ಜಯತು ಪಂಟೆರೇನ ಕೀರ್ತಿದ ವಂಶಗೂ ಜಯ ಜಯ ಜಯತು ತುಳುನಾಡುದ ಅಪ್ಪೆ ಸಿರಿದೇವಿಗೂ ಜಯ ಜಯ ಜಯತು ಪಂಟೆರೇನ ಕೀರ್ತಿದ ವಂಶಗೂ ನಮ ಬಂಟೆರೆ ನಮ ಧೀರರು ನಮ ಬಂಟೆರೆ ನಮ ಶೂರರು ಜಯ 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 ತುಳುನಾಡುಗು ಜಯ 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 ತುಳು ಅಪ್ಪೆಗು ಪಂಚವರ್ಣದ ನಾಗ ನಡೆದ ಭೂಮಿ ಪುತ್ರರು ಬಂಟೆರು ಓಲು ಪೋಂಡಲ ರೀತಿ ನೀತಿನ ಒರಿತು ನಡಪುನ ಬಿರ್ಸೆರು ಸತ್ಯ ದೈವ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರೀತಿ ಗೌರವ ಸೇರಿಕೊಳ್ತಾರೆ. ವೇದಿಕೆಯ ಉದ್ಘಾಟನೆಯ ಸೋಸೆ ಆನಂದ ಶೆಟ್ಟಿ ಮತ್ತು ಶ್ರೀಮತಿ ಶಶಿರೇಖಾ ಆನಂದ ಶೆಟ್ಟಿ ಅವರು ನೆರವೇರಿಸಿಕೊಳ್ತಾರೆ. ಸೋಸೆ ಶಶಿರೇಖಾ ಆನಂದ ಶೆಟ್ಟಿ ವೇದಿಕೆಯ ಲೋಕಾರ್ಪಣೆಯನ್ನು ಮಾಡುವುದಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ದೀಪೋತ್ಸವವನ್ನು ಒಲ್ಲು ಮದಿಪುಗು ತರೆನು ತಗ್ಗಾದು ಮುಂದುವೆರು ನಿತ್ಯ ದೇವರೇ ಗುಂಡ ಮಾಡೊಡು ಭಕ್ತಿ ಭಾವಡು ಸುಗಿಪುವೆರು ದೇವು ಪೂಜೆ ಅಗೋಳಿ ಮಂಜನೆ ಸತ್ಯೋಗಾತ್ರ ಪುಣೆಯರು குத்து கத்துகு தத்திர பத்துது பிர்த்தி எர்க்குது மெரையது சீம தரசுலே பெரண ஒரித்துது நாடு ಬೆಳಗಯಿ ಬಂಟೆರು ಅಪ್ಪು ತಪ್ಪುನು ಲೆತ್ತು ಕೇಂಡುದು ನ್ಯಾಯ ಕೊರ್ಪಿನ ಶೂರೆರು ಬರವು ಸರವುದ ಗೊಬ್ಬು ಗೌ
ರಂಜಿದ ಆಟಕೂಟ ಗುರ್ಕಾರ್ಮೆಡು ಅನಾದಿ ಕಾಲದ ಪಕ್ಕ ಗತ್ತದ ಗುತ್ತುದಲದ ಬಂಟೇರಿ ಪಂಪರ ಪೇರ್ಮನೆ ಬಂಟೇರಿ ಪಂಡಿಗೆಟಿಗೆ ಒಂದಿನೇ ಗೊತ್ತುದ ಇಲ್ಲಿ ವಿಶೇಷವಾದ ವಿರಾಜಮಾನದೊಂದು ಗೊತ್ತುದ ಇಲ್ಲಿ ಮೆಕ್ಕೆ ಸಾಯಿರಾದ ಡೆವಲಪರ್ಸ್ದ ಮನೋರಮವಾದ ಈ ವೈಭವವು ಕಾರಣೀಭೂತರಾಗಿದ್ದ ಸಾಯಿರಾದ ಡೆವಲಪರ್ಸ್ದ ಮಾಲಕರಿಗೆ ಯಾರ ಕೃತಜ್ಞತೆ ಸಲ್ಲಿಸ ಹುಟ್ಟಾಸ್ತ ರೂಪಗಳು ನಮ್ಮ ಪ್ರಧಾನಿ ಸಾವ ಯಾನ ಐಕಳ ಹರಿಶೆಟ್ರೆ ಕಾರ್ಯಕ್ರಮದ ದುರ್ಕಾರಕನೆ ಈ ರೂಪಗಳು ವಹಿಸುವ ಪಡೆದು ವಿನಂತಿ ಮಾಡುವೆ ನಮ್ಮೊಟ್ಟಿಗೂ ಮಹಾದಾನಿ ತೋನ್ಸೆ ಆನಂದ ಶೆಟ್ಟಿ ದಂಪತಿಗಳ ಉಪಸ್ಥಿತಿ ಉಂಟು ಯಾನ ಆನಂದ ಶೆಟ್ಟಡ ವಿನಂತಿ ಮಾಡುವೆ ಐಕಳ ಹರೀಶ್ ಶೆಟ್ಟಿಗೆ ಇಡೀ ದೇಶದ ಜವಾಬ್ದಾರಿನ ಮುಂದಾಸ್ತ ರೂಪಗಳು ಹಸ್ತಾಂತರ ಪಡೆದು ಕಾಂಗ್ರೆಸ್ ಬಯ್ಯಮಟ್ಟದ ಇಡೀ ಕಾರ್ಯಕ್ರಮ ಈತ ನೇತೃತ್ವಡಾವಡು ಸರ್ವ ದೂರತ ದೂರಮಲ್ಪನ ಸೋಂಡಿನ ದೇವರು ಈ ಸಂದರ್ಭಡು ಅಭಯಸ್ಥರು ನಂಗೆ ಧ್ವಜಿಪಾವಡು ಐಕಳ ಹರಿಶೆಟ್ಟರ ನೇತೃತ್ವದ ಈ ವಿಶ್ವ ಬಂಟರ ಸಮ್ಮೇಳನ ಸಾಧನಾ ವಿಶ್ವ ಬಂಟರ ಸಮ್ಮೇಳನ ಪ್ರಥಮ ಭಾಗ ಫೆಬ್ರವರಿದ 24ನೇ ತಾರೀಕಿಗೆ ಬಂಟರ ಸಂಘ ಮುಂಬೈದ ಸಂಪೂರ್ಣ ಸಹಕಾರದೊಟ್ಟಿಗೂ ಮುಂಬೈದ ಶ್ರೀಮತಿ ರಾಧಾಬಾಯಿ ತಿಮ್ಮಪ್ಪಂಡಾರಿ ಸಭಾಗರರು ನಡೆದ ಆನಿ ತಿಕ್ಕಿನಂಚಿನ ಯಶಸ್ಸು ಆನಿ ಈ ಒಕ್ಕೂಟ ಜೊತೆಂಚಿನ ವಿಶೇಷವಾಯಿನಂಚಿನ ನಿರ್ಧಾರ ಈ ಮಹಾ ಸಮ್ಮಿಲನಗೂ ಸಾಧಿ ಮಲ್ತುಕೊಂಡು ಐಕಳ ಹರೀಶ್ ಶೆಟ್ರೆ ಆನಂದ ಶೆಟ್ರಡೆ ಹೋದಾಗ 6 ತೋಜ್ಪಾಯಿನಂಚಿನ ವಿಶಾಲ ಹೃದಯ ಈ ಉದ್ಧಾರದ ಹೆದ್ದಾರಿಗೆ ಅನುವು ಮಲ್ತುಕೊಂಡು ಈ ಸಂಸ್ಥೆದ ನಿರ್ದೇಶಕೆಯಾದ ಬೊಂಬೈ ಮಹಾನಗರ ತೂಯಿನಂಚಿನ ಸಾಧನಾ ಶಿರೋಮಳ್ಳೆಡೆ ಒರಿ ಅಗ್ರಪಂಥಿಗೆ ರಾರಾಜಿಸೋನಂಚಿನ ಒರಿ ಕೈಗಾರಿಕೋದ್ಯಮಿಯಾದ ಜಾಗತಿಕ ಬಂಟರ ಸಂಘದ ಒಕ್ಕೂಟದೊಟ್ಟಿಗೂ ಸದಾ ಯಾನುಲ್ಲೆ ಅಂತ ಪಡೆದು ಬಾರಿ ಮಲ್ಲ ಮೊತ್ತದ ಧನ ಸಹಾಯವನ್ನು ಕೊರತೆತ್ತ ಒಟ್ಟು ಇನ್ನಿತ ಕಾರ್ಯಕ್ರಮಗಳ ಎನ್ನ ಸಂಪೂರ್ಣ ಸಹಕಾರವನ್ನು ಪರಪನ ವಿಶೇಷ ಭರವಸೆಯನ್ನು ಕೊರಿಯರು ಅವಿಡದೋಸ್ಕರ ಇಂಚಿನ ಈತ ಮಲ್ಲ ಕಾರ್ಯಕ್ರಮವನ್ನು ಸಂಯೋಜನೆ ಮಲ್ಪರೆ ಪ್ರಥಮ ಹೆಜ್ಜೆ ದೀಪನಿಂದ ಧೈರ್ಯ ಐಕಳ ಹರೀಶ್ ಶೆಟ್ಟರಿಗೆ ಬರ್ತದೆ ಈ ಸಂದರ್ಭಗಳು ದಂಪತಿಗಳ ಯಾನ ವಿನಂತಿ ಮಲ್ಪೆ ಐಕಳ ಹರೀಶ್ ಶೆಟ್ಟಿ ಸೇರಿದೆ ವೇದಿಕೆದ ಎದುರು ಭಾಗವು ಬರ್ತದೆ ಈ ಒಂದು ವೇದಿಕೆಯನ್ನು ಲೋಕಾರ್ಪಣೆ ಮಲ್ಕೊಂಡು ಪಡೆದ ವಿನಂತಿ ಮಲ್ಪೆ ಆನಂದ್ ಶೆಟ್ಟಿ ಮತ್ತು ಶಶಿರೇಖಾ ದಂಪತಿಗಳು ಪಂಚಿರೆ ಬಜ್ಜಿ ನೀರು ಒಂಜಿ ಬೆಲ್ಲದ ತುಂಡು ನೀರು ಮಂಗಳ ದ್ರವ್ಯ ನೀರು ಭಗವಂತನ ಸುಗಿಪುರು ವಿಶ್ವ ಬಂಟರ ಈ ಕಾರ್ಯಕ್ರಮ
ಸೇವಾ ಕ್ಷೇತ್ರದಲ್ಲಿ ವಿಶೇಷವಾದ ತುಳು ಭಾಷೆ ಸಂಸ್ಕೃತಿಗಾತ್ರ ಕೊಡಗಿನ ಸಾಧಕೆ ಒಡಿಯೂರು ಸ್ವಾಮೀಜಿಗಳಿಗೆ ಭಕ್ತಿ ಗೌರವದ ಸೊನ್ನೆಲು ಬಾಗೂರು ಬಂಟ ಸಂಸ್ಥಾನ ಸ್ಥಾಪನೆ ದಿನ ವಿಶ್ವ ಸಂತೋಷ ಗುರೂಜಿ ಅವರಿಗೆ ಭಕ್ತಿದ ಸೊನ್ನೆಲು ಈ ಪೊಲ್ಲುದ ಲೇಸಿದ ಸಂಘ ರಿಜಿಸ್ಟರ್ಡ್ ಮಂಗಳೂರಿನ ಅಧ್ಯಕ್ಷರಾದ ಶ್ರೀ ಅಜಿತ್ ಕುಮಾರ್ ರೈ ಮರಾಡಿ ಇವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಮನೋಹರ್ ಶೆಟ್ಟಿ ಇವರನ್ನು ಕೂಡ ಈ ಸಭೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕೀರ್ತಿ ಹೋಟೆಲ್ನ ಮಾಲೀಕರಾದ ಶ್ರೀಯುತ ವಿಠಲ್ ಹೆಗ್ಡೆಯವರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬೈಂದೂರು ಮಾಜಿ ಸಂಸದೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾಸರಗೋಡು ಗೋಳೂರು ಬೀಡು ಶ್ರೀ ದಾಸರನ್ನ ಅವರನ್ನು ಹೆಮ್ಮೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಇವತ್ತಿನ ಕಾರ್ಯಕ್ರಮದ ಜಿಲ್ಲಾಧಿಕಾರಿ ರಮಾಕಾಂತ್ ಶೆಟ್ಟಿ ಅವರನ್ನು ಅಭಿಮಾನಪೂರ್ವಕವಾಗಿ ಸ್ವಾಗತಿಸಿದ ಸಾಧಕರಾದ ಕಾಪು ವಿಶ್ವನಾಥ್ ಶೆಟ್ಟಿ ಕೆವಿ ಶೆಟ್ಟಿ ಅವರನ್ನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಮುಂಬೈ ಠಾಣೆಯ ಹೋಟೆಲ್ನ ಅಧ್ಯಕ್ಷರು ಬಹುಮುಖ ಪ್ರತಿಭೆಯ ಶ್ರೀ ಸರ್ವೋತ್ತಮ ಶೆಟ್ಟಿ ಅವರನ್ನು ಸಾಧನಪೂರ್ವಕ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತಿರುವ ಮುಂಬೈ ಬಂಟರ ಸಂಘದ ಶ್ರೀ ಸುರೇಶ್ ಶೆಟ್ಟಿ ಗೌರ್ಮೆಂಟ್ ಅಧ್ಯಕ್ಷರು ಬಂಟರಂಗ ಬಳ್ಳಾರಿ ಅಧ್ಯಕ್ಷರು ಬಂಟರಂಗ ಡೆಲ್ಲಿ, ಶ್ರೀ ನಿರಂಜನ್ ಮಾಲಾ ಅಧ್ಯಕ್ಷರು ಬಂಟರಂಗ ಚೆನ್ನೈ, ಶ್ರೀ ದಿನೇಶ್ ಶೆಟ್ಟಿ ಎಚ್ ಪತ್ತೂರು, ಶ್ರೀ ಜಯಪ್ರಕಾಶ್ ರೈ ಅಧ್ಯಕ್ಷರು ಬಂಟರಂಗ ಸೂರ್ಯ ಬಂಟರೆಲ್ಲರನ್ನು ಬಹಳ ಶ್ರದ್ಧೆ ಗೌರವ ಅಭಿಮಾನ ಪ್ರೀತಿಯಿಂದ ಸರ್ವರನ್ನು ಸ್ವಾಗತಿಸಿದ ಮತ್ತೊಮ್ಮೆ ವೇದಿಕೆಯ ಮೇಲೆ ಹಾಗೂ ವೇದಿಕೆಯ ಕೆಳಗಿರುವಂತ ಎಲ್ಲರನ್ನು ಹೆಸರು ಹೇಳದೆ ಎಲ್ಲರನ್ನು ಪ್ರೀತಿಯಿಂದ ಭಕ್ತಿಪೂರ್ವಕವಾಗಿ ನಿಮ್ಮನ್ನು ಸ್ವಾಗತಿಸಿದ ಸಮ್ಮಿಲನದ ಹಿನ್ನೆಲೆ ಪ್ರಸ್ತಾವನೆ ಒಕ್ಕೂಟದ ಕಾರ್ಯಂತರಾಯನ ವಿಜಯ ಪ್ರಸಾದ್ ಮಾಡಿದ್ದು ಅಂಜ ಆ ಧ್ಯೇಯನೇ ಪಳ್ಳಿ ಜಯರಾಮ್ ಶೆಟ್ಟರ್ನ ಮುತಾಲಿಕೇಡು ಕೀರ್ತಿಶೇಷ ಕೆ ಬಿ ಜಯಪಾಲ್ ಶೆಟ್ರು, ಶ್ರೀ ಬಿ ರಂಗನಾಥ್ ಹೆಗ್ಡೆ, ಶ್ರೀ ವೈ.ಆರ್. ಶೆಟ್ರು ಮುಕುಲ್ನ ಒಟ್ಟಿಗೆ ಕಾಸದ ಪನೌದ ನೀರಲಿನ ಕೊರ್ನಂಚಿನ ಅಬುದಾಬಿದ ಡಾಕ್ಟರ್ ಬಿ.ಆರ್. ಶೆಟ್ಟಿ, ದೆಹಲಿದ ಎನ್.ಎಂ. ಶೆಟ್ಟಿ, ಬೆಂಗಳೂರದ ಡಾಕ್ಟರ್ ಆರ್.ಎನ್. ಶೆಟ್ಟಿನ ಅಕ್ಲನ ಪ್ರೋತ್ಸಾಹಗಳು ಈ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ 1987 ಸ್ಥಾಪನೆ ಆಂಡು ಮುಕುಲ್ನ ಪೂರ ಸಹಕಾರಡು ಬೊಕ್ಕ ಈಗ ಸಂವಿಧಾನದ ಒಂದು ಪೊಳಬು ದಿಕ್ಕಿನ 1993 ಸನ್ಪತ್ರೆಡ್ಡೆಟ್ಟು ಸಂವಿಧಾನ ಆಯ್ನಟ್ಟು ಬೊಕ್ಕ ಕೆ ಬಿ ಜಯಪಾಲ್ ಶೆಟ್ಟಿ ಕೀರ್ತಿಶೇಷ ಕೆ ಬಿ ಜಯಪಾಲ್ ಶೆಟ್ಟರ್ ಅಧ್ಯಕ್ಷರಾಯರು ಐದು ಬೊಕ್ಕ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಈ ಸಮಾಜಗೂ ರಡ್ಡು ಕೊಡುಗೆಯನ್ನು ಕೊಂಡು ಅವೇ ಒಂಜಿ ಶ್ರೀ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಬೊಕ್ಕೊಂಜಿ ಜಾಗತಿಕ ಬಂಟ ಪ್ರತಿಷ್ಠಾನ ಐದು ಬೊಕ್ಕ ಈ ಜಾಗತಿಕ ಬಂಟರ ಸಂಘದ ಒಕ್ಕೂಟವು ಬಂಟರ ಯಾನೆ ನಾಡವರ ಮಾತೃ ಸಂಘದ ಶ್ರೀ ಸದಾನಂದ ಶೆಟ್ಟರ್ನ ಮುತಾಲಿಕೆ ನಡತನಂಚಿನ ಜಾಗತಿಕ ಬಂಟ ಸಮ್ಮೇಳನಗೊಂಜಿ ರೂವಾರಿಯಾದ ಕಲ್ಪನೆ ಕೊಂಡು ಅಂಜನೆ ಈ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಕರಿನ 32 ವರ್ಷೋಡು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಲ್ತದುಂಡು. ಅಶಕ್ತರಿಗೆ ಕಾಸದ ಪನವು ಕೊರ್ಪುನ, ಶೈಕ್ಷಣಿಕವಾದ ವಿದ್ಯಾರ್ಥಿಗಳಿಗೆ ಧನಸಹಾಯ ಮಲ್ಪನ, IAS IPS ಇಂಚಿನ ಅರ್ಹ ಅಭ್ಯರ್ಥಿಗಳಿಗೆ ಪ್ರೋತ್ಸಾಹ ಮಲ್ಪಿನ ಅಂಜನೆ ಮಸ್ತ್ ವಿಷಯಗಳು ಜಾಗತಿಕ ಬಂಟ ಸಂಘಗಳು ಒಕ್ಕೂಟದ ಈ ಪೊರ್ತುರು ನಡತ್ತಂಡು ಅಂಜನೆ ಸನ್ಮಾನ್ಯ ಅಜಿತ್ ಕುಮಾರ್ ರೈ ಮಾಲಾಡಿಯರ್ನ ಅಧ್ಯಕ್ಷಗಿರಿಟ್ಟ ಟೈಮಡು ಗ್ರಾಮೀಣ ಶೈಕ್ಷಣಿಕ ಕ್ರಾಂತಿ ಯೋಜನೆಲ ಪೊರ್ಲುಡು ನಡತ್ತಂಡು 2018 ಆರ್ನ ಮುತಾಲಿಕೆಡು ಸಂವಿಧಾನ ತಿದ್ದುಪಡಿ ಮಲ್ತೊಂದು ಬಂಟರ ಸಂಘಗಳ ಒಕ್ಕೂಟ ಇತ್ತಿನ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಪನ್ಪುನ ಒಂಜಿ ಪುದರ್ನು ಪಡೆ ಉಂಟು ಅಂಚನೆ ಒಂದು ಪೂರ ಕರಿತೊಂದು ಈ ವರ್ಷದ 14/1/2018 ಎಂಗಲ್ನ ಮಾತೆರ್ನಲ ನಾಯಕಿ ಆಯ್ನಂಚಿನ ಶ್ರೀ ಐಕಳ ಹರಿ ಶೆಟ್ರು ನೇನು ನೆತ್ತ ಅಧ್ಯಕ್ಷಗಿರಿನ ಜೊತೊಂದು ಕರಿನ ಆಜಿ ತಿಂಗಳು ಆರು ಮಲ್ತಿನ ಬೇಲೆ ಬಾರಿ ಮಲ್ಲವು
ಸುರುಕಾದು ಒಂಜಿ ತಿಂಗುಲ್ದ ಉಲಯಾರು ವಿಶ್ವ ಬಂಟರ ಸಮ್ಮಿಲನ ಭಾಗ ಒಂಜಿ ಮುಂಬೈಡ್ ಆವರಿಸಿ ಐನು ಮಲ್ಪಾಯರು ಐಟ್ ಸಾಧಾರಣ ಅಜ್ಪ ಜನ ಮಿಕ್ಕದು ಗಣ್ಯ ಮಹನೀಯರು ಪಾಲ್ದೆ ತೊಂಡೇರು ಒಂಜಿ ಆಯ್ತಾ ಒಂಜಿ ವಾರದ ಉಲಯೇ ಎಂಗಲ್ನ ಇನಿದ ಈ ವೇದಿಕೆದ ಪುದರು ಪುನಾಂಜನ ಶ್ರೀ ತೋನ್ಸೆ ಆನಂದ್ ಶೆಟ್ರು 25,1 ರೂಪಾಯಿನ ಕೊರೆದು 25 ಲಕ್ಷದ 1,1 ರೂಪಾಯಿನ ಕೊರೆದು ಇನಿ ವೇದಿಕೆಡಿ ಎಂಕಲ್ನೊಟ್ಟಿಗೆ ಆಸೀನರಾದುಲ್ಲೇರು ಅರೆಗ್ ನಿಕಲ್ನ ಪೂರ ಪರವಾದ ಎನ್ ಧನ್ಯವಾದ ಸಮರ್ಪಣೆ ಮನ್ಪೆ ಅಂಜನೆ ಈ ಪೊರ್ತುಡು ಸಾಧಾರಣ ಇರುವ ಜನಕ್ಕಲು ಎಂಕ್ಲೆಗ್ ಪ್ಯಾಟ್ರನ್ ಮೆಂಬರ್ ಆದಲ ಬೈದೇರು ಐಟ್ ಶ್ರೀ ಪ್ರಭಾಕರ್ ಶೆಟ್ರು ಶ್ರೀ ಆರ್ ಉಪೇಂದ್ರ ಶೆಟ್ರು ಶಂಕರ್ ಬಿ ಶೆಟ್ಟಿ ವಿರಾರ್ ಶ್ರೀ ಪದ್ಮನಾಭ ಪಯ್ಯಡೆ ಉದಯ್ ಶೆಟ್ಟಿ ಮುನಿಯಾಲ್ ಹರೀಶ್ ಪಾಂಡು ಶೆಟ್ಟಿ ಮುಂಬೈ ಜಯರಾಮ್ ಎನ್ ಶೆಟ್ಟಿ ಸುಧಾಕರ್ ಎಸ್ ಹೆಗ್ಡೆ ಶಶಿಧರ್ ಕೆ ಶೆಟ್ಟಿ ಶ್ರೀ ಹರೀಶ್ ಶೆಟ್ಟಿ ಗುರ್ಮೆ ಡಾಕ್ಟರ್ ಪಿ ವಿ ಶೆಟ್ಟಿ ಶ್ರೀ ಮೋಹನ್ದಾಸ್ ಶೆಟ್ಟಿ ಉಲ್ತೂರು ಶ್ರೀ ಸಂಜೀವ ಶೆಟ್ಟಿ ಶ್ರೀ ಶಶಿಧರ್ ಶೆಟ್ಟಿ ಬರೋಡ ಶ್ರೀಮತಿ ರೇಖಾ ಜೆ ಶೆಟ್ಟಿ ಶ್ರೀ ಪ್ರಭಾಕರ್ ಶೆಟ್ಟಿ ಮೈಸೂರು ಶ್ರೀ ಕರ್ನೀರ ವಿಶ್ವನಾಥ್ ಶೆಟ್ರು ರತ್ನಾಕರ್ ಶೆಟ್ಟಿ ಮುಣ್ಕೂರು ಮಹೇಶ್ ಎಸ್ ಶೆಟ್ಟಿ ಮುಗುಲು ಪೂರ ಪ್ಯಾಟ್ರನ್ ಮೆಂಬರ್ ಆದ ಬೈದೇರು ಅಂಚನೆ ಪ್ರೈಮ್ ಪ್ಯಾಟ್ರನ್ ಮೆಂಬರ್ ಆದಲ ನಂಗೆ ಉಮಾಕೃಷ್ಣ ಶೆಟ್ಟಿ ಬೊಕ್ಕ ಓಣಿ ಮಜಲ್ ಜಗನ್ನಾಥ್ ಶೆಟ್ರು ಮುಗುಲು ಈ ನಮ್ಮ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟಗೂ ಬೈದೇರು ಈತ ತಂದೆ ನಮ್ಮ ಪಿರೂರಿ ಡೈರೆಕ್ಟರ್ ಆದ ಶ್ರೀ ಕೆ ಡಿ ಶೆಟ್ರು ಬೇರ್ಲ ನಮ್ಮೊಟ್ಟಿಗೆ ನಮ್ಮ ವೇದಿಕೆಯನ್ನು ಅಲಂಕೃತವಾದುಲ್ಲೇರು ಆರ್ಲ ಡೈರೆಕ್ಟರ್ ಆದ ನಮ್ಮ ವೇದಿಕೆಡು ಎತ್ತಿ ಅಲಂಕಾರ ಮಲ್ತೊಂದುಲ್ಲೇರು ಬಂದುಲೆ ನನಾತು ಜನಕ್ಕುಲ್ಲ ನಮ್ಮೊಟ್ಟಿಗೆ ಡೈರೆಕ್ಟರ್ ಆದ ಬರ್ಪು ನಂಚಿನ ನಂಗೆ ಪ್ರಾಮಿಸನ್ನು ಕೊಡ್ತೇರು ಅಂಜನೆ ಐಟ್ ಶ್ರೀ ಶಶಿಕಿರಣ್ ಶೆಟ್ರು ಇತ್ಯಾದಿ ನಂಗೆ ಆ ಬಗ್ಗೆ ಘೋಷಣೆಲ್ಲ ಮಲ್ತೊಂದೇರು ನಮಗೆ ಡೈರೆಕ್ಟರ್ ಆದ ಬರ್ಪ ಬಂಡದು ಈ ಕೊರೋನಾ ಕಾಸನ್ನು ನಮ್ಮ ದಾನೆ ಮಲ್ಪು ಅಂತ ಬಂದ್ಬರ ಪ್ರಶ್ನೆ ನಿಕಡ ಸಹಜವಾದೇ ಮೂಡುಂಡು ಬಂದುಲೆ ಇತ್ತೆ ಕರಿನ ಆಜಿ ತಿಂಗಳು ಈ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಸಾಧಾರಣ 1,500 ಜೋಕ್ಲೆಗೆ ಶೈಕ್ಷಣಿಕವಾದ ವಿದ್ಯಾರ್ಥಿ ವೇತನವನ್ನು ಕೊಂಡು ಆಜಿ ಕುಟುಂಬಲಿನ ದತ್ತಗು ದೆತ್ತೊಂಡು ಅವತ್ತಂದೆ ಐನು ಇಲ್ಲು ಕಟ್ಟೋನ ಯೋಜನೆಯನ್ನ ಈತನೆಟ ಮಲ್ತದುಕೊಂಡು ಅವತ್ತಂದೆ ದುರಸ್ತಿ ಮಲ್ಪುನ ಇಲ್ಲದ ಪಾಪದಕಲ ಪಂಡ ಆರ್ಥಿಕವಾದ ಪಿರೈತಿನಂಜಿನ ಕುಟುಂಬಲೆಗೆ ದುರಸ್ತಿ ಮಲ್ಪುನ ಇಲ್ಲದ ಕೆಲಸವನ್ನ ಈ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಮಲ್ತುಕೊಂಡು ಈತ ಅತ್ತಂದೆ ಪ್ರಾಕೃತಿಕ ವಿಕೋಪ ಇಂಚಿಪ ಕೊಡಗಡ ಆಯ್ನ ಸಂದರ್ಭಡ್ಲ ನಮ್ಮ ಒಕ್ಕೂಟದ ಅಧ್ಯಕ್ಷರನ್ನ ಸಮೇತ ಎಂಗ್ಲು ಪೂರಬಹುದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗೆ 2 ಲಕ್ಷ ರೂಪಾಯಿದ ದೇಣಿಗೆಲ್ಲ ಒಕ್ಕೂಟ ಕೊರ್ತುಂಡು ಈ ಪೊರ್ತುಡು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಒಂಜಿ ಮಹಾಸಭೆ ಮೂಜಿ ಆಡಳಿತ ಮಂಡಳಿ ಸಭೆ ಅಂಜನೆ ಒಂಜಿ ವಿಶೇಷ ಮಹಾಸಭೆಲ್ಲ ಮಲ್ತೊಂದು ಡೈರೆಕ್ಟರ್ ಪ್ರೈಮ್ ಪ್ಯಾಟ್ರನ್ ಮುಕ್ಲೆಗೆ ಪೂರ ಒಂಜಿ ವ್ಯವಸ್ಥೆಯನ್ನು ಮಲ್ತೊಂದು ಸರಳವಾಯಿನ ATG ಆದಾಯಕರ ವಿನಾಯಿತಿ ಪತ್ರವನ್ನು ಮಲ್ತೊಂದು ಒಟ್ಟಿಗೆ ಕೇಂದ್ರ ಸರ್ಕಾರದ ಒಂಜಿ ಸರಕಾರೇತರ ಸೇವಾ ಸಂಸ್ಥೆ ಪನ್ಪುನ ಘೋಷಣೆಯೆಲ್ಲ ಮಲ್ತೊಂದು ಇನಿಕ್ ಈ ವಿಶ್ವ ಬಂಟರ ಸಮ್ಮೇಳನ ಭಾಗ 2 ಆಯೋಜನೆ ಮಲ್ಪನಲ್ಪ ತನ್ನ ಕೆಲಸವನ್ನು ಮಲ್ತೊಂದು ಬಂದುಲೆ ಆಜಿ ತಿಂಗಳು ಆಕಾಶದ ಎತ್ತರೆಗೂ ನಮ್ಮ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಪಾರ್ದಂಡು ನಿಕ್ ಪೂರ ನಿಕ್ಲ ಸಹಕಾರ ಉಪ್ಪ ಇನಿ ಬಾರಿ ವಿಶೇಷವಾದ ಕಾರ್ಯಕ್ರಮ ಐಕ್ಪಣ್ ಪೇರು ನಂಗೆ ಭದ್ರತೆ ಬೋಡು ಅಂಡ ಧರ್ಮದ ಬದ್ಧತೆ ಬೋಡು ಒಂದು ಭದ್ರತೆ ಬೋಡು ಅಂಡ ಧರ್ಮದ ಬದ್ಧತೆ ಬೋಡು ಈ ನಮ್ಮತ ಒಟ್ಟು ಮಲ್ತನೆ ಒಂದಿಕೆ ಎಂಡ ಧರ್ಮ ಇನ್ಪಿನ ಒಂಜಿ ನಡುವುಟ್ಟು ಕೆಲಸ ಮಲ್ತೊಂದುಂಡು ಧರ್ಮ ಇನ್ಪಿನ ನಡುವುಟ್ಟು ಕೆಲಸ ಮಲ್ತೊಂದುಂಡು ಏನು ಅಲ್ಪಡ್ದ ಇಂಚ ಮಾತ ಬಣ್ಣಗ ತೋಂದು ಬತ್ತೆ ಬಾರಿ ಪೊರ್ಲುದ ಒಂಜಿ ಸಂಭ್ರಮ ಉಂಡು ತುಳುನಾಡದ ಪೊರ್ಲೆ ಅಂಚ ಅಂದು ಪಂಡೇರಿ ತುಳುನಾಡದ ತಿರ್ಲೆ ಅಂಚ ಅಂದು ಪಂಡೇರಿ ನಮ್ಮಡ ಈ ಬಂಟ ಸಮುದಾಯ ಇನ್ಪಿನವು ಐಕ್ ಪಣ್ಪೇರು ಈ ಬಂಟ ಸಮುದಾಯದ ಬುಳಿಚಲದ ವಿಚಾರ ತುಂಡುಂದಾಂಡ ಎಂಕ್ ಪಕ್ಕ ನೆನೆಪಾಪನೆ ಅಪ್ಪೆ ಸಂಸ್ಕೃತಿ ಮಾತೃ ಪ್ರಧಾನವಾದ ಸಂಸ್ಕೃತಿ ಬಂಟ ಸಮಾಜದ ಉಳಾಯ್ಡುಂಟು ಐತ ಅಡಿಡ್ದವು ಬುಳಿಯೊಂದು ಬರ್ತನೆ ಐಕ್ ಪಣ್ಪೇರು ಧರ್ಮದ ಬಗೆಕ್
ಒರಿಪುದ ಬಗೆಗೆ ಐಕ್ ಪಣ್ಪೇರು ಹೋರಾಟದ ಬದುಕು ಅಂತ ಪಣ್ಪೇರತ್ತ ಅವು ಮಲ್ತಿತ್ತು ದಾಂಡ ಆ ಸಿರಿನಿಪಿನ ಅಪ್ಪೆಗೆ ಸಂದೊಡು ನೀ ಅನ್ಪಣ್ಣ ಆ ಸಿರಿಂತಿನ ಅಪ್ಪೆಗೆ ಸಂದೊಡು ಅಧರ್ಮದ ವಿರುದ್ಧವಾದ ಹೋರಾಟ ಧರ್ಮದ ಒರಿಪುಗೆ ಬೋಡಾದ ಹೋರಾಟ ನಿಜಾರ್ಥೋಡು ಮಾತೃ ಪ್ರಧಾನವಾಯಿನಂಚಿನ ಈ ಬಂಟ ಸಮಾಜ ಎಡ್ಡೆ ಒಂಜಿ ಒಯ್ಪುಂಡು ನೆಕ್ ಬಹುಶಃ ಇನಿ ತೋಜೊಂದು ಪುಣ್ಯದಾದ ಅಂದಕ್ಕೆ ಎಂಡ ಬಂಟ ಸಮಾಜ ನಿಪಿನ ಸಮ್ಮಿಲನ ಒಂಜಿ ಕಾರ್ಯಕ್ರಮ ಬೋಡು ದಾಯ ಬೋಡು ಒಟ್ಟು ವಿಶ್ವಡಿತ್ತಿನಂಚಿನ ಮಾತ ಬಂಟೆರ್ಲ ಒಂಜೇ ಚಾವಡಿಗೆ ಬರೋಡಿ ನಿಪಿನ ಮಲ್ಲ ಮನಸ್ಸು ಮಲ್ತದೆ ಐಕ್ ಪಣ್ಪೇರು ಐಕಳ ಹರೀಶುಂದುಲ್ಲೇರತ್ತ ಅವ್ರು ಒಯ್ಕಲ ಎದುರುಂತುನಾರೆ ಅರೆಗೊಂಜಿ ಅಭಿನಂದನೆ ಪಣ್ಪೆ ಈ ಸಂದರ್ಭಡಿ ಆನ ಅರೆಗೊಂಜಿ ಅಭಿನಂದನೆ ಪಂಡೋಂತುಲೆ ಅವ್ರನ್ನ ಒಟ್ಟಿಗೆ ಸಾತು ಕೊರ್ಪುನಂಚಿನ ಕೂಟದಾಗಲು ಮಾತ ಬೇತೆ ಬೇತುಳ್ಳೇರು ನನ್ನ ಕೈತಲವ್ರು ಇಳ್ಳೇರು ಗೊತ್ತಾಪನು ಒಡಿಪಿಂದ ಪಣ್ಣಗ ಬೇತೆ ಪನಡೊಂದುಜ್ಜಿ ದಾಲಜ್ಜಿ ಮುಲ್ಪ ಕೃಷ್ಣದೇವರನ್ನ ವಿಶೇಷತೆ ಸಾರಥ್ಯನೇ ಮೂಳು ಉಂಡು ನಂಗೆ ಮಾತ ಸಂದೇಶನೇ ಆರ್ನವೇ ಇತ್ತೆ ನಂಗೆ ತೋಜನೆದಾದ ಅಂದಕ್ಕೆ ಎಂಡ ಇನ್ನು ಈ ದುಂಬರ್ಪುನಂಚಿನ ಗಣೇಶ ಚತುರ್ಥಿ ಇನಿಪಿನ ಒಂಜುಂಡು ಚೌತಿ ಇನಿಪಿನವು ಇನ್ನು ಹೆಂಗೆ ಇನ್ನು ಪಣ್ಕಾಂತ ತೋಜುಂಡು ಆಯ್ನ ಕೆಂಡ ಮಾತ ನಾಯಕರಿಗೆಲ್ಲ ಒಂಜಿ ನಾಯಕಿ ಉಳ್ಳೆಗೆ ಮಾತ ನಾಯಕರಿಗೆಲ್ಲ ನಾಯಕತ್ವದ ಗುಣನ್ ಕಲ್ಪನೆ ಇವರು ಉಳ್ಳೆಗೆ ಆಯ್ಗೆ ಗಣನಾಥ ಆತನ ವಿನಾಯಕ ಅಂದ ಆಯ್ಗೆ ಪುದರುಂಡು ಆಯನ ಮೂಲತ ಆರಾಧನೆಯನ್ನೆಲ್ಲ ಆರಂಭವಾದ ಗಣಪತಿ ದೇವರನ್ನ ಆರಾಧನೆ ಆ ನಾಯಕತ್ವದ ಗುಣಕಲ್ಪವನಂಚಿನ ವಿನಾಯಕಗೆ ದುಂಬತ್ತದ ನಮ್ಮ ಪಾದ ಪುಡ್ಯಾಡೊಂದು ಆಶೀರ್ವಾದಕ್ಕೆ ಇನ್ನೊಂದು ಪಾತ್ರನು ಸಮ್ಮಿಲನದ ಉಳೈದ ಪಾತ್ರದಾದ ಅಂದ್ಕೆಂಡ ಪ್ರೀತಿ ನಿಂಪಿನವು ಓಡೆ ಮುಟ್ಟ ನಮ್ಮಡ ಉಡಲ ಪ್ರೀತಿ ದಿಂಜುಜ ಆಡೆ ಮುಟ್ಟ ಅವು ಸೇರುವಿಕೆಯಾರೆ ಸಾಧ್ಯತೆ ಇಜ್ಜಿ ಉಡಲಿಡ್ದ ಆ ಪ್ರೀತಿ ಉದಿತು ಬತ್ತುಂದಾಂಡ ಪೊರ್ಲುದ ಸಮಾಜ ಕಟ್ಟರೆ ನಂಗೆ ಸಾಧ್ಯತೆ ಆಪುಂಡು ಇನಿ ಒಂಜಿ ಪೊರ್ಲುದ ಒಂಜಿ ಐ ಪಣ್ಪೇರು ಒಂಜಿ ಇತಿಹಾಸೋಡೇ ಒಂಜಿ ಪುಟ್ಟೊಟ್ಟು ರಡ್ಡು ಅಕ್ಷರ ಸೇರ್ಪಾವಣಂದಾಂಡ ಒಂದೊಂಜಿ ಸಂದರ್ಭ ಅಂದು ಪಣೋಡಿ ಉಡುಪಿದ ಈ ಭಾಗಡು ವಿಶ್ವ ಬಂಟರ ಸಮ್ಮಿಲನ ನೆನಪಿನೊಂಜಿ ಇತಿಹಾಸದ ಪುಟ್ಟೋಡು ಬಂಟ ಒಂಜಿ ಇತಿಹಾಸದ ಪುಟ್ಟೊಟ್ಟು ಬರದೀಪುಣಂಚಿನ ಸಂಗತಿಯನ್ನು ಪಂಡ ತಪ್ಪಾವೊಂದು ಈ ರೀತಿ ಸೇರೋಡು ಒಂದು ಖಂಡಿತವಾದಲ್ಲ ಸೇರೋಡು ಎಂಕ್ ತೋಜನೆ ಐಕ್ ಒಂಜಿ ಪಾತೆರ ಉಂಡು ಪಾಂಡವರನ್ನ ಕೌರವರನ್ನ ಕಥೆ ನಿಗ್ಲಿಕ್ಕೆ ದುಪ್ಪಾರು ಪಾಂಡವೆ ದಾನೆ ಮನ್ಪೆಂದಿಕ್ಕೆ ಎಂಡ ಆ ಧರ್ಮರಾಯ ಪಣ್ಪೆಗೆ ನಮ್ಮ ಹಸ್ತಿನಾಪುರಕ್ಕೆ ಧಕ್ಕೆಯಾದರೆ ನಾವು 5 ನಾವು 106 ಜನ ಅಂತ ಪಣ್ಪೆರತ್ತೆ ಆ 106 ಜನ ಮುಲ್ಪ ಲಕ್ಷಗಟ್ಟಲೆ ಜನ ನಮ್ಮ ಸೇರಿಯರ್ ನಂಗೆ ಸಾಧ್ಯತೆ ಆಪುಂಡು ಬಹುಶಃ ಆ ಮನಸ್ಸಿನ ಮಡ ಬರಡು ಒಂದು ಅನಿ ಸಂದರ್ಭಡು ಪಣ್ಪುಂಡು ಏರ್ಲ ನಮ್ಮ ಸಮುದಾಯಕ್ಕೆ ಬಿರೇಲ್ ತೋಜ್ಪಾಲೆ ಕಾರ್ಯಕ್ಕೆ ಬಲ್ಲೆ ಅವು ಅಂಚಗೆ ಎಂದು ಇಂಚಗೆ ಎಂದು ಅಯ್ನು ತಿದ್ದುದು ಎಡ್ಡೆ ಸಾದಿ ಕೊಣಪುಣಂಚಿನ ಜವಾಬ್ದಾರಿ ನಮ್ಮ ಮಾತೆರ ಮಿತ್ತಲ ಉಂಡು ಒಟ್ಟು ಸಮಾಜಗೊಂಜಿ ಕೀರ್ತಿ ಕೊಣಪುಣಂಚಿನ ಕಾರ್ಯಲ ಒಂದು ಅಂದನೆ ಅನ್ ಪಂಡೊಂದು ಈ ಸಂದರ್ಭಡಿ ಅನ್ ಪಂಡೊಂದಿತ್ತೆ ಧರ್ಮ ಎನಿಪಿ ನಾವು ಭದ್ರತೆ ಬೋಡ ಧರ್ಮದ ಒರಿಪಾವಡು ಕೃಷ್ಣದೇವರ ಐನೆ ಪನ್ನೆ ಧರ್ಮವು ರಕ್ಷತಿ ರಕ್ಷಿತ ಅಂದು ಆ ಧರ್ಮದ ಒರಿಪಂಚಾವಡೊಂದು ಕೆಂಡ ಉಪನಿಷತ್ತು ಪಾತ್ರೆಗಳುಲ್ಲ ಈ ಕಾಕಜಿದ ಪೂಟು ಮಾತ ಚೀದ ಕೆಲೆಂಜಿ ಬತ್ತುಕುಳ್ಳುಜ ನಿಖಲ್ ತೂಲೆ ಬೋಡುಂದಾಂಡ ಆ ಬಣ್ಣ ಬಂಡವು ಮರಲು ಕಟ್ಟುಜಿ ದಾಲ ಆ ಮಧುಮಕ್ಷಿಕೆ ಎನಿಪಿನ ಆ ಚೀಯದ ಕೆಲೆಂಜಿ ಏಪಲ ತತ್ತದೆಲ್ಲ ಕಾಕಜಿದ ಪೊಟ್ಟುಕೊಳ್ಳುಜಿ ಬಣ್ಣಗು ಮರಲು ಕಟ್ಟುಜಿ ಅವು ಎಂಚೊಪ್ಪುಂಡು ಕೆಂಡ ಓಳು ವಾ ಪುರುಪದೊಲೆಡು ಮಕರಂದ ಉಂಡ ಐಟ ಉಕ್ಕುಳ್ಳುಂಡು ಅಂಡ ಒಂಜಿ ಪುರುಪುಣ ಆಲ್ ಮಲ್ಪುಜಾಯಿ ಆಲ್ ಮಲ್ಪಂದೆ ತಾನ ಮನ್ಪುಣಂಚಿನ ಕಾರ್ಯವನ್ನು ಮಲ್ತೊಂದು ಬರ್ಪುಂಡು ಐಕ್ ಪಣ್ಪೇರ ಐಕ್ ಆಧ್ಯಾತ್ಮ ವಿದ್ಯೆ ಎಂದೇ ಉಪನಿಷತ್ ಪನ್ಪುಂಡು ಬೃಹದರಣ್ಯಕ ಉಪನಿಷತ್ ಗೆತ್ತುಂಡು ಐಟ್ ಪನ್ಪುಂಡು ಅವು ಆಧ್ಯಾತ್ಮ ವಿದ್ಯೆ ಪಂಡು ನಮ್ಮ ಬದುಕಲು ಅಂಚನೆ ಬೋರ್ಡಿಗೆ ನೆನವರಿಗೆ ತೊಂದರೆ ಕೊರಂದೆ ಬದುಕುಂಡತೆ ಅವು ಭಾರಿ ಶ್ರೇಷ್ಠವಾಯಿನ ಬದುಕು ಪಂಡೇರಿ ಉಪನಿಷತ್ ಸಾರ ಇಂಚ ಪಣ್ಣುಂಡು ಧರ್ಮ ನಂದಾದೀಪ ಧರ್ಮಾನಂದ ದೀಪ ಭಕ್ತಿ ಭಾಮಿತೋ ದೆಣ್ಣೆ ಆಜರೆಗೆ ಬಲ್ಲಿ ಕತ್ತಲೆದ ಸುಳಿ ಕರಿದು ಬಲ್ಪುದಡೆ ನಡ ಪೆರೆಗೆ ಅಸತ್ಯದ ಗುರಿ ಬುಡುದು ಸತ್ಯನು ನಾಡೆರೆಗೆ ಮರಣೊಡ್ದು ಅಮೃತತ್ವದ ಪೊರ್ಲ ಚಾವಡಿಗೆ ಮರಣೊಡ್ದು ಅಮೃತತ್ವದ ಪೊರ್ಲ ಚಾವಡಿಗೆ ಬೊಲ್ಪು ಕೊರ್ಪಿಂಚಿ ಸಾನದಿಗೆ ನಿಲಿಕೆ ಭಕ್ತಿ ಭಾವಾರ್ಥೋದೋ ಎಣ್ಣೆ ದಿಂಜ ಉಡು ನಮ್ಮ
ಉಡಲ್ದ ತುಡರು ಅರಳಡಂದು ಈ ಸಂದರ್ಭಡು ಪಂಡೊಂದು ಸೇರ್ನಂಚಿನ ಮಾತೆರಿಗಳ ಯಾನ್ ಪಂಪುನ ಅಪ್ಪೆ ಭಾಷೆ ಒರಿನ ನಮ್ಮ ಸಂಸ್ಕೃತಿ ಒರಿಯರೆ ಸಾಧ್ಯತೆ ಉಂಡು ಅಪ್ಪೆ ಭಾಷೆನ ಒರಿಪುಗ ಆ ಮೂಲಕ ನಮ್ಮ ಸಂಸ್ಕೃತಿ ಒರಿಪುಂಡು ಒಂದು ಪಂಡೊಂದು ಸೇರ್ನ ಪೂರ್ಯರಿಗಿಲ್ಲ ಮಲ್ಲ ಹಿರಿಯಕ್ಲೊಳ್ಳೆರು ನಮ್ಮೊಟ್ಟಿಗೆ ಏನು ಅಕ್ಲು ಮುಕ್ಳು ಒಂದು ಪಂಡಂದೆ ಮಾತೆರೆಗಳ ಆತ್ಮೀಯರಿ ನಿಂಪೊಂಜಿ ಶಬ್ದ ಮಾತೆರೆಗಳು ಒಪ್ಪುಂಡು ತೋಜು ನೆಂಕಿ ಅವು ಮಾತ ಎಡ್ಡ ರೀತಿಯಲ್ಲಿ ನಡಪಾವಣಂಚಿನ ಕಾರ್ಯ ಅವು ನಿರ್ವಿಘ್ನವಾದ ನಡತು ಬರಡು ದುಂಬುಗಳ ಅಂದ ಈ ಸಂದರ್ಭಡು ಹಾರೈಕೆ ಮೊದಲು ಬದುಕುನಿಕ್ಕೆ ದಾಲ ಆಕ್ಷೇಪಗಳು ಇಜ್ಜಿ ಒಳ್ಳ ಅವು ಅಡ್ಡಿ ಬರಂದು ಎಡ್ಡೆ ಕಾರ್ಯ ಒಡ್ಡು ನಮ್ಮ ಮನಸ್ಸಿತ್ತುನಿಂದಾಂಡ ನಮ್ಮ ಪೊರ್ಲುದ ಸಮಾಜ ಕಟ್ಟಿರೋ ನಂಗೆ ಸಾಧ್ಯತೆ ಆಪಡು ಭಿನ್ನತೆ ಬೊಡ್ಚಿ ಸಾಧ್ಯ ಅಂದ ಒಗ್ಗಟ್ಟಿಡು ದುಂಪೊಂಡುಂದಾಂಡ ಮೂಳೆತ್ತಿಂದ ಸಮ್ಮಿಲನ ಬಂಡ ಒಗ್ಗಟ್ಟೆ ಬಗದಾಲ ಇಜ್ಜಿ ಎಡ್ಡ ರೀತಿಯ ಕಾರ್ಯವು ನಮ್ಮ ಮಾತ ಒಡ್ಡುಗ ಅಂದು ಪಂಡೊಂದು ಎಂಕ್ಲು ಒಂತೆ ಬಲವೈದೆ ದುಮ್ಮ ಯಾನು ಒರಿಯೇ ತಿರುಗೊಂದಿತ್ತೆ ಬಂಟ ಸ್ವಾಮಿಲಿ ಒಂಜಿ ಪಂಡೊಂದಿತ್ತೇರಿ ಇತ್ತೊಂಜಿ ಒತ್ತು ನೆನೋರಿ ತಿಕ್ಕದೇರತ್ತ ಒಂತೆ ಎಂಕ್ಲ ಧೈರ್ಯವತ್ತನಂತೆ ಕಾಲೇತು ದಂಡಲ ಬಾತ ಒಂದೇರಿ ಇನ್ನು ನಿಯಂತ್ರಣ ಮಲ್ಪೊಳಿ ಇನ್ಪಿನೈಕ್ ಎಂಕ್ಲಂತೆ ಸಮಾಧಾನ ಆತಂದೆ ಬಂಟ ಸಮಾಜೊಡ್ಲ ಉಳ್ಳೇರಿ ಪಂಡ ಆಧ್ಯಾತ್ಮದ ಕೃಷಿ ನಮ್ಮ ಮನ್ಪುನಕ್ಲ ಆವಡೊಂದು ಈ ಸಂದರ್ಭಡು ಪಂಡೊಂದು ಅಧ್ಯಯನ ಬೋಡು ನಂಗೆ ಅಧ್ಯಯನ ಇಜ್ಜಿ ನಾನು ದುಂಬುವರೆ ನಂಗೆ ಸಾಧ್ಯತೆ ಇಜ್ಜಿ ಓ ಅರೆಣತೆ ತೋಪುಣಾರು ಸುಮಾರು ಪಣ್ಪುಣಾರು ಉಳ್ಳೇರಿ ಪಣವೇರು ಅಂಚ ರೆಡಿಯಾದ ಉಪ್ಪುನಾರು ಉಳ್ಳೇರು ಎಂಚನೇ ಉಪ್ಪಾಡು ಎಂಕ್ಲ ಒಂದೇ ನಮ್ಮ ಬಂಟ ಸಮುದಾಯಗಳು ಅಂತೆ ಬಲಬತ್ತಲೇಕ ಆತನಂದು ಕುಡೋರ ಪಂಡೊಂದು ಎಡ್ಡ ರೀತಿಯ ಕಾರ್ಯಕ್ರಮ ಸಂಪನ್ನತೆ ಆವಡೊಂದು ಈ ಸಂದರ್ಭ ಇಂಪುನಾರನ ಕವಿನ ಪಾತೆರಂಚ ಅಂದು ಕೇಂಡ ಸರಸವೆಂದರೆ ಜನ್ಮ ಅಂದು ಪಂಡೇರಿ ಸರಸವೆಂದರೆ ಜನನ ಅಂದು ಪಂಡೇರಿ ವಿರಸವೆಂದರೆ ಮರಣ ಅಂದು ಪಂಡೇರಿ ಆಂಡ ನಡುಟುಂಡತ ಬದುಕಿನಿಪಿನವು ಅವು ಸಮರಸ ಅಂತ ಪಂಡೇರಿ ಆ ಸಮರಸದ ಬದುಕು ನಮ್ಮ ಆವಡೊಂದು ಈ ಸಂದರ್ಭದ ಹಾರೈಕೆ ಮಂತೊಂದು ಬಂಟ ಸಮುದಾಯದ ಮಿತ್ತು ಎಡ್ಡೆ ಭರವಸೆ ಉಂಡು ಅವು ಸಾಕಾರ ಆವಡೊಂದು ಈ ಸಂದರ್ಭದ ನವಡ ತಿರುತ ಮಟ್ಟೊಡಿತ್ತು ನಂಚಿನ ಜನಕ್ಕಲಿಗೆ ನಮ್ಮ ಮಾಡಿದ ಸೇವೆ ಎಂದು ಏನು ತೂತೆ ಕೆಲವಿತ್ತೇನೆ ಅವು ಸಾಕಾರ ಆವೊಂದುಂಡು ನೆನಾತು ಪೆಜಿದ ಆ ಜನಕ್ಕಲಿಗೆ ಆಪಣಂಚಿನ ಸೇವೆನ ಐಕ್ ಪಣ್ಪೇರಿ ನಮ್ಮ ಮಕ್ಕಳು ಮಲ್ಲ ಗುಣ್ಣುಂಡು ಯಾನು ಸೋತುದೆ ಎಂದು ಆ ಮಗೇಲ ಮಣ್ಪುಜೆ ಅನ್ನು ಸೋತುದೆ ಎಂದಿ ಅಂಡ ಕಟ್ಟ ಕಡೆ ತೊಂಜಿ ಜನ ಉಪ್ಪಿರತ್ತೆ ಅಕ್ಲಿಗೆ ಸಾಧ್ಯನ ನಮ್ಮ ಸೇವೆ ಅವು ಬರಡು ಈ ಸಂದರ್ಭ ಮುಂಬೈಯಲ್ಲಿ ಹೋಟೆಲ್ ಉದ್ಯಮವನ್ನು ನಡೆಸಿಕೊಡುತ್ತಾ ಖ್ಯಾತ ಹೋಟೆಲ್ ಉದ್ಯಮಿಯಾಗಿ ಇದ್ದುಕೊಂಡು ಈರುವರು ಸುಪುತ್ರಿಯರನ್ನು ಹೊಂದಿರುವಂತಹ ಅತ್ಯಂತ ಉತ್ತಮವಾದಂತಹ ಗೃಹಿಣಿಯಾಗಿರುವಂತಹ ಶ್ರೀಮತಿ ಮೈನಾ ಸುಬ್ಬಣ್ಣ ಶೆಟ್ಟಿ ಅವರನ್ನು ಈ ಒಂದು ವೇದಿಕೆಯಲ್ಲಿ ಅತ್ಯಂತ ಸಂಭ್ರಮದಲ್ಲಿ ನಾವು ಸನ್ಮಾನಿಸಿಕೊಳ್ತಾ ಇದ್ದೇವೆ. ಓರ್ವ ಗೃಹಿಣಿಯಾಗಿ ಇಬ್ಬರು ಸುಪುತ್ರಿಯರನ್ನು ಡಾಕ್ಟರ್ ತನಕ ಓದಿಸಿ ಇಬ್ಬರು ಸುಪುತ್ರಿಯರು ಕೂಡ ಇವತ್ತು ಒಂದು ಹೋಟೆಲ್ ಉದ್ಯಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರುವುದು ನಾವೆಲ್ಲ ಕಂಡಿರುತ್ತೇವೆ. ಈ ವಿಶ್ವ ಬಂಟರ ಸಮ್ಮೇಳನದಂದು ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಿಕೊಳ್ತಾ ಇದ್ದೇವೆ. ಅವರಿಗೆ ಶ್ರೀದೇವರು ಆಯುರಾರೋಗ್ಯ ಆಯುಷ್ಯವನ್ನು ಇನ್ನಷ್ಟು ವೃದ್ಧಿಸಲಿ ಎಂದು ಮತ್ತೊಮ್ಮೆ ಹಾರೈಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವ ಸನ್ಮಾನಿತರು ಆಗಿರುವಂಥ ಶ್ರೀ ಬಿ ಜಗನ್ನಾಥ ಶೆಟ್ಟಿ, ಅಧ್ಯಕ್ಷರು ಬಂಟರ ಯಾನೆ ನಾಡವರ ಸಂಘ ಬೈಂದೂರು. ಇವರು ಅರಣ್ಯ ಇಲಾಖೆಯಲ್ಲಿ ಅನೇಕ ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಇಂಡಿಯನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಅದೇ ರೀತಿ ತಮಿಳುನಾಡು ಸರ್ಕಾರದಲ್ಲಿ ಕೂಡ ಈ ಒಂದು ಸೇವೆಯನ್ನು ಸಲ್ಲಿಸಿ ಕರ್ನಾಟಕ ಸರ್ಕಾರದಲ್ಲಿ ರಿಟೈರ್ಡ್ ಚೀಫ್ ಕನ್ಸರ್ವೇಟರ್ ಫಾರೆಸ್ಟ್ ಆಗಿ ಕೂಡ ತನ್ನ ಅಧಿಕಾರಾವಧಿಯಲ್ಲಿ ಅನೇಕ ಉತ್ತಮ ಕೆಲಸಗಳನ್ನು ಮಾಡಿರುತ್ತಾರೆ. ಅಲ್ಲದೆ 1991ರಲ್ಲಿ ರೋಟರಿ ಕ್ಲಬ್ನ ಡಿಸ್ಟಿಕ್ ಗವರ್ನರ್ ಆಗಿ 1995ರಿಂದ ಇಂದಿನ ತನಕ ಬೈಂದೂರು ಬಂಟರ ಸಂಘದ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿಕೊಳ್ತಾ ಇದ್ದಾರೆ. ಸರ್ವೋತ್ತಮ ಶೆಟ್ಟಿ ತಮಗೆಲ್ಲ ತಿಳಿದಿರುವಂತೆ UAEಯಲ್ಲಿ ಬಂಟರ ಸಂಘ ಇರಬಹುದು, ಕನ್ನಡ ಸಂಘ ಇರಬಹುದು, ಇದರೆಲ್ಲದಲ್ಲೂ ಕೂಡ ತನ್ನನ್ನು ಗುರುತಿಸಿಕೊಂಡಂಥ ವ್ಯಕ್ತಿ ಶ್ರೀಯುತ ಸರ್ವೋತ್ತಮ ಶೆಟ್ಟಿ. ಇವರು ಕೂಡ ಬಹಳಷ್ಟು ಉತ್ತಮ ಕಾರ್ಯಗಳನ್ನು ಮಾಡುವುದರ ಮೂಲಕ ಬಂಟ ಸಮಾಜದ ಏಳಿಗೆಗೆ ಬಹಳಷ್ಟು ಸಹಕಾರಿಯಾದಂಥ ಓರ್ವ ಸರ್ವೋತ್ತಮ್ ಎಂ ಶೆಟ್ಟಿ ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗೌರವಿಸಿಕೊಳ್ತಾ ಇದ್ದೇವೆ. ಇನ್ನೋರ್ವ ಹಿರಿಯ ವ್ಯಕ್ತಿ ಶ್ರೀ ಬಸ್ರೂರು ಅಪ್ಪಣ್ಣ ಹೆಗ್ಡೆ. ಬಸ್ರೂರಿಗೆ ಇನ್ನೊಂದು ಪರ್ಯಾಯ ಹೆಸರು ಅಂತ ಹೇಳಿದರೆ ಶ್ರೀ ಅಪ್ಪಣ್ಣ ಹೆಗ್ಡೆ. ಸಾಮಾಜಿಕ, ಸಹಕಾರಿ, ಶಿಕ್ಷಣ, ಧಾರ್ಮಿಕ, ರಾಜಕೀಯ ಕ್ಷೇತ್ರಗಳಲ್ಲಿ ತಮ್ಮದೇ ಛಾಪನ್ನು ಒತ್ತಿದವರು ಬಸ್ರೂರು ಅಪ್ಪಣ್ಣ ಹೆಗ್ಡೆ ಅವರು. ಸಮಾಜಮುಖಿ, ಧಾರ್ಮಿಕಮುಖಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹಳಷ್ಟು ಹೆಸರುವಾಸಿಯನ್ನು ಪಡೆದಿದ್ದು ಮಾಜಿ ಶಾಸಕರು ಕೂಡ ಎಂಬ ಖ್ಯಾತಿಯನ್ನು ಪಡೆದಂಥ ಶ್ರೀಯುತ ಬಸ್ರೂರು ಅಪ್ಪಣ್ಣ ಹೆಗ್ಡೆಯವರನ್ನು ಕೂಡ ಇದೇ ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಇನ್ನೋರ್ವ ಸನ್ಮಾನಿತರು ಶ್ರೀ ಸದಾನಂದ ಶೆಟ್ಟಿ, ದೇವಿ ಎಜುಕೇಷನ್ ಟ್ರಸ್ಟ್ ಇದರ ಅಧ್ಯಕ್ಷರಾಗಿದ್ದುಕೊಂಡು
2002ರಲ್ಲಿ ಇದೇ ರೀತಿಯ ವಿಶ್ವಮಟ್ಟದ ಸಮ್ಮೇಳನವನ್ನು ಮಂಗಳೂರಿನಲ್ಲಿ ಮಾಡಿದಂತಹ ಹೆಗ್ಗಳಿಕೆ ಶ್ರೀ ಎ ಸದಾನಂದ ಶೆಟ್ಟಿ ಅವರದ್ದು. ಜನಸಾಮಾನ್ಯರ ಬಗ್ಗೆ ಅತಿ ಹೆಚ್ಚು ಕಾಳಜಿಯನ್ನು ವಹಿಸಿ ಹೋಟೆಲ್ ಉದ್ಯಮದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಹೆಸರನ್ನು ಮಾಡಿದಂಥ ಶ್ರೀಯುತ ಸದಾನಂದ ಎ ಶೆಟ್ಟಿ ಹಾಗೂ ಅವರ ದಂಪತಿಯವರನ್ನು ಕೂಡ ಶ್ರೀಮತಿ ಮೈನಾ ಎ ಶೆಟ್ಟಿ ಅವರನ್ನು, ಸದಾನಂದ ಶೆಟ್ಟಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸನ್ಮಾನಿಸಿಕೊಳ್ತಾ ಇದ್ದೇವೆ. ಕ್ರೀಡೆಯಲ್ಲಿ ಬಹಳಷ್ಟು ಹೆಚ್ಚು ಆಸಕ್ತಿಯನ್ನು ವಹಿಸಿದಂಥ ಶ್ರೀಯುತ ಸದಾನಂದ ಶೆಟ್ಟಿ ಅವರಿಗೆ ಇದೀಗ ಬಂಟರ ಸಂಘದ ವತಿಯಿಂದ ಹೃತ್ಪೂರ್ವಕವಾದಂಥ ಸನ್ಮಾನವನ್ನು ಮಾಡಿಕೊಳ್ತಾ ಇದ್ದೇವೆ. ಇನ್ನೋರ್ವ ಹಿರಿಯರು ಆಗಿರುವಂಥ ಶ್ರೀ ಏರಿಯಾ ಲಕ್ಷ್ಮೀನಾರಾಯಣ್ ಆಳ್ವ, ಬಂಟ ಸಮಾಜದಲ್ಲಿ ಅತ್ಯಂತ ಹಿರಿಯ ವ್ಯಕ್ತಿ ಎನಿಸಿಕೊಂಡು ಶ್ರೀ ಲಕ್ಷ್ಮೀನಾರಾಯಣ ಆಳ್ವರವರು ಬಹಳಷ್ಟು ವರ್ಷಗಳಿಂದ ಧಾರ್ಮಿಕ, ಸಾಂಸ್ಕೃತಿಕ ಮಾರ್ಗದರ್ಶಕರು ಆದಂಥ ಶ್ರೀಯುತ ಏರಿಯಾ ಲಕ್ಷ್ಮೀನಾರಾಯಣ ಆಳ್ವರು ಓರ್ವ ಲೇಖಕರು ಕೂಡ ಹೌದು. ಈ ಸಂದರ್ಭದಲ್ಲಿ ಶ್ರೀಯುತ ಏರಿಯಾ ಲಕ್ಷ್ಮೀನಾರಾಯಣ ಆಳ್ವರನ್ನು ಸನ್ಮಾನಿಸಿಕೊಳ್ತಾ ಇದ್ದೇವೆ. ಹಲೋ 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 ದಾಸಣ್ಣ ಆಳ್ವರವರು ಆ ಒಂದು ಪರಿಸರದಲ್ಲಿ ಬಹಳಷ್ಟು ಪ್ರಖ್ಯಾತಿಯನ್ನು ಪಡೆದಿದ್ದು ಈ ಸಂದರ್ಭದಲ್ಲಿ ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸಿಕೊಳ್ತಾ ಇದ್ದೇವೆ. ವಿಠಲ್ ಹೆಗ್ಡೆ ಬೆಳಗಾಂ ಕೀರ್ತಿ ಹೋಟೆಲ್ ಸಂಸ್ಥೆಯನ್ನು ಬೆಳೆಸ್ತಿರುವಂಥ ಅತ್ಯಂತ ಹಿರಿಯರು ಆಗಿರುವಂಥ ಬಾರ್ಕೂರ್ನಲ್ಲಿ ಜನಿಸಿದಂಥ ಶ್ರೀಯುತ ವಿಠಲ್ ಹೆಗ್ಡೆ ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸಿಕೊಳ್ತಾ ಇದ್ದೇವೆ. ಬೆಳಗಾಂ ಬಂಟರ ಸಂಘದ ಅಧ್ಯಕ್ಷರಾಗಿ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡುವುದರ ಮೂಲಕ ಬೆಳಗಾಂನಲ್ಲಿ ಹಲವಾರು ವರ್ಷಗಳಿಂದ ತಮ್ಮನ್ನು ತೊಡಗಿಸಿಕೊಂಡಂಥ ಶ್ರೀಯುತ ವಿಠಲ್ ಹೆಗ್ಡೆ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಿಕೊಳ್ತಾ ಇದ್ದೇವೆ. ಡಾಕ್ಟರ್ ಕೆ ಪ್ರಭಾಕರ್ ಶೆಟ್ಟಿ ಸುಮಾರು 50 ವರ್ಷಗಳ ಕಾಲ ಗ್ರಾಮೀಣ ಪ್ರದೇಶದಲ್ಲಿ ವೈದ್ಯಕೀಯ ಸೇವೆಯನ್ನು ಸಲ್ಲಿಸಿದಂತಹ ಅನೇಕ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕರು ಆಗಿರುವಂಥ ದಂಡತೀರ್ಥ ಶಿಕ್ಷಣ ಸಂಸ್ಥೆಯ ಸಂಚಾಲಕರು ಆಗಿರುವಂಥ ಡಾಕ್ಟರ್ ಕೆ ಪ್ರಭಾಕರ್ ಶೆಟ್ಟಿ ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸಿಕೊಳ್ತಾ ಇದ್ದೇವೆ. ಹಲವಾರು ಸಾಮಾಜಿಕ, ಧಾರ್ಮಿಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಂಥ ಪ್ರಭಾಕರ್ ಶೆಟ್ಟಿ ಹಲವು ಪ್ರಶಸ್ತಿಗಳು ಕೂಡ ಅವರಿಗೆ ಸಂದಾಯವಾಗಿದೆ. ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್, ರೋಟರಿ ಉಡುಪಿ, ನ್ಯೂ ಇಯರ್ ಅವಾರ್ಡ್ ಮುಂತಾದ ಪ್ರಶಸ್ತಿಗಳನ್ನು ಪಡೆದಂಥ ಡಾಕ್ಟರ್ ಕೆ ಪ್ರಭಾಕರ್ ಶೆಟ್ಟಿ ಅವರು ಕೂಡ ಸನ್ಮಾನಿಸಿಕೊಳ್ತಾ ಇದ್ದೇವೆ. ಇನ್ನೋರ್ವ ಹಿರಿಯ ವ್ಯಕ್ತಿ ಶಿಮಂತೂರು ನಾರಾಯಣ ಶೆಟ್ಟಿ. ಶಿಕ್ಷಕ ವೃತ್ತಿಯಲ್ಲಿ ಶಿಮಂತೂರಿನಲ್ಲಿ ಜನಿಸಿದ್ದು ಕರಾವಳಿಯ ಗಂಡು ಕಲೆ ಎನಿಸಿಕೊಂಡಿರುವಂತಹ ಯಕ್ಷಗಾನದಲ್ಲಿ ವಿಶೇಷ ಪರಿಣತರು ಆಗಿರುವಂತಹ ಯಕ್ಷಗಾನದಲ್ಲಿ ಹಲವಾರು ಸಂಶೋಧನೆಗಳನ್ನು ಮಾಡುವುದರ ಮೂಲಕ ಯಕ್ಷಗಾನದಲ್ಲೇ ಡಾಕ್ಟರೇಟನ್ನು ಪಡೆದಂಥ ಹಿರಿಯ ವ್ಯಕ್ತಿ ನಾರಾಯಣ್ ಶೆಟ್ಟಿ ಶಿಮಂತೂರು ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸಿಕೊಳ್ತಾ ಇದ್ದೇವೆ. ಕಟೀಲು ಕ್ಷೇತ್ರದ ಕುರಿತು ಯಕ್ಷಗಾನ ಪ್ರಸಂಗವನ್ನು ರಚಿಸುವುದರ ಮೂಲಕ ಇವರೊಂದು ಯಕ್ಷಗಾನ ಕ್ಷೇತ್ರಕ್ಕೆ ಒಂದು ಅತ್ಯಂತ ಉತ್ತಮವಾದಂಥ ಹಿರಿಮೆಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ಐಕಳ ಹರೀಶ್ ಶೆಟ್ಟರವರ ಗುರುಗಳು ಆಗಿರುವಂತಹ ಶ್ರೀಯುತ ನಾರಾಯಣ್ ಶೆಟ್ಟಿ ಶಿಮಂತೂರವರು, ಯಕ್ಷಗಾನ ಪ್ರಸಂಗಕರ್ತರಾಗಿರುವಂತಹ ಶ್ರೀಯುತ ನಾರಾಯಣ್ ಶೆಟ್ಟಿ ಶಿಮಂತೂರು ಅವರಿಗೆ ಅವರ ಶಿಷ್ಯ ಆಗಿರುವಂತಹ ಶ್ರೀಯುತ ಐಕಳ ಹರೀಶ್ ಶೆಟ್ಟಿ ಅವರಿಂದ ಗುರು ವಂದನಾ ಕಾರ್ಯಕ್ರಮ, ಅಭಿವಂದನಾ ಕಾರ್ಯಕ್ರಮವನ್ನು ಕೂಡ ಬಂಟ ಸಮಾಜದಲ್ಲಿ ಅನೇಕ ಸಾಧನೆಗಳನ್ನು ಗೈದಂತ ಸಾಧಕರಿಗೆ ವಿಶೇಷವಾದಂತಹ ಗೌರವವನ್ನು ಸಮರ್ಪಿಸಿದ್ದೇವೆ. ಇಡೀ ಈ ಸಮ್ಮೇಳನಕ್ಕೆ ಅಂಚಿನ ಜಯಕರ್ ಶೆಟ್ನ ದಯಬಣ್ಣನ ಆರ ಅಧ್ಯಕ್ಷದ ಬಂಟರ ಸಂಘದ ಒಕ್ಕೂಟದ ಅಧ್ಯಕ್ಷರಾದ ಒಂಜಿ ತಿಂಗಳೇ ಬೊಂಬೈಡ್ ಒಂದು ಪ್ರೋಗ್ರಾಮ್ ಮಲ್ದೇರು ಅವೇನು ತೂನಾಗನೆ ಇಂಕ ಭಾರಿ ಆಶ್ಚರ್ಯ ಅಂಡ್ ದಯಬಣ್ಣ ಭಾರಿ ಅಚ್ಚುಕಟ್ಟಾಯಿನ ಅವು ಮಾತೆರೆಗಳ ಲೀಡರ್ಶಿಪ್ ಬರ್ಪೂಜಿ ಅವು ಬ್ಲಡ್ ಡೇ ಬರೋಡು ಕೆಲವರು ಮಲ್ಪ ಬಣ್ಣದ ಬಲಂದೇ ಬೋಪಿನ ತಂದೆ ಮಲ್ಪನಕ್ಲಿಗೆ ಆಪುಜವು ದಯಬಣ್ಣ ಕಾಸ್ದ ಅಗತ್ಯ ಉಂಡು, ಫೈನಾನ್ಸ್ ಅಗತ್ಯ ಉಂಡು. ದಯಬಣ್ಣ ಮುಂಬೈದ ಬಿನ್ನೇರು ಭಾರಿ ಜನ ಉಳ್ಳೇರು ಬಿನ್ನೇರ ತಗೊಳ್ಳಿ ಊರು ತಗೊಳ್ಳಿ ಅಂಡ್ ಅಕ್ಲಿ ಮಾತ್ರ ಎಂಕ್ಲೆ ತೂನಾ ಖುಷಿ ಆಪುಂಡು. ಮುಂಬೈಗೆ ಪೋಯ್ಲಗನೆ ಅಂಡ್ ಒಲ್ಪ ತುಂಡಲು ಮುಂಬೈ ತಗೊಳ್ಳಿ ರಿಸಿ ಮಲ್ಪೆರ್ಲಾಕುಲಿ ಮಾತೆರ್ಲಾಕುಲಿ ಅಂಡ ಎಂಕುಲು ಇಂಚಿನ ಒಂಜಿ ಕಾರ್ಯಕ್ರಮ ಮಾತ ದೇಶೋಟ್ಲ ಬೈದೇರು, ದೇಶ ವಿದೇಶೋಟ್ಲ ಬೈದೇರು ಅಂಚಿನಕ್ಲಿ ಮಾತೆರ್ಲಿ ಅನ್ನ ಹೆಚ್ಚಿಗೆ ಪಾತ್ರೆ ಮಾತೆರೆಗಳು ಎನ್ನ ಉಡಲ್ ಜಿಂಜಿನ ಸೊಲ್ಮೇಲೆ ಸಂದಾದ ಎನ್ನ ರಡ್ಡ ಪಾತ್ರೆ ಉಂತಾವೆ. ಜೈ ಬಂಟ ಸಮಾಜ. ಸೊಲ್ಮೇಲು ಎ ಸದಾನ್ ಶೆಟ್ಟರಿಗೆ ಬಂದುಲೆ ನವೆಂಬರ್ ತಿಂಗಳದ 23-24 ತಾರೀಕಿಗೆ ದುಬೈಡ್ ವಿಶ್ವ ತುಳುವೆರ್ನ ಒಂಜಿ ಮಾಮಲ್ಲ ಸಮ್ಮೇಳನದ ಅಟ್ಟ ನಂಕೊಂಜಿ ಎತ್ತರದ ಸ್ಥಾನ, ಮಾನ, ಗೌರವ ತರನೇಜ್ಜಿಡ ಮುಂಡಸು ಜಾಗಜ್ಜಿಗೆ ಮುಂಡಸಜ್ಜಿಡ ತರೆಕ್ಕೆ ಪೊರ್ಲುಜ್ಜಿಗೆ ಪನ್ಪಿನ ತುಳುತ ಗಾದದ ಲೆಕ್ಕ ನಮ್ಮ ಒವೇ ಊರಿಗೆ ಪಾಡು ಒಡೆಗೆ ಪಾಡು ಅಪಗಪಗ ನಮ್ಮ ಒಟ್ಟ ಒಂದು ಜಡ ನಮ್ಮಡತ್ತಿನ ಈ ಒಗ್ಗಟ್ಟಿಗೆ ಅರ್ಥನೇ ಇಜ್ಜಿ
ಪ್ರೀತಿ ಬಕ್ಕ ವಿಶ್ವಾಸ ಒಂಜಿ ಬಾರಿ ಮಲ್ಲ ಒಂಜಿ ಸಂಪತ್ತು. ಪ್ರೀತಿ ಇತ್ತಿನಲ್ಪ ಒಂಜಿ ಉತ್ತಮ ಸಮಾಜ ನಿರ್ಮಾಣ ಆಪೋಣ್ಗೆ ಬಂಟರೇನ ನಿಗುಲ್ನ ಪ್ರೀತಿ ಉಕ್ಕೇರ್ದು ಬತ್ತಂಡ ಅವು ನಂಗೆ ಪರಪ್ಪನ ತುದೆ ಅದು ದಿಂಜಿದು ಕಡಲಾದು ಕೂಡು ಬರು ಒಂದು ನಮ್ಮ ಆತ್ಮವಿಶ್ವಾಸ. ಇನಿ ಈ ತಾಕತ್ತು ಈ ಒಗ್ಗಟ್ಟು ಮೂಲ ನಂಗೆ ಮಲ್ದಿನಾರು ಐಕಳ ಹರೀಶ್ ಶೆಟ್ರು. ಕರ್ನಾಟಕ ಕೇಸರಿ ಭಾರತ ಶ್ರೀ ಪಡೆದು ಮುಂಬೈಗೆ ಹೋದು ಉದ್ಯೋಗ ಮಲ್ತದು ಮಾಮಲ್ಲ ಒಂಜಿ ಉದ್ಯಮಿ ಅದು. ಮುಂಬೈ ಬಂಟರ ಸಂಘದ 2 ಸರ್ತಿ ಅಧ್ಯಕ್ಷ ಅದು. ಮುಂಬೈ ಬಂಟರ ಸಂಘ ಜಗತ್ತದ ಬಂಟರ ಸಂಘದ ಒಂಜಿ ಶ್ರೀಮಂತ ಬಂಟರ ಸಂಘ ಬಂಡ ಮಲ್ತುಕೊರ್ನಾರು ಐಕಳ ಹರೀಶ್ ಶೆಟ್ರು. ಇನ್ನಕ್ಕೆ ಈತ ಮಲ್ಲ ಸಭೆನ ಆರಮೂಲು ಕೂಡದೇರು ಅವು ನಂಗೆ ಮಲ್ಲ ಒಂಜಿ ಹೆಮ್ಮೆದ ಸಂಗತಿ. ಐಕಳ ಹರೀಶ್ ಶೆಟ್ರಿಗೆ ಅಂಚನೆ ಮೂಲು ಕೂಡಿನ ಮಾತ ಬಂಟರಿಗೆ ದೇವರು ಆಯುರಾರೋಗ್ಯ ಆಯುಷ್ಯ ಸಂಪತ್ತು ಕೊರ್ದು ನೆರವೇರಿಸಲು ಪಂಡ ಆ ದೇವರ ಪ್ರಾರ್ಥನೆ ಮಲ್ತಂದು ಎಂಡ 2 ಶಬ್ದ ಉಂಟವೆ. ಜೈ ಹಿಂದ್, ಜೈ ಬಂಡ್. ಕಾಪುವಿನಲ್ಲಿ ಜನಿಸಿದಂಥ ಶ್ರೀಯುತ ಕಾಪು ವಿಶ್ವನಾಥ್ ಶೆಟ್ಟಿ ಇಂದು ಜನಮಾನಸದಲ್ಲಿ ಹಿರಿಯರು ಆಗಿರುವಂಥ ಈ ವೇದಿಕೆಯಲ್ಲಿ ನಾವು ಸನ್ಮಾನಿಸಿಕೊಳ್ತಾ ಇದ್ದೇವೆ. ಹಿರಿಯರು ಆಗಿರುವಂಥ ಶ್ರೀಯುತ ಕಾಪು ವಿಶ್ವನಾಥ್ ಶೆಟ್ಟಿ, ಸ್ಥಳೀಯರು ನಮ್ಮವರೇ ಆಗಿರುವಂಥ ಶ್ರೀಯುತ ಕಾಪು ವಿಶ್ವನಾಥ್ ಶೆಟ್ಟಿ ಅವರನ್ನು ಈ ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಮುಂದುವರಿಯುವುದು ನ್ಯಾಯಮೂರ್ತಿ ನಿಟ್ಟೆ ಸಂತೋಷ್ ಹೆಗ್ಡೆರ್ನ ಶುಭ ನಿರೀಕ್ಷೆ. ಹರೀಶ್ ಶೆಟ್ಟಿ ಅಲ್ಲ, ವೈಕಲ ಹರೀಶ್ ಶೆಟ್ಟಿ ಅಂತ. ವೈಕಲ ಅವ್ರ ಪೇರು, ವೈಕಲ ಆ ಪೇರನ್ನು. ಆ ಥರದ ಒಂದು ಡೈನಾಮಿಕ್ ಪರ್ಸ್ನಾಲಿಟಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ಕುಲದ ಮುಂದಾಳತ್ವವನ್ನು ತಗೊಂಡು ಈ ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು ಅಭಿನಂದನೀಯ. ಹಾಗೂ ಒಂದು 3 ಭಾಗದಲ್ಲಿ ನಾವು ಚಿಂತನೆ ಮಾಡಬೇಕು. ಬರೀ ಸಮ್ಮಿಲನ ಮಾಡಿ ಗೌಜು ಮಾಡಿ ಮುಗಿಸಿ ಹೋಗ್ಬಿಟ್ರೆ ಕಾರ್ಯಕ್ರಮ ಆಗೋದಿಲ್ಲ. ಈ ಒಂದು ಕಾರಣದಲ್ಲಿ ಎಲ್ಲರೂ ಸೇರಿದರೂ ಸಹ, ವಿಶ್ವದ ಎಲ್ಲ ಭಾಗದಿಂದ ಬಂದಿರತಕ್ಕಂಥ ಬಂಟರು ಸೇರಿದರೂ ಕೆಲವೊಂದು ವಿಷಯಗಳ ಬಗ್ಗೆ ಸೂಕ್ಷ್ಮವಾಗಿ ನಾವು ಗಮನವನ್ನು ಇಟ್ಟುಕೊಂಡ್ರೆ ಮುಂದಿನ ಪೀಳಿಗೆಗೆ ಬಹಳಷ್ಟು ಒಳ್ಳೆಯದಾಗತ್ತೆ. ಏನಂದರೆ ಮುಂದಿನ ಜನರೇಷನ್ನಿಗೆ, ನಮ್ಮ ಮುಂದಿನ ಪೀಳಿಗೆಗೆ ಬಂಟ ಸಮುದಾಯದ ಬಗ್ಗೆ, ಅದು ಹುಟ್ಟಿ ಬಂದ ಬಗ್ಗೆ, ಅದರ ಸಂಸ್ಕೃತಿ ಸಂಸ್ಕಾರಗಳ ಬಗ್ಗೆ ಈ ಯುವ ಪೀಳಿಗೆಗೆ ನಾವು ಎಷ್ಟು ಕಲಿಸ್ಕೊಡ್ತಾ ಇದ್ದೇವೆ ಅನ್ನೋದು ಬಹಳ ಮುಖ್ಯ. ಅದರೊಳಗೂ ಸಹ ಇವತ್ತಿನ ದಿವಸದಲ್ಲಿ ಭೂತಾರಾಧನೆ ಮತ್ತು ನಾಗಾರಾಧನೆ ಹಳಿ ತಪ್ಪಿ ಹೋಗ್ತಾ ಇದೆ. ಮಾಡುವಂಥ ನಿಜವಾದ ಪದ್ಧತಿಯಲ್ಲಿ ಮಾಡದೆ ಆಡಂಬರಕ್ಕೆ ಜಾಸ್ತಿ ಹೋಗ್ತಾ ಇದೆ. ಅವುಗಳನ್ನು ಕಡಿವಾಣ ಹಾಕಿ ನಿಜವಾಗಿಯೂ ಆದ್ಯತೆ ಮತ್ತು ಬದ್ಧತೆ ಎಷ್ಟು ಬೇಕಾ ಅಷ್ಟು ರೀತಿಯಲ್ಲಿ ಪೂಜೆ ಮಾಡ್ತಕ್ಕಂಥ ಪದ್ಧತಿ ಹೇಗಿದೆ, ಬಂಟರ ಸಂಸ್ಕಾರ ಹೇಗಿದೆ, ಹುಟ್ಟಿ ಬಂದ ರೀತಿ ಹೇಗಿದೆ, ನಾವು ನಡ್ಕೊಳ್ಬೇಕಾದಂಥ ಪದ್ಧತಿ ಹೇಗಿದೆ ಅನ್ನೋದನ್ನು ಆಧ್ಯಾತ್ಮ, ಧಾರ್ಮಿಕ ಮತ್ತು ಸಂಪ್ರದಾಯ ಇದಿಷ್ಟನ್ನು ಮುಂದಿನ ಪೀಳಿಗೆಗೆ ನಾವು ಕಲಿಸ್ಕೊಡುವಂಥದ್ದು ಅಷ್ಟೇ ಮುಖ್ಯ. ಇನ್ನೊಂದು, ನಮ್ಮಲ್ಲಿ ಬಹಳಷ್ಟು ಶ್ರೀಮಂತರುಗಳು ಇದ್ದಾರೆ, ಬಹಳಷ್ಟು ಜನ ಬಡವರು ಇದ್ದಾರೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಬಂಟ ಸಮುದಾಯದವರು ಅಂದ ತಕ್ಷಣ ಬರೀ ಶ್ರೀಮಂತರು ಮಾತ್ರ ಅಲ್ಲ. ಸುಮಾರು 4 ವರ್ಷಗಳಲ್ಲಿ ತಿರುಗಾಟದಲ್ಲಿ ಅಧ್ಯಯನ ಮಾಡಿ ನಾನು ಕಂಡುಕೊಂಡಿರುವಂಥದ್ದು, ಕೇವಲ ನಮ್ಮಲ್ಲಿ 10% ಮಾತ್ರ ಶ್ರೀಮಂತರು ಇರೋದು. ಇನ್ನು ಉಳಿದದ್ದು ಹೈಯರ್ ಮಿಡ್ಲ್ ಕ್ಲಾಸ್ ಒಂದಿಷ್ಟು ಜನ ಇದ್ದಾರೆ. ಸುಮಾರು 50% ಬಡವರಿದ್ದಾರೆ ಅನ್ನೋದನ್ನು ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ. ಬಹುಶಃ ನಾವೀಗೆಲ್ಲ ಊರಿನಲ್ಲೂ ಸಹ ಬಂಟರ ಸಂಘ, ಬಂಟರ ಹಾಲುಗಳನ್ನು ಬಹಳ ಚೆನ್ನಾಗಿ ಮಾಡಿಕೊಟ್ಟು ಸಾಧ್ಯವಾದಷ್ಟು ಸೇವೆಗಳನ್ನು ಸಮುದಾಯಕ್ಕೆ ನೀವೆಲ್ಲ ಕೊಟ್ಕೊಂಡು ಬಂದಿದ್ದೀರಿ. ಬಹುಶಃ ಪೂನಾ ಒಂದು ಬಾಕಿ ಇತ್ತು, ಪೂನಾದಲ್ಲೂ ಸಹ ಅದ್ಭುತ ಒಂದು ಹಾಲನ್ನು ಕಟ್ಟಿಕೊಟ್ಟು ಸಂತೋಷ್ ಶೆಟ್ಟರು ಒಂದು ಚರಿತ್ರೆಯನ್ನು ಮಾಡಿದ್ದಾರೆ. ಅಲ್ಲಿಗೆ ಬಹುಶಃ ಬಹುತೇಕ ಎಲ್ಲ ಬಂಟರ ಸಂಘಗಳ ಹಾಲುಗಳು ಸಹ ಆಗಿದೆ. ಪ್ರತಿ ವರ್ಷ ಕರಾವಳಿಯಲ್ಲಿ ಧಾರ್ಮಿಕ ಕೆಲಸಕ್ಕೋಸ್ಕರ ನಾಗಾರಾಧನೆ, ನಾಗಮಂಡಲ, ದೈವಾರಾಧನೆ, ದೈವ ಪೂಜೆಗಳು, ಭೂತಾರಾಧನೆ ಅಂತ ಸುಮಾರು 30 ಕೋಟಿ ದುಡ್ಡು ಈ ಕರಾವಳಿಯಲ್ಲಿ ಹರಿದಾಡ್ತದೆ. ಅದರೊಳಗೆ ಬಹುತೇಕ ಪಾಲು ಬಂಟ ಸಮುದಾಯದಿದೆ ಅನ್ನೋದನ್ನು ನಾವು ಮನಗಣ್ಣಬೇಕು. ಇನ್ನು ಮೇಲೆ ನಾನು ಒಂದು ಈ ಗುರುಪೀಠದಲ್ಲಿದ್ದು ನಿಮಗೊಂದು ಸಲಹೆ ಕೊಡೋದೇನಂತಂದರೆ, ನಾಗಮಂಡಲಗಳನ್ನು ಕೋಟಿಗಟ್ಟಲೆ ಆಡಂಬರದಲ್ಲಿ ಮಾಡೋದನ್ನು ಕೈ ಬಿಡಬೇಕು. ಅದರಲ್ಲಿಗೆ ಇರ್ತಕ್ಕಂತಹ ಎಷ್ಟು ಹಣ ಇದೆಯೋ ಅದನ್ನು ಬಡವರಿಗೆ ಆರೋಗ್ಯಕ್ಕೋಸ್ಕರವಾಗಿ ನೀವು ಸೀಮಿತ ಇಡಬೇಕು ಅಂತೇಳಿ ಈ ವೇದಿಕೆಯಲ್ಲಿ ನಿಮಗೆ ಕೇಳ್ಕೊಳ್ತಾ ಇರೋದು.
ಬಹುತೇಕ ಬಡವರು ಅಂತ ನಾವು ಕರಿತೀವಿ, ಬಡವರಲ್ಲ, ಆರ್ಥಿಕವಾಗಿ ಅಷ್ಟೇ ಅವ್ರು ಸ್ವಲ್ಪ ಹಿಂದುಳಿದಿದ್ದಾರೆ. ಅವರದ್ದೇ ನೆಂಟರುಗಳು ಭಾಳಷ್ಟು ಶ್ರೀಮಂತರುಗಳು ಇದ್ದಾರೆ. ಬಂಟ್ರಲ್ಲಿ ಒಂದು ನಾವಿಲ್ಲ ಹೇಳುವಂಥದ್ದಿದೆ, ಈ ಕೋಳಿಬಳ್ಳಿ ಅಂಥೇಳಿ, ಆ ಒಂದಕ್ಕೊಂದು ಸಂಬಂಧ ಇದ್ದೇ ಇರ್ತದೆ. ಬಾಂಬೆನಲ್ಲ ಅಥವಾ ಊರಿನಲ್ಲೋ ಅಥವಾ ದುಬೈಯಲ್ಲೋ ದೊಡ್ಡ ಶ್ರೀಮಂತರಿಗೆ ಸಂಬಂಧ ಹೇಳ್ಕೊಳ್ಳಿಕ್ಕಿರ್ತದೆ, ಕೈನಲ್ಲಿ ಮಾತ್ರ ಕಾಸಿರೋದಿಲ್ಲ. ಏನಾದರೂ ತೊಂದರೆ ಆಯಿತು ಅಂತಂದರೆ ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕು ಅಂದರೆ ಗೌರ್ಮೆಂಟ್ ಆಸ್ಪತ್ರೆಗೆ ಅಡ್ಮಿಟ್ ಆಗೋದಾ, ಒಬ್ಬ ಬಂಟ ಹೋಗಿ ಗೌರ್ಮೆಂಟ್ ಆಸ್ಪತ್ರೆಗೆ ಅಡ್ಮಿಟ್ ಆಗೋದು ಹೇಗೆ ಅಂತ ಯೋಚನೆ ಮಾಡ್ತಾನೆ. ಸಾಧಾರಣ ನರ್ಸಿಂಗ್ ಹೋಮಿಗೆ ಹೋದರೂ ಯೋಚನೆ, ದೊಡ್ಡ ನರ್ಸಿಂಗ್ ಹೋಮ್ ಹೋಗಲಿಕ್ಕೆ ಸೇರಲಿಕ್ಕೂ ದುಡ್ಡಿಲ್ಲ. ಆರೋಗ್ಯ ಉಳಿಸ್ಕೊಳ್ಳೇಬೇಕಾದಂಥ ಸಂದರ್ಭದಲ್ಲಿ ಇದ್ದ ಚಿನ್ನವನ್ನು ಅಡವಿಟ್ಟು ಸೇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಇದು ಆಗಬಾರ್ದು. ನೀವಿನ್ನು ದೇವಸ್ಥಾನಗಳ ಕಟ್ಟೋದು, ದೇವಸ್ಥಾನಗಳಿಗೆ ವಿಪರೀತ ದುಡ್ಡು ಹಾಕೋದು, ನಾಗಮಂಡಲಿಗೆ ವಿಪರೀತ ದುಡ್ಡು ಹಾಕೋದು, ದೇವಸ್ಥಾನಗಳಿಗಂತೂ ಮಿಗಿಲಾಗಿ ಕಟ್ಟೋದಕ್ಕೆ ದುಡ್ಡು ಹಾಕೋದಕ್ಕಿಂತಲೂ 10 ಜನ ಬಡವರ ಕಾಯಿಲೆಯನ್ನು ಗುಣ ಮಾಡಿ ಅವರಿಗೆ ಜೀವವನ್ನು ಕೊಟ್ಟರೆ ಅದಕ್ಕಿಂತ ದೊಡ್ಡ ದೇವಸ್ಥಾನ ಇನ್ನೊಂದಿಲ್ಲ. ಈ ವೇದಿಕೆಗೆ ಈ ವರ್ಷವೇ 2018ನೇ ವರ್ಷದಿಂದ ಅದ್ದೂರಿಯ ನಾಗಮಂಡಲ ಈ ಸಮುದಾಯ ಕೈ ಬಿಡಬೇಕು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಕೇವಲ 9ರಿಂದ 10 ಲಕ್ಷದೊಳಗೆ ನಾಗಮಂಡಲ ಮುಗೀತದೆ. 1-1.5 ಕೋಟಿ ರೂಪಾಯಿ ನೀವು ಮಾಡಿ ದುಡಿದು ಯಾರಿಗೆ ಕೊಡಲಿಕ್ಕಿದೆ? ಆ 1 ಕೋಟಿ ರೂಪಾಯಿಯನ್ನು ಅದ್ಭುತವಾದಂಥ ಒಂದು ದೇವಸ್ಥಾನ ಕಟ್ಟೋಣ. ಎಂಥ ದೇವಸ್ಥಾನ? ಅದು ಅದ್ಭುತವಾಗಿರತಕ್ಕಂಥ ಆರೋಗ್ಯ ಕೊಡ್ತಕ್ಕಂಥ ಆಸ್ಪತ್ರೆಯನ್ನು ಕಟ್ಟುವಂಥದ್ದಕ್ಕೆ ನಾವು ಪ್ರವೃತ್ತರಾಗಿದ್ದೇವೆ. ಇಡೀ ಬಾಂಬೆಯಲ್ಲಿ, ದುಬಾಯಲ್ಲಿ ಹಾಗೂ ಪೂನಾದಲ್ಲಿ ಸಂಚರಿಸಿ ಇದನ್ನೆಲ್ಲ ನಮ್ಮಲ್ಲಿ ಅತಿರಥ ಮುತ್ತು ರತ್ನಗಳಿದಾವೆ. ಇಲ್ಲೆಲ್ಲ ಕುಳಿತುಕೊಂಡಿರತಕ್ಕಂಥವ್ರು ಒಂದಲ್ಲ ಒಂದು ರೀತಿಯ ಕೆಪಾಸಿಟಿ ಇದ್ದಂಥವ್ರು. ಒಂದು ವೇದಿಕೆ ಮಾಡಿ ಬಂಟರನ್ನ ಸೇರಿಸ್ಲಿಕ್ಕಾಗಿಯೇ 25 ಲಕ್ಷ ಕೊಡ್ತಕ್ಕಂಥ ಆನಂದ್ ಶೆಟ್ಟರು ಇಂಥ ಆಸ್ಪತ್ರೆಗೆ ಅವ್ರು ಕೈ ನೀಡಿ ಎಷ್ಟು ಕೊಟ್ಟಾರು. ಅಂತಹ ಜನ ಇದ್ದಂಥವ್ರು ನಮ್ಮಲ್ಲಿ ಇದಕ್ಕೆಲ್ಲದಕ್ಕೂ ಮುಂದೆ ಬರಲಿಕ್ಕೆ, ಸ್ವಾಮೀಜಿ ನೀವು ಆಸ್ಪತ್ರೆ ನೀವು ಮುಂದುವರಿಸಿ, ನಾವೆಲ್ಲ ಇದ್ದೇವೆ ಅಂತ ಹೇಳಿದ್ರು. ಯಾವುದೋ ದೇವಸ್ಥಾನಕ್ಕೆ ಚಿನ್ನದ ಹೊದಿಕೆ ಹಾಕಿ ಪ್ರಯೋಜನ ಇಲ್ಲ, ಯಾವುದೋ ದೈವಸ್ಥಾನವನ್ನು ನೀವು ಗೋಪುರ ಕಟ್ಟಿ ಪ್ರಯೋಜನ ಇಲ್ಲ. ವರ್ಷಕ್ಕೆ ಕಡೇ ಪಕ್ಷ 1-2 ಜನಕ್ಕೆ ನೀವು ಆರೋಗ್ಯ ದಾನ ಮಾಡಿದರೆ ಅದಕ್ಕಿಂತ ದೇವಸ್ಥಾನ ಇನ್ನೊಂದು ಇಲ್ಲ. ಹಾಗಾಗಿ ಈ ವೇದಿಕೆಯನ್ನು ಇವತ್ತಿನಿಂದ ನಮ್ಮ ದುಡಿಮೆಯ ಪಾಲು ದಾನ ಮಾಡೋದರಲ್ಲಿ ಬಂಟರು ಎತ್ತಿದ ಕೈ. ಯಾವುದೇ ಸಮುದಾಯದವರು ಬಂದು ಕೇಳಲಿ, ಯಾರೇ ದೇವಸ್ಥಾನ ಕಟ್ತಾರೆ ಅಂತ ಬಂದು ಕೇಳಲಿ, ಬಂಟರು ಕೊಟ್ಟಿಲ್ಲ ಅಂತಿಲ್ಲ. ಹಾಗಾಗಿ ಇವತ್ತಿನಿಂದ ನಾನು ಹೇಳ್ತಾ ಇದ್ದೇನೆ, ದಯವಿಟ್ಟು ಯಾರೂ ಇದರೊಳಗೆ ತಪ್ಪು ತಿಳಿವಾಗಿಲ್ಲ. ನಿಮ್ಮ ಈ ಹಣ ಅಥವಾ ನಿಮ್ಮ ದಾನದ ಬಾಬ್ತು ಇನ್ನು ಮುಂದೆ ನಿಮ್ಮವರೇ, ನಿಮ್ಮ ಕುಲದವರೇ ಅಥವಾ ನಿಮ್ಮಲ್ಲೇ ಆರ್ಥಿಕವಾಗಿ ಹಿಂದುಳಿದವರ ಪಾಲಿಗೆ ಜೀವರಕ್ಷೆಯಾಗಲಿ ಅಂತ ಕೇಳ್ಕೊಳ್ತೇವೆ. ಇನ್ನೊಂದು ಪಾಯಿಂಟ್ ಏನಂತಂದರೆ, ಅದ್ದೂರಿಯ ಮದುವೆ ಮಾಡೋದು ತೊಂದರೆ ಇಲ್ಲ, ಮದುವೆ ಮಾಡಿ. ಆದರೆ ಮದರಂಗಿ ಅನ್ನುವಂಥ ಅರ್ಥವೇ ನಿಮಗೆ ಗೊತ್ತಿಲ್ಲ. ಮದವನ್ನುವಂಥದ್ದು ಸಂಸಾರದಲ್ಲಿ ಬಾರದೇ ಇರಬೇಕು. ಮದ ಏರಿ ಮತ್ತು ಜಾಸ್ತಿ ಆಗಬಾರ್ದು, ಜೀವನ ರಂಗಾಗಬೇಕು ಅಂತ ಹೇಳಿ ಅರಶಿಣ, ಕುಂಕುಮ ಇವುಗಳನ್ನು ಸ್ನಾನ ಮಾಡಿಸೋದ್ರ ಜೊತೆಯಲ್ಲಿ ಮದರಂಗಿ ಎಲೆಯನ್ನು ಬಣ್ಣ ಬರೆಸಿ ಹಚ್ಚುವಂಥ ಮೆಹಂದಿ ಅಥವಾ ಮದರಂಗಿ ಕಾರ್ಯಕ್ರಮ ಅನ್ನುವಂಥದ್ದು ಪವಿತ್ರವಾದ್ದು. ಈ ಮದರಂಗಿ ಕಾರ್ಯಕ್ರಮದಲ್ಲಿ ಧರ್ಮಶಾಸ್ತ್ರ ಹೇಳುತ್ತೆ 5 ಪಂಚಮಕಾರಗಳನ್ನು ನೀವು ದೂರ ಇರಬೇಕು ಅಂತ. ಮಾಂಸ, ಮದಿರೆ, ಮತ್ಸ್ಯ, ಮಾದಕ, ಮದ್ಯ ಇವುಗಳನ್ನು ದೂರ ಇಡಬೇಕು ಅಂತ. ಇತ್ತೀಚಿನ ದಿನಗಳಲ್ಲಿ ಆ 5ನ್ನೂ ಒಟ್ಟಿಗೆ ಇಟ್ಕೊಂಡು ಮೆಹಂದಿ ಮಾಡ್ತಕ್ಕಂಥ ಕರ್ಮ ಅನಿಷ್ಟ ಪದ್ಧತಿ ನಿಮ್ಮನ್ನು ವ್ಯಾಪಿಸ್ತಾ ಇದೆ. ದಯವಿಟ್ಟು ಇದನ್ನು ಬಿಟ್ಟು ಈ ವೇದಿಕೆಯಲ್ಲಿ ಏನು ಸಮ್ಮಿಲನ ಆಗಿದೆ, ಈ ವರ್ಷದಿಂದ ಮೆಹಂದಿಯಲ್ಲಿ ಈ ರೀತಿ ಮದ್ಯದ ಗಲಾಟೆಯನ್ನು ತಾರದೆ ಸಭ್ಯ ರೀತಿಯಲ್ಲಿ ಹಿಂದೆ ಮಾಡಿದಂತಹ ಪದ್ಧತಿಯಲ್ಲಿ ನೀವು ಮದುವೆಯನ್ನು ಮಾಡಿಸ್ತಕ್ಕಂಥದ್ದಾದರೆ ಅದರಲ್ಲಿ ಎಷ್ಟೋ ಹಣವನ್ನು ನಾವು ಉಳಿಸ್ಬೋದು. ಖಂಡಿತವಾಗಿ ಹಣ ಉಳಿಸಿ ಯಾರಿಗೋ ಕೊಡಬೇಕು, ಯಾರಿಗೋ ಮಾಡಬೇಕಂತೆಲ್ಲ. ಸ್ವಾಮೀಜಿ ದುಡಿಯೋದೇ ಇದೆ, ಬೇಕಾದಷ್ಟು ಖರ್ಚು ಮಾಡಿ ಸಾಯಬೇಕು ಅಂತ ಹೇಳೋರು ಇದ್ದಾರೆ. ಆದರೆ ನಾವು ಬೇಕಾಬಿಟ್ಟು ಖರ್ಚು ಮಾಡಬಾರ್ದು. ಬೇಕಾದ್ದಕ್ಕೆ ಖರ್ಚು ಮಾಡ್ತಾ ಹೋದರೆ ಖಂಡಿತವಾಗಿ ಸಮಾಜ ಬಲಿಷ್ಠವಾಗುತ್ತೆ. ಒಂದು ಕಾಲದಲ್ಲಿ ಸ್ವಾಭಿಮಾನವನ್ನು ಎತ್ತಿ ಹಿಡಿದಂಥ ಸಮಾಜ ಇವತ್ತು ಅದರಲ್ಲೂ ಸಹ ಯಾವುದೇ ಏನೇ ನಡೆದರೂ ಸಹ ನಿಮ್ಮಲ್ಲಿ ಒಗ್ಗಟ್ಟು ಅನ್ನೋದನ್ನು ತೋರಿಸಿಕೊಡಬೇಕಾಗಿದೆ. ಯಾವುದು ತೊಂದರೆ ಇದೆಯಾ ನಿಮ್ಮಲ್ಲಿ ಅಂತ ಕೇಳಿದರೆ ಒಂದಕ್ಕೊಂದು ತಾರಾತಕಡಿ ಆಗದೇ ಇರುವಂಥದ್ದು.
ನಮ್ಮಲ್ಲಿರ್ತಕ್ಕಂಥ ಭೇದ ಭಾವಗಳು ಏನಿದೆಯೋ ಅದನ್ನೆಲ್ಲ ಈ ವೇದಿಕೆಯಲ್ಲೇ ಬಿಟ್ಟು ಇನ್ನು ಮೇಲೆ ಬಂಟರಲ್ಲಿ ದ್ವೇಷಗಳಿಲ್ಲ, ಬಂಟರಲ್ಲಿ ಒಡಕತನ ಇಲ್ಲ, ಬಂಟರೆಲ್ಲರೂ ಒಂದಾಗಿದ್ದಾರೆ ಅನ್ನುವಂಥ ಘೋಷಣೆ ಮಾಡ್ತಾ ನೀವೆಲ್ಲರೂ ಬಲಶಾಲಿಯಾಗಿ ಬೇರೆ ಸಮುದಾಯಗಳನ್ನು ನೋಡಿಕೊಂಡು ಬೇರೆ ಸಮುದಾಯಗಳ ಜೊತೆಯಲ್ಲಿ ಎಲ್ಲರೂ ಸಹ ಒಟ್ಟಾಗಿ ನೀವು ಬದುಕಿ ಚೆನ್ನಾಗಿ ಬಾಳಬೇಕು ಅನ್ನುವಂಥ ಈ 3 ಮಾತುಗಳನ್ನು ಹೇಳಬೇಕಾದ್ದು ನಮ್ಮ ಅಗತ್ಯವಾಗಿತ್ತು. ಆದ್ದರಿಂದ ಈ ಒಂದು ವೇದಿಕೆಯಲ್ಲಿ ನಾವು ಹೇಳ್ತಾ ಇದ್ದೇವೆ, ನೀವು ಯಾರನ್ನೂ ದ್ವೇಷಿಸಬೇಡಿ, ಯಾರನ್ನೂ ಸಹ ನೀವು ವಿರೋಧವನ್ನು ಮಾಡಿಕೊಳ್ಳದಲೇ ನಿಮ್ಮ ಸಮುದಾಯವನ್ನು ಗಟ್ಟಿ ಮಾಡ್ತಾ ಹೋದರೆ ಪ್ರತಿಯೊಂದು ಸಮುದಾಯವು ಅದೇ ರೀತಿ ಗಟ್ಟಿ ಮಾಡ್ತಾ ಹೋದಾಗ ಇಡೀ ಹಿಂದುತ್ವ ಗಟ್ಟಿ ಆಗ್ತದೆ. ಕರಾವಳಿಯಲ್ಲಿ ಒಂದು ಕಾಲದಲ್ಲಿ ಆಳಿದವರು ನೀವು, ಆಳಿದಂತಹ ಅರಸು ಮನೆತನ ನಿಮಗೆ ಇತಿಹಾಸ ಗೊತ್ತಿಲ್ಲದೆ ಇದ್ದದ್ರಿಂದ ನೀವಿವತ್ತು ಈ ರೀತಿಯಾಗಿದ್ದೀರಿ. ನಾಗವಂಶೀಯ ಕ್ಷತ್ರಿಯರು ಅಂತ ಕೇಳ್ಕೊಂಡವರು 2000 ವರ್ಷದ ಹಿಂದೆ ದೈವದ ಅಳಿಯಕಟ್ಟು ಪರಂಪರೆ ಘೋಷಣೆ ಮಾಡಿದಾಗ ಶಿವನ ಬಂಟನಾದ ನನ್ನನ್ನು ನೀವು ಪೂಜೆ ಮಾಡೋದ್ರಿಂದಾಗಿ ನೀವು ಇನ್ನು ಮೇಲೆ ಬಂಟರು ಅಂತ ಕರೆಸ್ಕೊಂಡಂತಹ ಒಂದು ಸಮುದಾಯ. ಈ ಇತಿಹಾಸ ಏನು ಬೇಕು ಅದು ಬಾರ್ಕೂರ್ನ ಕಲ್ಲುಗಳಲ್ಲಿ ಬರೆದಿರ್ತಕ್ಕಂಥದ್ದಿದೆ. ಅಂತಹ ಇತಿಹಾಸ ಮುಂದಿನ ಪೀಳಿಗೆ ಕಲಿಯೋದ್ರ ಜೊತೆಯಲ್ಲಿ ಈ ಸಮಾಜವನ್ನು ಎತ್ತಿಕಟ್ಟಿ ಇನ್ನು 10 ಐಕಳ ಹರಿಶೆಟ್ರು ಅಂತವರು ಹುಟ್ಟುಕೊಂಡು ಈ ಸಮುದಾಯವನ್ನು ಕಟ್ಟುವಂಥ ಕೆಲಸ ಮಾಡ್ತಾ ಹೋದರೆ ಬಲಿಷ್ಠವಾದಂಥ ಸಮುದಾಯ ಆಗಲಿ ಅಂತ ಆಶೀರ್ವಾದವನ್ನು ಅಡ್ಡ ಏತೋ ಉಂಡು ಆಂಡ ದುಡ್ಡುದ ಒಟ್ಟಿಗೆ ಎಡ್ಡೆ ಕಾರ್ಯಕ್ಕೆ ಒಡ್ಡುನ ಮನಸ್ಸು ಬೋಡು ಅಂಚಿನ ಎಡ್ಡೆ ಉಡಲದ ಆನಂದ ಶೆಟ್ರು ತೋನ್ಸೆ ಆನಂದ ಶೆಟ್ರು ಇಂಚಿನ ಒಂಜಿ ಮಾಮಲ್ಲ ಸಮ್ಮೇಳನಗೆ ಐಕಳ ಹರೀಶಣ್ಣಗೆ ಆನೆ ಬಲ ಕೊಡ್ತಿನಾರು ಅರ್ನ ನುಡಿಕೆ ಅಂದರೆ ಪಂಡ್ರೆ ಎಂಕ ಭಾರಿ ಹೆಮ್ಮೆ ಒಂದುಂಟು ಅಂಚನೆ ಈ ನಮ್ಮ ವಿಶ್ವ ಬಂಟನ ಸಮ್ಮೇಳನಗೂ ಸಮಯೋಡು ಬತ್ತದು ಭಾಗವಹಿಸೋದಿಪ್ಪನ ನಿಖಲಗೆ ಎನ್ನ ಹೃದಯಾಂತಲಾಡೋದು ಪ್ರೀತಿದ ಗೌರವಲು ಸೊಲ್ಮೆಲು ಇನ್ನದ ಈ ಜನಸಾಗರ ತೂವನಗ ನಿಖಲಗೆ ನಮ್ಮ ಜಾತಿದ ಮಿತ್ ಏತು ಸ್ವಾಭಿಮಾನ ಪ್ರೀತಿ ಗೌರವ ಉಂಡು ಎಂದದ್ಲ ಬೊಕ್ಕ ನಮ್ಮ ಗುರ್ಕಾರೆ ಐಕಾಳ ಹರೀಶ್ ಶೆಟ್ಟರ ಮಿತ್ ಏತು ಪ್ರೀತಿ ವಿಶ್ವಾಸ ಭರವಸೆ ದೀತರಂದು ಅನುಭವ ಆಪುಂಡು ಒಂಜಿ ಸಮಾಜನ ಕಟ್ಟುನವು ಸುಲಭದ ಕೆಲಸತ್ತು ಐಕ ಸಾಂಘಿಕ ಶಕ್ತಿ ಇಪ್ಪುನ ಒಂಜಿ ಲೀಡರ್ ಬೋರ್ಡು ಆ ಲೀಡರ್ಗೆ ಬೋರ್ಡಿತ್ತಿನ ಲೈಕ್ ಮೈಂಡೆಡ್ ಟೀಮ್ ಮೆಂಬರ್ಗಳು ಸಿಲೆಕ್ಟ್ ಮಲ್ತಂದು ಒಂಜಿ ಸ್ಟ್ರಾಂಗ್ ಫೌಂಡೇಶನ್ ಬರಡಾಪುಡು ಹರೀಶ್ ಶೆಟ್ಟರ್ನ ಟೀಮ್ಡು ಯಂಗ್ ಆ್ಯಂಡ್ ಡೈನಮಿಕ್ ಪದಾಧಿಕಾರಿಗಳಾದ ವಿಜಯ ಪ್ರಸಾದ್ ಆಳ್ವೇಲ್, ಕೊಲ್ಲಾಡಿ ಬಾಲಕೃಷ್ಣ ರೈಕುಲ್, ಇಂದ್ರಾಳಿ ಜಯಕಾಂತ್ ಶೆಟ್ರು, ಉಲ್ತೂರು ಮೋಹನ್ ದಾಸ್ ಶೆಟ್ರು, ಕರ್ನೀಲ ವಿಶ್ವನಾಥ್ ಶೆಟ್ರು, ಕಾಪು ಲೀಲಾಧರ್ ಶೆಟ್ರು ಸೇರಂದು ಪುಗೆಲ್ಗರಂದು ಪಗಲ ರಾತ್ರಿ ಕೆಲಸ ಮಲ್ತೊಂದುಲ್ಲೇರು. ಅತ್ತಂದ ದೂರ ಹಳ್ಳಿ ಪ್ರದೇಶದ ಬಂಟ ಫ್ಯಾಮಿಲಿನ ಕೇಣಿನ ಸಹಾಯಗೂ ಕೂಡಲ ಸ್ಪಂದಿಸೊಂದು ಎಂಕುಲುಲ್ಲ ಎಂದು ಭರವಸೆ ಬಬಾಯ ಹಸ್ತ ಕೊರಂದು ಕಣ್ಣೀರರಸುನ ಪುಣ್ಯ ಕೆಲಸ ಮಲ್ತೊಂದುಲ್ಲೇರು. ಸಮಾಜಡು ಬೇತ ಟೈಪ್ನ ಜನಕುಲುಲ್ಲೇರು. ಕೆಲವರು ಸಂಘ ಸಂಸ್ಥೆಡು ಇನ್ವಾಲ್ವ್ ಆಪೇರು, ಕೆಲವರು ಆಪುಜರು, ಕೆಲವರು ಸೆಲ್ಫಿಶ್ ಇಪ್ಪುವರು, ಕೆಲವರು ಖಾಲಿ ಕಾಮೆಂಟ್ಸ್ ಕ್ರಿಟಿಸಿಸಮ್ ಫಾಲ್ಟ್ ಫೈಂಡಿಂಗ್ ಇಂಪಾರ್ಟೆನ್ಸ್ ಕೊರ್ಪೇರು. ನಮ್ಮ ಜೀವನದ ಪಯಣಡು ಬೇತೆ ಟೈಪ್ನ ಜನಕುಲು ತಿಕ್ಕುವರು. ಮಾತಾ ಜನಕುಲೆಂದು ಸೇರಂದು ಒಟ್ಟು ಮಲ್ತದು ದಾರ ಭೇದ ಭಾವ ತೂಪ ಅಂದ ಕಷ್ಟಡು ಇಪ್ಪುನ ಜಾತಿ ಬಾಂಧವರಿಗೆ ಆಗು ಹೋಗು ಸ್ಪಂದಿಸೊಂದು ಸಹಾಯ ಮಲ್ಪುನ ಉದ್ದೇಶ ನಮ್ಮ ಹರೀಶ್ ಶೆಟ್ಟನವು. ಹರೀಶ್ ಶೆಟ್ರು ಅರನ ಜವನಾದಿಗೆಡೆ ಪರ್ಸನಲ್ ಲೈಫ್ದ ಎಂಜಾಯ್ಮೆಂಟನ್ನು ಬೊಕ್ಕ ಅರನ ಬಿಸ್ನೆಸ್ ಕಡಿಮೆ ಕೆಲಸ ಸಮಯ ಕೊರದು ಸಮಾಜ ಸೇವೆಗೆ ಪಣ ಕಟ್ಟೊಂದಿಲ್ಲ. ಐಕ್ ಅರೆಲ್ಲ ಒಂಜಿ ಮಲ್ಲ ಜನ ಉಂಡು, ಹರೀಶ್ ಶೆಟ್ಟೆಲ್ಲ ಒಂಜಿ ಮಲ್ಲ ಜನ ಅರೆಗೆ ಬೇರೆ ಪಣ ಕರ್ಪಿಂಡು. ಅವು ಯಾನ ಪಂಡೆ ಮದಪರ ಬಲ್ಲಿ ಚಂದ್ರಕ್ಕೆ ಅರ್ನ ಬುಡದಿ ಚಂದ್ರ ಆರು ಬೆರೆಗೆ ಕಾಯ ವಾಚ ಮನಸ್ಸಡು ಸ್ಫೂರ್ತಿ ಕೊರಬೋದು ಆರು ಪೂರ ಇಲ್ಲದ ಪೂರ ಅರೇನ ಜವಾಬ್ದಾರಿ ಪಾಡ್ದು ನಂಕ್ ನಿಗದಗೆ ಆರು ಸಹಾಯ ಮಲ್ತಂದಿಲ್ಲರು. ಬೊಗೊಂಜಿ ಪಂಡ ಇನ್ನಿತ ದಿನೊಟ್ಟು ಪ್ರತಿ ಒಂದು ವಿಷಯಲ್ಲ ಕಾಂಪಿಟೇಷನ್ ಉಂಡು. ಆಂಡ ಸಮಾಜ ಸೇವೆ ಮಲ್ಪರೆಗೂ ಕಾಂಪಿಟೇಷನ್ ಇಜ್ಜಿ ಸಾಧ್ಯಲ್ಲ ಇಜ್ಜಿ. ಮನುಷ್ಯಗ ಅಭಿವೃದ್ಧಿ ಏಳಿಗೆ ಪ್ರತಿಭಾವಂತೆ ಆವಡ್ಡ ಬೇತೆ ಗರಡ ಕಾಂಪಿಟೇಷನ್ ಮಲ್ಪಂದೆ ತಾನೇ ಕಾಂಪಿಟೇಷನ್ ಮಲ್ಪೋಡಿಗೆ ಅದಾಗ ಮನುಷ್ಯರ ಪರ್ಫೆಕ್ಷನ್ದ ಪರ್ಸೆಂಟೇಜ್ ಹೆಚ್ಚಾಪುಂಡು. ಹರೀಶ್ ಶೆಟ್ರು ಆರೇ ಕಾಂಪಿಟೇಷನ್ ಮಲ್ಪುವರು ವಿನಃ ಮನುಷ್ಯ ಯಾನ ಎಕ್ಕಡೆ ಪಣ್ಲಕ್ಕನೆ ಪ್ರತಿ ಒಂದು ವಿಷಯಲ್ಲ ಕಾಂಪಿಟೇಷನ್ ಉಂಡು. ಆಂಡ ಸಮಾಜ ಸೇವೆ ಮಲ್ಪರೆಗೂ ಕಾಂಪಿಟೇಷನ್ ಇಜ್ಜಿ. ಮನುಷ್ಯಗ ಅಭಿವೃದ್ಧಿ ಏಳಿಗೆ ಪ್ರತಿಭಾವಂತ ಆವಡ್ಡ ಬೇತೆ ಗರಡ ಕಾಂಪಿಟೇಷನ್ ಮಲ್ಪಂದ ತಾನೇ ಕಾಂಪಿಟೇಷನ್ ಮಲ್ತಂಡ ಆಯನ ಪರ್ಫೆಕ್ಷನ್ದ ಪರ್ಸೆಂಟೇಜ್ ಹೆಚ್ಚಾಪುಂಡು. ಹರೀಶ್ ಶೆಟ್ರು ಆರೇ ಕಾಂಪಿಟೇಷನ್ ಮಲ್ಪರೆ ವಿನಃ ಬೇತೆ ಕಾಂಪಿಟೇಷನ್ ಮಲ್ಪನ ಮನಸ್ಥಿತಿ ಇಜ್ಜಿ.
ಅವು ಇತ್ತಂಡ ಇನಿಕಾರು 10-12 ಹೋಟೆಲ್ ಮಲ್ತದು ಸುಕೋಟಿತ್ತಿದ್ದರು ಆಂಡ ಕಷ್ಟಡು ಇಪ್ಪು ನಗರ ಕಣ್ಣೀರು ಬರೆಸದು ಅಗಲನ ಮೋನಿನ ತೆಲಿಕ ತೂಪಿನ ಭಾಗ್ಯ ಅರೆಗೆ ದಕ್ಕದನು ಕರುಣೆ ವಿನಯ ವಿಶ್ವಾಸ ಜ್ಞಾನ ದೂರದೃಷ್ಟಿ ಧರ್ಮ ಸಂಸ್ಕಾರ ಇತ್ತಿನ ಧೈರ್ಯವಂತ ಆಪೆಗೆ ಐಕ್ ಪ್ರೇರಣೆ ಉನ್ನತ ಸಾಧನೆ ಶಕ್ತಿ ಬಕ್ಕ ಯುಕ್ತಿ ಸೇರಂಡ ಜೀವನಡು ಸಾಹಸಿ ಆದ ಮಲ್ಲ ಮಲ್ಲ ಸಂಘ ಸಂಸ್ಥೆ ಉದ್ದಿಮೆ ಕಟ್ಟಲು ಸಾಧ್ಯ ಅಗಲು ಸಮಾಜದ ಪ್ರೀತಿಯ ಕಣ್ಮಣಿ ಆಪೇರು ಸಮಾಜ ಅಗಲ್ಡ ಮಸ್ತ್ ಎಕ್ಸ್ಪೆಕ್ಟ್ ಮಲ್ಪುವೇರು ಅಂಚನೆ ಸಮಾಜದ ಪ್ರೀತಿಗೆ ಗೌರವಗೂ ಪಾತ್ರ ಆಪೇರು ಬಂಟ ಸಮಾಜ ಪುರಾತನ ಎಡ್ಡ ಇತಿಹಾಸ ಇತ್ತಿನ ಸಮಾಜ ನಮ್ಮಡ ಇದಕ್ಕೆ ಇಂಡಿವಿಜುವಲ್ ಆದ ಕೆಲವೇ ಬಂಟರು ತೋಜೊಂದಿಲ್ಲರು ಆಂಡ ಬೇತೆ ಬೇತೆ ಸಮಾಜಡು ಕಾಂಪಿಟೇಷನ್ ಮಲ್ಪನಾಗ ಲೈಕ್ ಪಂಜಾಬೀಸ್ ಗುಜರಾತೀಸ್ ಮಾರ್ವಾಡೀಸ್ ನಮ್ಮ ಓಲ್ಲಾ ತೋಜುಜ ಐಕ ಕಾರಣ ಉಂಡು ಎಜುಕೇಷನ್ ನಾಲೆಜ್ ಎಕ್ಸ್ಪೋಷರ್ ಆಪರ್ಚುನಿಟಿ ಆ್ಯಂಡ್ ಪೊಲಿಟಿಕಲ್ ಸಪೋರ್ಟ್ ಸಮಾಜಡು ಧರ್ಮ ಸಂಸ್ಕೃತಿ ಸ್ವಾಭಿಮಾನ ಪರಸ್ಪರ ಸ್ನೇಹ ವಿಶ್ವಾಸ ಬಾಂಧವ್ಯ ಇಜ್ಜಾಂಡ ಆ ಸಮಾಜಗೂ ಭವಿಷ್ಯತ್ತಿಜ್ಜಿ ನಮ್ಮ ಸ್ವಾರ್ಥ ಕಚ್ಚಾಟಡು ಮುರ್ಕೊಂದಿಪ್ಪರ ನಂಕು ಸಮಾಜದ ಸುಖ ದುಃಖ ಚಿಂತನೆ ಮಲ್ಪರೆ ಪುಸ್ತತ್ತಿಜ್ಜಿ ದಿನ ಹೆಚ್ಚಾವೊಂದಿಪ್ಪನ ಟೆರರಿಸಮ್ ನಕ್ಸಲಿಸಮ್ ಮಾವೋಯಿಸಮ್ ಕರಪ್ಷನ್ ಲಂಚ ಭ್ರಷ್ಟಾಚಾರ ತೂನಗ ಪ್ರಕೃತಿಯ ವಿಕೋಪ ಲಕ್ಷಣ ಆಯ್ಲಕ್ಕ ತೋಜುಂಡು ಆಂಡ ನಮ್ಮ ಬಂಟರ್ ಇನಿ ಒಟ್ಟಾದು ಒಂಜೆ ಮನಸ್ಸುಡು ಒಂಜೆ ಧ್ಯೇಯ ನೀದು ಬಂಟೆರಡ ಉರಿಲ ರೋಟಿ ಕಪಡ ಮಕಾನ್ ವಂಚನೆಗೆ ಆವಂದಿ ಲೆಕ್ಕ ಐಕಲ ಹರೀಶ್ ಶೆಟ್ಟಿಗೆ ಸಪೋರ್ಟ್ ಮಲ್ಪಡು ಎಂಗ್ ಈ ಜನಸಾಗರ ತೂವನಗ ಜನಾಶೀರ್ವಾದ ಒಟ್ಟುಗು ಧನಾಶೀರ್ವಾದಲ ನಿಗಲು ಮಲ್ಪರು ಎಂಗ್ ಭರವಸೆ ಉಂಡು ಫ್ರೆಂಡ್ಸ್ ಇಫ್ ಯು ಲುಕ್ ಅಟ್ ದ ಹಿಸ್ಟ್ರಿ ಆಫ್ ಬಂಡ್ಸ್ ವಿ ಹ್ಯಾಡ್ 2 great leaders ಭೂತಾಲ ಪಾಂಡ್ಯ ಆ್ಯಂಡ್ ದೇವ್ ಪೂಂಜ ಆಫ್ಟರ್ ದೀಸ್ 2 leaders we are fortunate and lucky enough to get third such leader who is concerned about our community. We the Bunds privileged and fortunate enough to have with us young, dynamic, handsome Aikala Harish Shetty. I am sure it is a turning point in Bunds history the day Mr. Aikala Harish Shetty has taken over the reign of leadership of Federation of World Bunds Association. Every action is predetermined. Without the permission of Almighty, no leaf will shake, no flower will blossom. Likewise, it is predetermined that one child will take birth in Aikala family who dedicate himself to the cause of needy Bund family. Mr. Aikala Harish Shetty had 2 options: increase his own business and make more and more money, to selfless service to the community and mankind. He opted for the second and decided to serve the mankind, especially the poor in Bund community. He considers and treats every Bund as his own family. Accordingly, he earned goodwill and love, respect in our society. Today, we are witnessing here the large number of Bunds brothers and sisters, which reflects the real wealth he earned. It exhibits how much he loves the community and how much the member of community loves him. Mr. Aikala Harish Shetty, our great Chanakya said, no one can judge the fortune of men and understand the mind of woman. I am sure each and every one of you will extend wholehearted support and cooperation to Aikala Harish Shetty and Federation of World Bunds Association to fulfill the dream of eradicating the poverty and agony of less privileged Bund family. Thank you all for your patience and wish you all beautiful, graceful festivals ahead. Jai Hind, Jai Bund. ವಿಶ್ವ ಬಂಟರ್ನ ಸಾಮರಸ್ಯದ ಈ ಲೇಸಿಗೆ ಬಂದಂಚಿನ ನ್ಯಾಯಮೂರ್ತಿ ನಿಟ್ಟೆ ಸಂತೋಷ್ ಹೆಗ್ಡೆಗೆ ಆತ್ಮೀಯ ಸ್ವಾಗತ. ಬಂಟಗೀತೆ ಜಯ ಜಯ ಜಯತು ಬಂಟೆರೇನ ಕೀರ್ತಿದ ವಂಶಗೂ ಜಯ ಜಯ ಜಯತು ತುಳುನಾಡುದ ಅಪ್ಪೆ ಸಿರಿದೇವಿಗೂ ಜಯ ಜಯ ಜಯತು ಬಂಟೆರೇನ ಕೀರ್ತಿದ ವಂಶಗೂ ನಮ ಬಂಟೆರೆ ನಮ ಧೀರರು ನಮ ಬಂಟೆರೆ ನಮ ಶೂರರು ಜಯ 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 ತುಳುನಾಡುಗು ಜಯ 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 ತುಳು ಅಪ್ಪೆಗು ಪಂಚವರ್ಣದ ನಾಗ ನಡೆದ ಭೂಮಿ ಪುತ್ರೆರು ಬಂಟೆರು ಓಲು ಪೋಂಡಲ ರೀತಿ ನೀತಿನು ಒರಿತು ನಡಪುನ ಬಿರ್ಸೆರು ಸತ್ಯ ದೈವಲೆ ಒಲ್ಲು ಮದಿಪುಗು ತರೆನು ತಗ್ಗಾದು ಮುಂದುವೆರು ನಿತ್ಯ ದೇವರೇ ಗುಂಡ ಮಾಡೊಡು ಭಕ್ತಿ ಭಾವಡು ಸುಗಿಪುವೆರು
ಸತ್ಯೋಗಾತ್ರ ಪುಣೆಯರು குத்து கத்துகு தத்திர பத்துது பிர்த்தி எர்க்குது மெரையது சீமை தரசுலே பெரண ஒரித்துது நாடு ಬೆಳಗಯಿ ಬಂಟೆರು ಅಪ್ಪು ತಪ್ಪುನು ಲೆತ್ತು ಕೇಳುದು ನ್ಯಾಯ ಕೊರ್ಪಿನ ಶೂರ್ಯರು ಬರವು ಸರವುದ ಗೊಬ್ಬು ಗೌಜಿದ ಆಟಕೂಟ ಗುರ್ಕಾರ್ಮೆಡು ಪೊರ್ಲು ಪೊಲಿಕೆದ ಬೇರ ಉಡಲುದ ಪೊಣ್ಣ ಐಸೀರೊಡು ಧನ್ಯ ಭಾವೊಡು ಧರ್ಮ ಸಾದಿಡು ಪಜ್ಜದೀಪಿನ ಜನಕುಲು ಪಂಡಿ ಪಾತೆರ ಪತ್ತಿ ಕೆಲಸೊಡು ನಿಷ್ಠೆ ಉಪ್ಪುನ ಮನಸುಲು ಜಯ 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 ತೂ ತುಳು ನಾಡುದ ಅಪ್ಪೆ ಸಿರಿದೇವಿಗು ಜಯ 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 ತೂ ಬಂಟೆರೇನ ಕೀರ್ತಿದ ವಂಶಗೂ ನಮ ಬಂಟೆರು ನಮ ಧೀರರು ನಮ ಬಂಟೆರು ನಮ ಶೂರರು ನಮ ಬಂಟೆರು ನಮ ಧೀರರು ನಮ ಬಂಟೆರು ನಮ ಶೂರರು ನಮ್ಮ ಬಂಟೆರು ನಮ್ಮ ಚಪ್ಪಾಳೆದ ಶಬ್ದದ ಮೂಲಕ ಅವರಿಗೆ ಸಮರ್ಪಿಸಾಗ ಜಗತ್ತದ ಉದ್ದಗಲುಗು ಉಪ್ಪುನಂಚಿನ ಮಾತ ಬಂಟೆರು ಸಮಾನ ಮನಸ್ಕರಾದ ಒಟ್ಟು ಸೇರಿದು ನಮ್ಮ ಎಂಟೆದೆಯ ಬಂಟೆರು ಪನ್ಪುರಿನ ಮೂಲ ಸಾಮರಸ್ಯದ ಸಂಘಟನೆದ ಮೂಲಕ ಜಗತ್ತು ಮುನಕ್ಕು ತ್ವಜಪಾದ ಕುರಿತು ಜನಸಾಗರ ತೂನಗ ವ್ಯಕ್ತ ಆತ ನಿಟ್ಟೆ ಸಂತೋಷ್ ಹೆಗ್ಡೆರಿಗೆ ವೇದಿಕೆಡೆ ಈ ಸಂದರ್ಭಡು ಗೌರವ ನಡುತ್ತುಂಡು ತೋನ್ಸೆ ಆನಂದ ಶೆಟ್ಟಿ ಶಶಿರೇಖಾ ಆನಂದ ಶೆಟ್ಟಿ ವೇದಿಕೆ ಯಾನ್ಲ ಒಂದು ಬಂಟೆ ಹಿಂದೆ ಎಂಗೆ ಬಾರಿ ಹೆಮ್ಮೆದ ವಿಚಾರ ನಮ್ಮ ಸಮುದಾಯ ಒವೆನ್ನ ಒಂಜಿ ಕಾರ್ಯನು ಕೈಗೆ ದೆತೊಂಡ ಆ ಒಂಜಿ ಮಲ್ಲ ಮಟ್ಟಕ್ಕೆ ಪೋಪಿನ ಸಾಮರ್ಥ್ಯ ನಮ್ಮ ಬಂಟೆರ್ನ ಸಂಬಂಧಕ್ಕೆ ಉಂಡು ಬಂಟೆರಡು ಉಂಡು ಅವು ರಾಜಕೀಯ ಆಗಲಿ ಕಾರ್ಯಾಂಗಡ ಅವಡು ಬಿಸ್ನೆಸ್ ಅವಡು ಊಳ ಒಂಜಿ ವಿಚಾರನು ನಮ್ಮ ಸುರುಮಲ್ತಡ ಮಲ್ಲ ಮಟ್ಟಕ್ಕೆ ಡಿಸಂಬೋಪಿನ ಶಕ್ತಿ ನಮ್ಮದು ಉಂಡು ಐಕ್ಯ ಮೂಲ ಕಾರಣ ನಮ್ಮಲ್ಲಿ ಉಪ್ಪುನ ಒಗ್ಗೂಟ ಅಂದ ನಂಬುದ ವಿಶ್ವ ಬಂಟ ಸಮ್ಮೇಳನದ ಈ ಒಂಜಿ ಬೃಹತ್ ಸಭೆ ತೂನಗ ಎಂಕ ಆಶ್ಚರ್ಯ ಆಪುಂಡು ನಾನು ಈತ್ ಮಲ್ಲ ಸಭೆಟ್ಟು ಏಪಲ ಪಾತಿರ್ದಿನೇ ಇಜ್ಜಿಂದ ಎಂಕ ಆನಂದ ಆಪುಂಡು ಐಕ್ಯಾನ ಐಕಳ ಹರೀಶ್ ಶೆಟ್ಟಿಗಳ ಆರ್ನ ಕಮಿಟಿದ ಸದಸ್ಯರುಗಳ ಎನ್ನ ಧನ್ಯವಾದ ಕೊರೊಂದಿಲ್ಲ ಅಂಚನೆ ಏನನ್ನು ಮೂಲ ಲೆತ್ತದು ಸನ್ಮಾನ ಮಲ್ತಿನೆಕ್ಲ ಕೂಡ ಈ ವಿಶ್ವ ಬಂಟ ಸಂಘದ ಅಧ್ಯಕ್ಷರ ಸಭಾಧಿಕಾರಿಗಳು ಮಾತಾಡಿಗಳ ಎನ್ನ ಸೊಲ್ಮೇನ ಪಣೊಂದಿಲ್ಲ ಬಂದಿಲ್ಲ ಎಲ್ಪನೆ ಇಸ್ವಿ ಮುಟ್ಟ ನಮ್ಮ ಸಮುದಾಯ ವ್ಯವಸಾಯ ಇತ್ತುಂಡು ಸಡನ್ ಆದ ಈ ಒಂದು ಭೂಕ ಮಸೂದೆ ಬರ್ತದೆ ಭಾರಿ ಗೊಂದಲ ಆದಿತ್ತು ನಮ್ಮ ಸಮಾಜಡು ಆಂದಲ ಏರ್ಲ ಪಿರ ಒರಿಯೇಜರಿ ಕಷ್ಟ ಬರ್ತದೆ ಕೆಲಸ ಮಾಡ್ತದೆ ಈ ಮಟ್ಟಕ್ಕೂ ನಮ್ಮ ಬೈದ ಒಂದೊಂದು ಹೆಣ್ಣಗ ಎಂಕ ಮುಲ್ಕಿ ಸುಂದರಾಮ್ ಶೆಟ್ನ ನೆನಪಾಪುಂಡು ಆ ಕಷ್ಟ ಕಾಲುಡು ಆ ಬ್ಯಾಂಕಡ್ ನಮ್ಮ ಜನಗಳಿಗೆ ಮಸ್ತೊಂದು ಸಹಾಯ ಮಾಡಿದ್ದಾರೆ ನನ್ನ ನೆನಪು ಏಪಲ್ಲ ನಮ್ಮ ಉಪ್ಪುಣು ನಾನು ನಾನು 5 ವರ್ಷ ಲೋಕಾಯುಕ್ತ ಅದು ಕೆಲಸ ಮಾಡ್ತಿಬೇಕ ಎಂಕ ಜನಗಳಿಂದ ದೂರದ ಅಭ್ಯಾಸ ಪೊಗಡ್ದ ಅಭ್ಯಾಸಕ್ಕೆ ಭಾರಿ ಕಮ್ಮಿ ಆತಂದು ಆಂಡಲ ಈ ಒಂಜಿ ಇತ್ ಮಲ್ಲ ಒಂಜಿ ಸಮ್ಮೇಳನ ಆಯೋಜನೆ ಮಲ್ತದೆ ಈದ್ ಜನ ನಡೆಗಲೆತ್ತದು ಭಾರಿ ಮಲ್ಲ ಸಭೆ ಮಲ್ದಾರೆ ಐಕಳ ಹರೀಶ್ ಶೆಟ್ಟಿಗಳನ್ನ ಕಮಿಟಿ ಮೆಂಬರ್ಸ್ಗಳ ಎನ್ನ ಧನ್ಯವಾದಗಳನ್ನು ಕೊರೊಂದಿಲ್ಲ ಎಂಕೆ ಏಪಲ ಒಂಜಿ ವಿಚಾರ ಹೆಮ್ಮೆದ ವಿಚಾರದ ಅನ್ನಗ ದಕ್ಷಿಣ ಕನ್ನಡ ಜಿಲ್ಲೆಡ್ದು 3 ಜನ ಸುಪ್ರೀಂ ಕೋರ್ಟ್ದ ನ್ಯಾಯಾಧೀಶರಾಗ್ತೀರಿ 3 ಜನಗಳು ಕೂಡ ಬಂಟೆರೆ ಅಂದ್ರೆ ಎಂಗೆ ಪನ್ಪಿನೆಟ್ಟು ಬಾರಿ ಹೆಮ್ಮೆ ಆಪುಂಡು ಅಂಚನೆ ಮಸ್ತ್ ಜನ ಹೈಕೋರ್ಟ್ ಜಡ್ಜಸ್ ಆತರಿ ಮಂತ್ರಿಗಳಾತರಿ ಬೇತೆ ಬೇತೆ ಹುದ್ದೆಡಿತ ಉಳ್ಳೇರಿ ಮಲ್ಲ ಒಲ್ಲ ಹುದ್ದೆಡು ಉಳ್ಳೇರಿ ಉದನ್ ಪೂರ ಎನ್ನನಾಗ ನಮ್ಮನ್ನು ಬುಡ್ದು ಮೇಲಿಗೆ ಹೋಪಿನಗಳು ಎಲ್ಲ ಇಜ್ಜರಿಂದ ಎನ್ನದ ದುಂಬುಗ್ಲ ನಮ್ಮ ಸಮುದಾಯನ ಆಯ್ನಾದ ಒಗ್ಗಟ್ಟಿಡು ದುಂಬುಕೊಂಡು ಒಂದು ಎನ್ನ
ಒಂಜಿ ವಿಚಾರ ಇಂಚಪ್ಪ ಒಂಜಿ ಬೆಟ್ಟಿ ಅನ್ ಪಾತೆರ್ನಾಗ ಅದು ನಮ್ಮ ಪಂಡರಿ ನಿಗ್ಲು ಬಂಟರ್ನ ಸಮಾಜ ಸಂಘವನ್ನು ಮಲ್ಪೋರು ಆಂಡ ಬಡ ಬಂಟರಿಗೈಟ್ ಲಾಭೆಜ್ಜಿಂದ ಒಂಜಿ ನಮ್ಮನೇಡು ದೂರಿಯರು ಅವನೇನು ಎಂಕ್ ಈ ಒಂದನ್ನು ಇದು ಮಲ್ಲ ಸಮುದಾಯನು ಆರ್ಗನೈಸ್ ಮಾಡ್ತಿದ್ದೆ ಹೆಂಗೆ ಗೊತ್ತುಜಿ ನಾನು ಹರೀಶ್ ಶೆಟ್ಟಡ ಒಂದನ್ನು ಪಾತ್ರೆಡುಲ್ಲ ನಮ್ಮ ಸಮುದಾಯದಾಗಲೂ ಬಂಗಡುಪ್ಪುನಗಳಿಗೆ ಒಂಜಿ ಸಹಾಯ ಮಲ್ಪನ ಒಂದು ಪ್ರೋಗ್ರಾಮ್ ಮಲ್ಪೊಡು ಐಕೆ ನನ್ನ ಸಂಪೂರ್ಣ ಸಪೋರ್ಟ್ ಕೊರ್ಪೆ ಅಂದು ನಾನು ಕೇಳೋದಿಲ್ಲ ಮಲ್ತೊಂದುಲ್ಲರಿಗೆ ಹೆಂಗೆ ಗೊತ್ತಿತ್ತು ಜಿ ಆಂಡ್ಲಾರ್ಡ್ ನಾನು ಚರ್ಚೆ ಮಲ್ಪ ಆ ರೀತಿ ನಮ್ಮನ್ನ ಆರ್ಥಿಕವಾದ ಪಿರ ಉತ್ಪನ್ನಗಳ ಸಹಾಯ ಮಲ್ಪನ ಒಂದು ಪ್ರಯತ್ನ ಮಲ್ಪ ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಸಭಾಂಗಣ ಅದೂ ತುಂಬಿದೆ. ಸಹಸ್ರಾರು ಬಂಟ ಬಾಂಧವರು ಸೇರಿರುವ ಅಪರೂಪದ ಅಪೂರ್ವ ಸಮಾಗಮದಲ್ಲಿ ಈಗ ಬಂಟ ಸೌರಭ ಯಾವ ರೀತಿಯಾಗಿ ತನ್ನ ಪರಿಣಾಮವನ್ನು ತೋರುತ್ತದೆ ನೋಡೋಣ. ಬಂಟ ಸೌರಭ ವಿಶೇಷ ಸಂಚಿಕೆಯ ಬಿಡುಗಡೆ ಈ ವೇದಿಕೆಯಲ್ಲಿ ಕೊಂಬು ವಾದ್ಯದೊಂದಿಗೆ ಬಂಟ ಸೌರಭ ವೇದಿಕೆಗೆ ಆಗಮಿಸ್ತಾ ಇದೆ. ಈ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದ ನಂತರ ಇದೇ ವೇದಿಕೆಯಲ್ಲಿ 4 ಬಂಟರ ಸಂಘಗಳು ವೈವಿಧ್ಯಮಯ ಸಾಂಸ್ಕೃತಿಕ ಕಲಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಐಕೆ ವಿಶೇಷ ರಿಯಾಯಿತಿ ದರ ₹50. ಜಸ್ಟಿಸ್ ಸಂತೋಷ್ ಹೆಗಡ್ರೆ ಬಂಟ ಸೌರಭನ ಬಿಡುಗಡೆ ಮಾಡಿದರು. ಯಾನ್ ಒಕ್ಕೂಟದ ಅಧ್ಯಕ್ಷ ಆದಿತ್ತೆ. ಒಕ್ಕೂಟದ ಅಧ್ಯಕ್ಷ ಆದುಪ್ಪನ ಸಂದರ್ಭಡು ಇಂಕ್ ಸಮರ್ಥವಾಯಿನ ಎನರ್ದು ಬೊಕ್ಕ ಐನು ದುಂಬು ಕೊಣಪಿನೊಂಜಿ ಜನ ಆಯ್ಕೆ ಬೋಡು ಜನ ಬೋರ್ಡು ಪನ್ಪಿನಂದು ಎನ್ನೊಂದು ಯಾನ್ ಅಧ್ಯಕ್ಷ ಆಯ್ನ ಸಂದರ್ಭಡು ಐಕಲ್ ಹರೀಶ್ ಶೆಟ್ರು ಬಾಂಬೆದ ಅಧ್ಯಕ್ಷ ಆಗುತ್ತೇರು. ಅಪಗ ಅರಟ ಕೇಳೊಂಡು ಇರು ಉಪಾಧ್ಯಕ್ಷರಾಲೆ ಸಂತೋಷಡು ತಂದೇರು. ಕೆಲವು ವರ್ಷ ಅಧ್ಯಕ್ಷ ಆದಿತ್ತದು ಯಾನ್ ಎನ್ನ ಕಾರ್ಯಬಾಹುಲ್ಯ ಮಾತ್ರ ಸಂಗೋಡು ಮಸ್ತುಂಡು ಇಂಕ್ ಒತ್ತಡ ಹೆಚ್ಚುಂಡು ಈರ ಅಧ್ಯಕ್ಷ ಆಲೆ ಯಾನ್ ರಾಜೀನಾಮೆ ಕೊರಪೆ ಬಂದು ಯಾನ್ ರಾಜೀನಾಮೆನ ಕೊರ್ದು ಅಧ್ಯಕ್ಷ ಪದನ ಆರು ಸ್ವೀಕಾರ ಮಲ್ತೇರು. ಸ್ವೀಕಾರ ಮಲ್ತಿ ಬೊಕ್ಕದ ಆರ್ನ ಒಂಜಿ ಚಲನ ಆರ್ನ ಒಂಜಿ ಕಾರ್ಯವೈಖರಿ ಇನಿ ನಮ್ಮ ಮೂಲ ತೂಪ ಬೊಂಬಾಯಿಡ್ ಒಂತ ದಿನಟೆ ಬೊಂಬಾಯಿಡ್ ಕಾರ್ಯಕ್ರಮ ಮಲ್ತೇರು. ಅವಳ ಬಾರಿ ಪೊರ್ಲು ಆತನ ಪೋದುತ್ತೆ 5 ಬೊಕ್ಕ ಮೂಲ ನಡಪಣ ಈ ಕಾರ್ಯಕ್ರಮ ಜನ ಮೆಚ್ಚಿನ ಕಾರ್ಯಕ್ರಮ. ನಮ್ಮ ಪೂರ ಬಂಟೇರು ನಮ್ಮ ಪೂರ ಒಂಜಿ ಬಂದು ನಮ್ಮ ಮೂಲ ಸೇರಿದ
ಐಕಾತ್ರ ಕೊಡೋರ ಅಭಿನಂದನೆ ಸಲ್ಲಿಸೊಂದು ನಮ್ಮ ಮುಖ್ಯ ಆಲೋಚನೆ ಮಲ್ಪುಡೆಂಜಿನ ಬಣ್ಣ ನಮ್ಮ ಈ ಸಾಧನೆಯಲ್ಲಿ ಉಂಡು ಸಾಧಕರು ಮಸ್ತ್ ಜನ ವೇದಿಕೆರು ಉಳ್ಳೇರು 110 ವರ್ಷ ಹೋಗುದುಂಬು ನಮ್ಮ ಹಿರಿಯರು ಈ ಸಂಘವನ್ನು ಕಟ್ಟುನಾಗ ಎಂಚತ್ತು ನಮ್ಮ ಪರಿಸ್ಥಿತಿ ಬಂಡ ಒಂಜಿ ಬ್ರಿಡ್ಜ್ ಇಜ್ಜಾಂಡು ಒಂಜಿ ಬಸ್ ಇಜ್ಜಾಂಡು ಒಂಜಿ ಫೋನ್ ಇಜ್ಜಾಂಡು ಜನಗಳಿಗೆ ಒವೇ ಸಂಪರ್ಕ ಸಾಧನ ಜಂದಿನ ಕಾಲೋಡು ಬದಲಾಪಿನ ಕಾಲವು ತಕ್ಕ ನಮ್ಮ ಬದಲಾವಡು ನಮ್ಮ ಸಮಾಜವನ್ನು ಮಿತ್ತು ಕಾಣೋಡು ಬಂತು ನಮ್ಮ ಹಿರಿಯಕ್ಕಳು ಸೇರಿದು ಮೂಜಿ ಜಿಲ್ಲೆದ ಹಿರಿಯಕ್ಕಳು ಸೇರಿದು ಬಂಟರೆ ಆನೆ ನಾಡವರ ಮಾತೃ ಸಂಘವನ್ನು 110 ವರ್ಷ ಕಟ್ಟಿದು ಈ ಅಲ್ಲ ನಮ್ಮ ಪ್ರಗತಿಗೆ ನಮ್ಮ ಒಗ್ಗಟ್ಟು ಕಾರಣ ನಮ್ಮ ಅಭಿವೃದ್ಧಿಗೆ ಕಾರಣ ಇರು ಒಂಜಿ ಸುಸಂಸ್ಕೃತ ಸಭ್ಯ ಸಮಾಜನ ಹಾಕಲು ವಿದ್ಯಾವಂತ ಸಮಾಜ ನಿರ್ಮಾಣವಲ್ತೇರು ಮುಖ್ಯವಾದ ನಮ್ಮ ಮೂಲ ಕುಲ್ದಿನಗಳು ಆಲೋಚನೆ ಮಲ್ಪಡೆಯವು ಬಂಡ ಯಾನಿ ನೀವು ಹೆಮ್ಮೆ ಪಡೆಯೊಂದಿಲ್ಲ ದಯ ಬಂಡ ಎಣ್ಣ ಅಜ್ಜಿ ರಡ್ಡ ಅಜ್ಜಂದಿರು ಒಂಜಿ ತಮ್ಮಲೆ ಬಂಟರ ಸಂಘದ ಸ್ಥಾಪನೆ ಕಾರಣೀಕರ್ತೇನೆ ಆತನಗಳು ನಮ್ಮ ಈ ಕುಲ್ದಿನ ಜಾಗೆ ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಸಮಾಭವನ ಅವಡು ಕುಂದಾಪುರಡುಪ್ಪುನ ಜಾಗೆ ಅವಡು ಮಂಗಳೂರದ ಲೇಡೀಸ್ ಹಾಸ್ಟೆಲ್ ಅವಡು ಇಂದು ಎನ್ನ ತಮ್ಮಲೆ ಅಧ್ಯಕ್ಷ ರಾವ್ ಬಹದ್ದೂರ್ KT ಆಳ್ವೇರು ಅಧ್ಯಕ್ಷರಾದ ಕಾಲೋಡು ಈ ಜಾಗೆಲೇನು ದೇತೊಂದಿನ ಜಾಗೆಲು ಆ ಹಿರಿಯರ್ಕಲ್ನ ಸಾಧನೆ ನಾನು ಹೆಮ್ಮೆಡು ಬಂಪೆ ಅವೇ ಕೆಲಸನು ನಿಗುಲ್ಲ ಮಲ್ಪೋಡು ಬಂದಕೇನೆ ಬಂಡ ನಿಖಲ್ನ ಬೊಕ್ಕದ ನಿಖಲ್ನ ಜನಾಂಗ ನಿಖಲ್ನ ಜೋಕುಲು ಅಯ್ಯೋ ಎಂಕಲ್ನ ಅಪ್ಪೆಮ್ಮೆ ಎಂಕಲ್ನ ಹಿರಿಯಕ್ಕಳು ಈ ಕೆಲಸವನ್ನು ಮಲ್ತಿದ್ದೇರು ಸಮಾಜಡು ನಂಗೆ ಕೊಂಚ ಸ್ಥಾನ ಉಂಡು ಪಂಪಿನ ಕೆಲಸನು ನಿಖಲ್ನ ಮಲ್ಪೋಡು ಅಂದಕೇನು ಮುಖ್ಯವಾದ ಕುಡೊಂಜಿ ವಿಷಯ ಎಂಚಿನ ಬಂಡ ಇನಿ ನಮ್ಮ ಸಂಘಟನೆಗಳ ಬಗ್ಗೆ ಒಂಜಿ ಪಾತೆರು ನಾನು ಪನ್ನೋಡು ಯಾಕಂದ್ರೆ ದಿಂಚ ಸಭೆಟ್ ಬೆನೊಂದುಲ್ಲೇರು ಅಕಲು ವೇದಿಕೆ ಬತ್ತ ಅಕಲ ಮೋನೆ ತುಜಿಪವಣ ಫೋಟೋ ದೆಪ್ಪವಣಕ್ಕೆ ಬರೋದುಜ್ಜೇರು ಯಾನ್ಲ ಒಂಜಿ ಸಂಘಟಕ್ಕೆ ಅದು ಅವೇ ಕೆಲಸ ಮಲ್ತಿದೆ ಸುರುತ ವಿಶ್ವ ಬಂಟೆ ಸಮ್ಮೇಳನದ ಯಾನ್ ಒಂಜಿ ಕಾರ್ಯದರ್ಶಿ ಆದಿತ್ತೆ 2ನೇ ವಿಶ್ವ ಬಂಟೆ ಸಮ್ಮೇಳನ ಎರಡು ಸಂತೋಷ ಗೆಟ್ಲ ಅತಿಥಿ ಆದಿತ್ತೇರು ಯಾನು ಸಚ್ಚನ್ನೆ BR ಶೆಟ್ರು AJ ಶೆಟ್ರು ಬೊಕ್ಕ RN ಶೆಟ್ರು ಎಂಕುಲು ಮಹಾಪೋಷಕರಾದಿತ್ತ ಯಾನು ಒಂಜಿ ಐನು ಸಮಿತಿದ ನಿರ್ವಹಣೆಯಲ್ಲ ಎಂಕು ಕೊಡ್ತೇವೆ ಅಂಡ್ ಒಂಜಿ ದಿನಲ ಯಾನು ಸ್ಟೇಜಿಗೆ ಕೊಲ್ತುಜಿ ಫೋಟೋ ದೆಪ್ಪ ಇರಲ ಒಂದುಜಿ ಅಂಚೆನೆ ನಮ್ಮ ಈ ಕಾರ್ಯಕರ್ತರಿಗೆ ಬೆಲೆ ಬಲ್ತೊಂದುಲ್ಲೇರು ಐಕಾದ್ರೆ ಈ ಕಾರ್ಯಕರ್ತರಿಗೆ ಕುಡೋರ ಅಭಿನಂದನೆ ಸಲ್ಲಿಸೋ ಒಂದುಲ್ಲೆ ಮುಖ್ಯವಾದ ನಮ್ಮ ಬಂಟೇರು ಬಂಟೇರು ಬಂಡ ದಾದ ಬಂಟೇರು ಬಂಡ ನಮ್ಮ ಅನ್ಯಾಯಕ್ಕೆ ಎದುರುಂತಿದಕ್ಕಳು ನ್ಯಾಯ ಧರ್ಮಡು ನಡುತ್ತಿದ್ದಕ್ಕಳು ಅನ್ಯಾಯ ಓಲು ಅಂಡಲ್ಲ ಏರಿಯಾಗ ಅನ್ಲ ಅಂದ್ಕೊಂಡು ಅವಳು ನ್ಯಾಯ ದೆಪ್ಪು ಅದು ಕೊರ್ಪಿನಂಚಿನ ಕೆಲಸ ಮಾಡ್ತಿದ್ದಕ್ಕಳು ಧರ್ಮದ ಸಾಧಿರು ದುಡ್ಡು ಸಂಪಾದನೆ ಮಲ್ತದು ಐನು ಸತ್ಕಾರ್ಯಗೂ ವಿನಿಯೋಗ ಮಲ್ತಿದ್ದಕ್ಕಳು ಏಪಲ ಒಂಜಿ ಸಮಾಜಡು ಕುಡೊಂಜಿ ಜಾತಿದಕ್ಕಳೊಟ್ಟಿಗೆ ಕಷ್ಟ ಸುಖಕ್ಕೂ ಭಾಗಿಯಾದ ಮಾತೆರ್ನಲ್ಲ ನಾಯಕತ್ವವನ್ನು ಪಡೆಯೊಂದು ಬಂಟೇರು ಬಂಪಿನ ಪೊದೆರಣಿಕೆಯಿಂದ ಆ ಗುಣಕ್ಕೂ ನಮ್ಮ ಕೆಲವು ಕಮ್ಮಿ ಆವೊಂದುಂಡು ಸ್ವಾಮಿಲ್ ಬಲ್ಲೇಕಣಿ ಸಂತೋಷನ್ನೇ ಬಲ್ಲೇಕಣಿ ನಮ್ಮ ಸಮಾಜಡು ನಿತ್ಯ ಕಣ್ಣೀರು ದೆಪ್ಪುನ ಜನಕ್ಕಳು 1000 ಗಟ್ಟಲೆ ಎಲ್ಲೇರು ಒಂಜಿ ಪೊರ್ತುಗು 30 ಜನಕ್ಕಳು ಎಲ್ಲೇರು ಈ ದುಃಖನು ಕಣ್ಣೀರಿನ ಮಕ್ಕಳನ್ನ ಒಚ್ಚಿದ ಮಕ್ಕಳ ದುಃಖವನ್ನು ಕಮ್ಮಿ ಮಲ್ಪೊಡ್ಡ ನಮ್ಮ ಇತ್ತಿನಕ್ಕಳು ಸೇರೋಡು ಇತ್ತೆ ಒಂಜಿ ಮಾತೃ ಸಂಘ ಒಂಜಿ ಮಲ್ಲ ಯೋಜನೆಯನ್ನು ಪಾಡೊಂದರು ವಿಶ್ವ ಬಂಟರ ಮಾಹಿತಿ ಕೋಶ ಪಂಪಿನ ಕಾರ್ಯಕ್ರಮವನ್ನು ನಮ್ಮ ಜೈದ ಆ ಕಾರ್ಯಕ್ರಮ ಮುಖಾಂತರ ಮೂಜಿ ಜಿಲ್ಲೆದ ಪ್ರಥಮವಾದ ಪ್ರತಿ ಒಂಜಿ ಬಂಟನೆ ಇಲ್ಲಡೆಬಹುದು ಅಕಲ್ನ ಸಮೀಕ್ಷೆಯನ್ನು ಮಲ್ಪುಂಡು ಅಕಲ್ನ ಸುಖ ಕಷ್ಟವನ್ನು ತೋರಿಪುಂಡು ಅಕಲ್ನ ಸ್ಥಿತಿಗತಿನ ತೆರೆಯೋಣ ಆ ಮೂಲಕ ಇತ್ತಿನ ಯಾರ್ದು ಉಜ್ಜನಿನ ಕೊರ್ಪವಣಂಚಿನ ಮಹತ್ ಯೋಜನೆಯನ್ನು ಪಾರ್ದ ಆತೆ ಅತ್ತಂದೆ ಒಂದು ದುಂಬಗು ನಂಗೆ ಶೈಕ್ಷಣಿಕವಾದ ಆರೋಗ್ಯವಾದ ಮದ್ಮೆಗಾವಡು ಪ್ರತಿ ಒಂಜಿ ವಿಷಯಡ್ಲ ಆ ಸಮೀಕ್ಷೆ ಸಹಕಾರ ಆಪುಣು ಒಂಜಿ ಕಂಪ್ಯೂಟರ್ದ ಒಂಜಿ ಕೊಂಡಿನ ಒತ್ತೆರಡ ನಮ್ಮ ಇಡೀ ಕುಟುಂಬ ಸಂಸಾರ ಬಂಟೇರು ಓಲ್ಲೇರನ್ನು ಗೊತ್ತಾಪಿನಂಚಿನ ದಿನ ನಂಗೆ ಬರ್ಪುಂಡು ಐಕೆ ನಿಖಲ್ನ ಸಹಕಾರ ಪೂರ ಕೊರಡು ಕರಪತ್ರವನ್ನು ಇತ್ತೆ ನನ್ನ ಮಾತೃ ಸಂಘದ ಒಂದು ಮೂಲ ಜಯಕರ್ ಶೆಟ್ಟಿ ಇಂದ್ರಾಲಿಲ್ಲ ಮಾತೃ ಸಂಘದ ಒಂಜಿ ಡೈರೆಕ್ಟ್ರ್ ಮುಲ್ತ ಉಡುಪಿ ತಾಲೂಕದ ಸಂಚಾಲಕಿಯರು ಇನಿ ಅಕ್ಕಳು ಮೂಲ ಆ ಕರಪತ್ರವನ್ನು ಮೂಲ ಪಟ್ಟವೇರು ಬಂಟರ್ನ ಹಿರಿಯನ ಸಾಧನೆ ನೆನಪದಿ ಒಂದು ನನಲ ನಮ್ಮ ಒಟ್ಟ ಒಂದು ನನಾತೀತಿ ಎಡ್ಡೆ ಕೆಲಸ ಮಲ್ಪುಗ ಹರೀಶ್ ಶೆಟ್ನಂಚಿನ ಸಾಧಕರನ್ನ ಕೈನ ಬಲಪಡಿಸುವಾಗಂದು ಪಣ್ಣೊಂದು ಮಾತೃ ಸಂಘದ ಮಾತಾ ಕಾರ್ಯಕ್ರಮ ಉಂಡು ದುಂಬೊಂಜಿ ಮಲ್ಲ ಕಟ್ಟಡ ಕಟ್ಟುನೆಕ್ಕೆ ಜೈದ ಬೇತೆ ಕಾರ್ಯಕ್ರಮ ಉಂಡು ಇಂದೇಕು ಪೂರ ನಿಖಲ್ನ ಸಹಕಾರ ಕೊರಲಿ ಐದು ತೊಟ್ಟಿಗೆ ಬೆರಿಕ್ ವಿಶ್ವ ಸಮ್ಮೇಳನ ನಡಪೆರುಂಡು ಐಕ್ಲಾ ನಿಖಲು ಕೈಗೆ ಹೊರಡು ಬಂದೊಂದು ಆನ ನೇತೃತ್ವಡು ಇನಿ ಮೂಲ ಆಪಿನ ವಿಶ್ವ ಬಂಟರ ಸಮ್ಮೇಳನದ ಕಾರ್ಯಕ್ರಮ ನಡೆದುಂಡು 2ನೇ ಕಾರ್ಯಕ್ರಮ ಮೂಲ ನಡೆದುಂಡು ಸುರೂತ ಕಾರ್ಯಕ್ರಮ ವಿಶ್ವ ಬಂಟರ ಸಮ್ಮೇಳನ ಬೊಂಬೈಡ್ ಬನ್ಸಂಗೋಡು ಫೆಬ್ರವರಿ 24 ತಾರೀಕಿಗೆ ಆತನೊಂದು ಪಂಡ ಎಂಗ್ಲೆ ಮಾತ ಸಂತೋಷ ಅವನು ಅಚ್ಚುವಟ್ಗಾಯನ ಪ್ರೋಗ್ರಾಮ್ ಎಲ್ಲೇ ಹಾಲಾಂಡಲ 3-4 ಜನನು ಒಟ್ಟು ಮಲ್ತಿದ್ದು ಆಯಕಳ ಹರೀಶ್ ಶೆಟ್ನ ನೇತೃತ್ವಡು ಆನ ಟೀಮ್ದ ಸಹಕಾರದೊಟ್ಟಿಗೆ
ಕಾಂಡ ಎಡ್ಮ ಗಂಟೆ ಎದ್ದು ರಾತ್ರಿ 12 ಗಂಟೆ ಮುಟ್ಟವ ಒಂಜಿ ಪೊರ್ಲುದ ಒಂಜಿ ಸಮಾರಂಭ ಆತನು ಪಂಡ ಎಂಕ್ಲೆ ಮಾತು ಸಂತೋಷ ಆತನು ನಿಕ್ಕ ಕಂಪ್ಲೀಟ್ ಎಂಕ್ಲ ಬಂದ್ ಸಂಘ ಬೊಂಬಾಯಿ ಸಹಕಾರ ಕೊತ್ತನು ಪನ್ಯ ಎಂಕ ಬುಕ್ಕಲ ಬಾರಿ ಸಂತೋಷ ಆಪಂಡು. ಇಂದೊಂಜಿ ವೇದಿಕೆ ವಿಶ್ವ ಬಂಟರ ಸಮ್ಮೇಳನದ ಒಂಜಿ ವೇದಿಕೆ ನಂಗೆ ಗೊತ್ತಿದ್ದಲೆಕ್ಕನೆ ಒಂಜಿ ಉದ್ದೇಶಪೂರ್ವಕವಾದ ದಾಯಗ ಆಪುಂಡು ದಾಯಗ ಆವಂದುಂಡು ಪನ್ಪಿನ ವಿಷಯ ನಮ್ಮ ಅರ್ಥ ಮಾಡ್ತಾ ನೋಡು. ಇನಿ ಬಂಟೆರೆ ಪ್ರತಿ ಒಂಜಿ ಕ್ಷೇತ್ರಡ್ಲ ಓಲೋಲು ಉಲ್ಲೆರು ಓಲೋ ನೆಲೆಯಾತೇರು ಪನ್ಪಿನ ವಿಷಯ ನಂಗೆ ಗೊತ್ತುಂಡು. ಇದು ಒಂಜಿ ವೇದಿಕೆ ಕ್ರಿಯೇಟ್ ಮಾಡ್ಕೊಂಡ ನಮ್ಮಡೊಂಜಿ ಪ್ರೀತಿ ವಿಶ್ವಾಸ ಬಂಧುತ್ವನು ಪತೊಂದು ಬೋಡು ನಮ್ಮಡ ಒಂಜಿ ಉಲ ಇತ್ತಿನ ಒಂಜಿ ವಿಶೇಷ ದಿನ ನಮ್ಮ ಸಮಾಜದೊಟ್ಟಿಗೆ ಪಡೆದು ನಮ್ಮ ಅನುಭವನು ಅಗಲೊಟ್ಟಿಗೆ ಶೇರ್ ಮಾಡ್ತಿದ್ದು ನಮ್ಮ ಸಮಾಜನ ದುಂಬು ಕನೇರ ಚಾನ್ಸ್ ಉಂಡು ದುಂಬು ಕನಾಡು ಈತ ಮಲ್ಲ ಒಂಜಿ ಸಂದಂಜಿ ಒಕೇಶನ್ ನಮ್ಮ ಈತ ಮಲ್ಲ ಒಂಜಿ ಜನಸಂಖ್ಯೆ ಒಟ್ಟು ಮಾಡ್ತಿದ್ದು ನಮ್ಮ ಒಗ್ಗಟ್ಟಿನ ನಾ ಖಾಲಿ ನಮ್ಮ ಸಮಾಜಗತ್ತೆ ಮಾತ್ರ ನಮ್ಮ ತೊಜ್ಪಂದಿಲ್ಲ ಇನ್ನು ಬಂಟೇರು ಓಲುಲ್ಲ ಎಂಚಿನಾನ್ ಪನ್ಪಿನ ನಮ್ಮ ಏತು ಒಗ್ಗಟ್ಟುಂಡು ಪನ್ಪಿನ ವಿಷಯ ನಂಗೆ నేను ತೂದು ಗೊತ್ತಾಪುಂಡು ಲೈನ್ ಪತ್ತೊಂದುಂಡು ಫಿರಾತು ಏನುಂಡು ಲೈನ್ ಗಾಡಿ ಪೂರ ಆವೊಂದುಂಡು ಕಂಟಿನ್ಯೂಸ್ ಅದು ಕಾಂಡೇಡ್ದು ಇನಿ ಮುಟ್ಟಲ್ಲ ನಾ ಈ ಪ್ರೋಗ್ರಾಮ್ ಇಂಥ ವಿಶೇಷ ನಂಗೆ ಕಣ್ಣ ದೃಷ್ಟಿ ಬರೋದುಂಡು. ವಿಶೇಷವಾದ ಬನ್ಸಂಗ ಬೊಂಬಾಯ್ಡ್ ಆತಿನೇ ನಮ್ಮ ಬಂಟೇರ್ನ ಗತ್ತದ ಆದರ್ಶ ಜೀವನದ ಪೂರ ಒಂದು ನಿರೂಪಣೆ ಮೂರು ಮಲ್ದೇರು ಪೂರ ನಮ್ಮ ಎದುರು ನಂಗೆ ಸಾಕ್ಷಾತ್ವಾದ ತೋಜೊಂದುಂಡು. ಬಂಟ ಸಂಘ ಇನಿ ನಮ್ಮ ಒಂಜಿ ಮಸ್ತ್ ತುಂಬು ಬಂದ ಜನ ಎಲ್ಲ ಪಂಡೆರ ಕಡೆ ನಮ್ಮ ಒಂದು ವಿಶೇಷ ಬಂದು ನಮ್ಮ ಲೆತ್ತದ ಕೇಂದ್ರ ಒಂಜಿ ಸಮಾಜ ಖಾಲಿ ಬಂಟೆರನತ್ತು ಮಾತ್ರ ಸಮಾಜವನ್ನು ಒಂದು ಅಕ್ಲೇನು ಒಟ್ಟು ಬಾಡೊಂದು ಲೆತ್ತದ ಕೇಂದ್ರ ಕಷ್ಟ ಸುಖಕ್ಕೂ ನಮ್ಮ ಅಕ್ಕಲೊಟ್ಟಿಗೆ ಸ್ಪಂದಿಸಿದೆ ಆ ಒಂಜಿ ತಕರಾರು ಬಂದಲ್ಲ ಪೊರ್ಲುಡು ತುಂಬುವೇನು ಸಮಾಜ ಪಂಡ ಇನ್ನು ಬಂಟ ಸಮಾಜ ಇನಿ ನಮ್ಮ ಮೂಲ ಬಂಟ ಮಾತಿರಲ್ಲ ನಮ್ಮ ಓಲಿತ್ತ ಸುರುಕಾದ ನಮ್ಮ ಒಂದು ಅಗ್ರಿಕಲ್ಚರಿಸ್ಟ್ ಆದಂತೆಲ್ಲ ನಮ್ಮ ಅವೇನು ಮಾತ ಇತ್ತು ಮರತ್ ಇಂಥ ಸಂದರ್ಭ ಅವು ದೂರ ಅಂದುಂಡು ಆಂಡಲ ನೇನು ಮಾತ ನಮ್ಮ ಬುಡ್ದು ಪಿದಾಯ ಊರ್ಬೋದು ಮಾತ ಕೊಡ್ಬೋದು ಎಸ್ಪೆಷಲಿ ಬೊಂಬೈದ ಜನಕ್ಕೂ ಪನ್ಪೆ ಬಂಡ ಈ ಬೊಂಬೈದ ಬೈದಿನಗಳು ಮಲ್ಲ ಪರಶಮಿಲು ಬೆಗರ ದೆಪ್ಪನ ಒಂಜಿ ಸಮಾಜ ಏತು ಉಪಕಾರ ಮಲ್ಪೇರು ಏತು ಸಹಾಯ ಮಲ್ಪೇರು ಇನ್ನು ಆ ಒಂಜಿ ಆಕ್ಟಿವಿಟಿ ಇಲ್ಲ ನಮ್ಮ ಊರುಡು ಆಪುನೊಂದು ಅಂಡ ಬೊಂಬೈದ ಅಕನ ಪಿರಾಗು ಬೊಂಬೈದ ಜನಕ್ಕೂ ತೂವೊಂದುಲ್ಲೇರು ಅಕನ ಸಹಕಾರಕ್ಕೆ ಏನೊಂದುಲ್ಲೇರು ಇಂದು ಎಂಕ್ಲೇ ಇಲ್ಲ ಮಾತು ಸಹಾಯಕ ಆಪುಂಡು ದಯಪಂಡ ನಮ್ಮ ಸಮಾಜಡು ಮಸ್ತು ಜನ ಇನ್ನು ಎತ್ತರ ಉಳ್ಳೇರು ಮಸ್ತು ಜನ ಮತ್ತು ದುಂಬ ಇದ್ದೇರು ಅಂಚೆನೆ ನಮ್ಮೆಡು ಮಸ್ತು ಜನ ಪಾಪದಗುಳ್ಳೇರು ಮಸ್ತು ಜನ ಅವೇನು ಮಾತ ನಮ್ಮ ಸುಧಾರ್ಥ ನಮ್ಮ ಏತು ದುಂಬ ಇದೆ ಇನ್ನು ಸಮಾಜ ನಂಗೆ ಕಂಪ್ಲೀಟ್ ಆದ ಪರಿವರ್ತನೆ ಮಾಡುವ ಶಕ್ತಿ ನಮ್ಮ ಬಂಟೆರಡು ಉಂಟು ದಯಪಂಡ ಇನ್ನು ಶೈಕ್ಷಣಿಕ ವಾರ್ಡ್ ಆ ಒಂಜಿ ಫೀಲ್ಡ್ ನಮ್ಮ ಬಂಟೆರು ಒಂಜಿ ಮಸ್ತು ಎತ್ತರ ಬೋತೇರು ಮಾತೆಲ್ಲ ಮಲ್ಲ ಮನಸ್ಸು ಮಾಡ್ತದೆ ನಮ್ಮ ಸಮಾಜ ಪಿರಾಯ್ನ ಸಮಾಜ ದುಂಬರಡುಂದ ಅಂಡ ನಮ್ಮ ಕಂಟ್ರಿಬ್ಯೂಷನ್ ಭಾರಿ ಅಗತ್ಯ ಉಂಟು ನಮ್ಮ ಮಲ್ಲಕನ ಜನಗಳ ಕಂಟ್ರಿಬ್ಯೂಷನ್ ನಿಜವಾದ ಇನ್ನು ಪೂರ ಬತ್ತಿಂದ ಅಂಡ ನಮ್ಮ ಸಮಾಜಡು ಬಡವರು ಇಜ್ಜಿನ ಪಂಡ್ರೆ ಸಾಧ್ಯ ಉಂಟು ಐಕಾತ್ರ ಮಾತೆಲ್ಲ ಇನ್ನು ಅರಿಶೇಟು ದುಂಬೊಂದಿಲ್ಲರು ಆನ ನೇತೃತ್ವಡು ನಮ್ಮ ಆಗ್ರಹನ ಕೈಗಟ್ಟಿ ಮಲ್ಪುಗ ಲೀಡರ್ಶಿಪ್ ಕ್ವಾಲಿಟಿ ಇತ್ತು ಲೀಡರ್ಶಿಪ್ ನಂಗೆ ದಾಲಾಪುಜಿ ಜನ ಬೆಂಬಲ ಬೋಡು ಧನ ಬೆಂಬಲ ಬೋಡು ಆನ ಕೈ ಅವೇನು ಮಾಡ್ತದೆ ಆರ ಸಮಾಜಗೂ ಶೈಕ್ಷಣಿಕವಾದ ಸಾಮಾಜಿಕವಾದ ಮದ್ಮೆ ಪೊಣ್ಣು ಇನ್ನು ನಮ್ಮ ಜೊಗ್ತುನ ಪೊಣ್ಣುಲ ಮದ್ಮೆಗಾಡು ಆರೋಗ್ಯ ನಿಮಿತ್ತವಾಡು ನಮ್ಮ ಒಂದು ಹೆಚ್ಚು ಮನಸ್ಸು ಕೊಟ್ಟು ಮಾತೆಲ್ಲ ತುಂಬ ಬರ್ತಾರೆ ಆರೆ ಸಹಕಾರ ಮಾಡ್ತೇವೆ ಆರ್ನ ವಿಶ್ವ ಬಣ್ಣದ ಸಂಘಟನೆ ಮೂಲಕ ಎಡ್ಡ ಕೆಲಸ ಹೊಡ ಪಣದು ಯಾನ ನಿಖಿಲ ಮಾತ ರಿಕ್ವೆಸ್ಟ್ ಒಟ್ಟು ಮಲ್ದಿನಂಚಿನ ಈ ಒಂಜಿ ಕಾರ್ಯವು ಯಾನ ಇರೆಗಿಲ್ಲ ಈರ್ನ ಕಾರ್ಯಕಾರಿ ಸಮಿತಿದಾಗಲೇ ಮಾತೆರಲ್ಲ ಅಭಿನಂದನೆ ಮಲ್ತೊಂದು ಈರು ಮಲ್ಪನಂಚಿನ ಸಮಾಜಮುಖಿ ಚಿಂತನೆದ ಕೆಲಸಗೂ ಪೂನಾ ಬಂಟರ ಸಂಘ ಈರ್ನೊಟ್ಟಿಗೂ ಉಂಡು ಪಣೊಂದು ಯಾನ್ ಏನ ಏದಿಕೆ ಲೆತ್ತದ ಸನ್ಮಾನ ಮಲ್ದಿನ ಪೂನಾ ಬಂಟರಿಗೆ ಸಮರ್ಪಣೆ ಮಲ್ತದ್ದು ಎರಡು ಶಬ್ದ ಇರ್ತಕ್ಕಂಥ ಬಂಟ ಬಾಂಧವರಿಗೆ ಕೂಡ ನಮಸ್ಕರಿಸುತ್ತಾ ಹರೀಶ್ ಅಣ್ಣವರ ನೇತೃತ್ವದಲ್ಲಿ ಈ ನಡೀತಾ ಇರತಕ್ಕಂಥ ಕಾರ್ಯಕ್ರಮ ಕೈಗೊಳ್ಳತಕ್ಕಂಥ ಯಾವುದೇ ನಿರ್ಧಾರಗಳಿಗೆ ಬಂಟರ ಸಂಘ ಬೆಂಗಳೂರು ನಿಮ್ಮ ಜೊತೆಗೆ ಸಂಪೂರ್ಣವಾಗಿ ಇರುತ್ತೆ ಅನ್ನತಕ್ಕಂಥ ಮಾತನ್ನು ಈ ವೇದಿಕೆಯಲ್ಲಿ ಈ ದಿನ ತುಂಬ ಸಂತೋಷದ ದಿನ. ಹರೀಶ್ ಅಣ್ಣವರ ನೇತೃತ್ವದಲ್ಲಿ ಹಳ್ಳಿಯಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ನಡೀತಾ ಇದೆ. ಹರೀಶ್ ಅಣ್ಣ ಒಂದು ವ್ಯಕ್ತಿ ಮಾತ್ರ ಅಲ್ಲ, ಅವರೊಂದು ಶಕ್ತಿ ಅನ್ನೋದಕ್ಕೆ ಇವತ್ತಿನ ಈ ಕಾರ್ಯಕ್ರಮವೇ ಸಾಕ್ಷಿಯಾಗಿದೆ. ಹಾಗೆ ಮೈಸೂರಿನಲ್ಲಿ ನಾವು ಒಂದು 17 ಕೋಟಿ ವೆಚ್ಚದಲ್ಲಿ ಒಂದು ಬಂಟರ ಭವನವನ್ನು ನಿರ್ಮಾಣ ಮಾಡಿದ್ದೀವಿ. ಇದರ ಲೋಕಾರ್ಪಣೆಯನ್ನು ನವೆಂಬರ್ 3ನೇ ತಾರೀಕಿಗೆ ಮಾಡಲಿದೆ. ಕೆಲವು ವರ್ಷಗಳು ತಗೊಂತು, ಆದರೂ ಲೇಟ್ ಆದರೂ ಕೂಡ
ಇಲ್ಲಿ ಇರುವ ವೇದಿಕೆಯಲ್ಲಿರುವ ಕೆಲವರ ಸಹಕಾರ ಮತ್ತು ನೆರೆದಿರುವ ನಿಮ್ಮೆಲ್ಲರ ಸಹಕಾರದಿಂದ ನಾವು ಅದರ ಕಾಮಗಾರಿ ಕಂಪ್ಲೀಟ್ ಮಾಡಿ ಉದ್ಘಾಟನೆ ಮಾಡುವ ಒಂದು ಹಂತಕ್ಕೆ ಬಂದಿದ್ದೀವಿ. ಡೇಟ್ ಕೂಡ ಫಿಕ್ಸ್ ಮಾಡಿ ಗೆಸ್ಟು ವೀರೇಂದ್ರ ಹೆಗ್ಡೆ ಅವರ ಸನ್ನಿಧಾನದಲ್ಲಿ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೀನಿ. ಹಾಗೆ ಹರೀಶಣ್ಣನಿಗೆ ನಮ್ಮ ಮೈಸೂರು ಬಂಟ ಪರವಾಗಿ ಆಫೀಸ್ ಬಾರರ ಎಲ್ಲರ ಪರವಾಗಿ ನಾವು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇದ್ದೀವಿ. ನಮ್ಮಲ್ಲಾಗಿರುವ ಅಲಿಲು ಸೇವೆಯನ್ನು ನಾವು ಖಂಡಿತ ಮಾಡ್ತೀವಿ ಅಂತ ಹೇಳ್ತಾ, ಜ್ಞಾನಿಗಳೊಂದು ಕಡೆ ಹೇಳ್ತಾರೆ, ಸತಿಯು ಸುತರು ಹಿತರು ಎಂದು ಮತಿಯ ಕೆಟ್ಟು ತಿರುಗಬೇಡ, ಮತಿಯ ಕೆಟ್ಟು ಹೋದ ಮೇಲೆ ಸತಿ ಸುತರು ಬರುವರು ಎನ್ನುವಂತೆ ಮನುಷ್ಯ ಕೈ ನಡೆಯೋ ಕಾಲಕ್ಕೆ ಮೈ ದುಡಿಯೋ ಕಾಲಕ್ಕೆ ಒಂದಷ್ಟು ಒಳ್ಳೆ ಕೆಲಸಗಳು ಮಾಡಬೇಕಂತೆ. ಖುಷಿಯಾಗುವಂಥದ್ದು ಬಹುಶಃ ಪ್ರಪಂಚದ ಬಂಟರಲ್ಲಿ ಸೇರಿದ್ದೇವೆ. ಐಕಳ ಹರೀಶಣ್ಣ ಹಾಗೆ ಇಂದ್ರಹಳ್ಳಿ ಜಯಕರಣ ಮತ್ತು ಅವರ ಸಮಗ್ರ ತಂಡ ಭಾಳ ಅದ್ಭುತವಾದ ಸಾಧನೆಯನ್ನು ಎಲ್ಲಿ ಮಾಡಿದೆ ಸ್ನೇಹಿತರೆ. ಜ್ಞಾನಿಗಳು ಹೇಳ್ತಾರೆ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗುವ ಮುನ್ನ, ಮೊಣಕಾಲ ಮೇಲೆ ಕೈಯನ್ನೇರಿ ಕೋಲು ಹಿಡಿಯುವ ಮುನ್ನ, ಮೃತ್ಯು ಮುಟ್ಟುವ ಮುನ್ನ, ಉರುಳುವ ಉರುಳಾಗುವ ಮುನ್ನ ಧನ್ಯ ಕಾರ್ಯ ಮಾಡ್ರಿ ಅನ್ನುವಂತೆ ಬಹುಶಃ ಆ ಎಲ್ಲ ಧನ್ಯತೆಗೆ ನಾವಿಲ್ಲಿ ಸಾಕ್ಷಿಯಾಗಿದೆ ಸ್ನೇಹಿತರೆ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರು ಐಕಳ ಹರೀಶ್ ಶೆಟ್ರು, ಹಾಗೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮವನ್ನು ಲೋಕಾರ್ಪಣೆಗೊಳಿಸಿದಂತಹ ಜಸ್ಟಿಸ್ ನಿಟ್ಟೆ ಸಂತೋಷ್ ಹೆಗಡೆಯವರು, ಹಾಗೆ ಮುಖ್ಯ ಅತಿಥಿಗಳು, ಒಕ್ಕೂಟದ ಪದಾಧಿಕಾರಿಗಳು ಒಟ್ಟು ಸೇರಿ ಈ ಯುವಕರನ್ನು ಗೌರವಿಸ್ತಾ ಇದ್ದೇವೆ. ತಾವು ಮತ್ತೊಮ್ಮೆ ಒಂದು ಚಪ್ಪಾಳೆ ಮೂಲಕ ಇವರಿಗೆಲ್ಲ ಹಾರೈಕೆಯನ್ನು ಅರ್ಪಿಸಬೇಕು. ವಿಜಯಲಕ್ಷ್ಮಿ ಶೆಟ್ಟಿಯವರ ಉಪಸ್ಥಿತಿ ಇದೆ. ಮುಂದಿನ ಸಭಾ ಕಾರ್ಯಕ್ರಮ ತಮ್ಮನ್ನೆಲ್ಲ ಗೌರವಿಸ್ತೇವೆ. ಹಾಗೆ ಉಡುಪಿ ವಲಯದ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆಯನ್ನು ಗೌರವಿಸ್ತೇವೆ. ಒಂದು ಇರುವ ಜನಕ್ಕೆ ಎಂಗುಲು ಸನ್ಮಾನ ಎಂಗುಲು ಮಲ್ದಿನತ್ತು ಎಂಗುಲು ಅಕಲ್ದ ಆಶೀರ್ವಾದ ಗೆತ್ತೊಂದಿನಿ ಎಂಕಲ್ನ ನನದ ಜೋಕುಲೆಗ್ ಎಂಕಲ ಸಮಾಜೋಡು ಈತ ಸ್ಯಾಕ್ರಿಫೈಸ್ ಮಲ್ದಿನ ಎಂಕಲ್ನ ಹಿರಿಯರು ಉಳ್ಳೇರು ಏರಿಯ ಲಕ್ಷ್ಮಣ ನಾಲ್ವೇರು ನಂಜನಕಲಿಗೆ ಆಡು ಅಕಲಿಗೆ ಸನ್ಮಾನ ಬೊಡ್ಚಿ ಆಂಡ ಅಕಲಿಗೆ ಎಂಕುಲು ಗೌರವ ಮಲ್ತಿನೆಟ್ಟು ಎಂಕಲ್ನ ಇನಿ ಮರ್ಯಾದೆ ಹೆಚ್ಚಾಂಡ್ ಇನಿ ಸದಾನಂದ ಶೆಟ್ಟಿಲನ್ನ ಆ ಸನ್ಮಾನ ಎಂಗುಲು ಬಯ್ಯಾಡು ಮಲ್ ಬರೀತ ಇನ್ನು ಕಾಂಡೆನೆ ಬೈದೇರು ಆರ್ನ ಕಾಂಡೆ ಮಲ್ತ ಮೈನಕ್ಕ ಬೈದೇರು ಮಾತ ದಂಪತಿಲು ಬೈದೇರು ಯಾನ್ ಮಕ್ಕಳು ಮಾತ ಎನ್ನ ಸಾಷ್ಟಾಂಗ ವಂದನೆ ಸಲ್ಲಿಸಾವೆ ಬೊಕ ಸುರೂಕಾದ ಯಾನು ಈ ಕಾರ್ಯಕ್ರಮಗೂ ಫುಲ್ ಬಂಡ 100% ಸಪೋರ್ಟ್ ಮಲ್ದಿನ ಜಯಕರ್ ಶೆಟ್ರಿಂದ್ರ ಅಲ್ಲಿ ವಿಜಯಪ್ರಸಾದ್ ಆಳ್ವೇರು ಕೊಲ್ಲಾಡಿ ಬಾಲಕೃಷ್ಣ ರೈಕುಲು ಅವತ್ತೊಂದೇ ಉಡುಪಿ ಜಿಲ್ಲೆದ ಸಮಸ್ತ ಬಂಟೇರ್ನ ಅಧ್ಯಕ್ಷರುಗಳು ಪೂರ ಈ ಒಂಜಿ ಕಾರ್ಯಕ್ರಮದ ಯಶಸ್ಸಿಗೆ ಯಾನು ಸುರುಕು ಉಡುಪಿ ಜಿಲ್ಲೆದ 32-34 ಬಂಟ್ ಸಂಘದ ಮಾತ ಅಧ್ಯಕ್ಷರನಾಗಲಿ ಮಾತ ಪದಾಧಿಕಾರಿನಾಗಲಿ ಅವತ್ತೊಂದೇ ಇತ್ತ ಸನ್ಮಾನ ಪಡೆದಿನ ಯುವ ವಿಭಾಗ ಮಹಿಳಾ ವಿಭಾಗ ಮಾತಿರಲ್ಲ ಯಾನು ಎನ್ನ ಉಡಲ್ದಿನ ಎನ್ನ ಸೊಲ್ಮೆನ ಸಂದವೆ ಎನ್ನ ಜೀವನ ಸಾರ್ಥಕ ಆನಂದ ಎನ್ನುವೆ ಯಾನು ಏಪಲ ಎನ್ನ ಮನಸ್ಸಿಡು ಹೆಂಗೆ ಒಂಜೇ ಒಂಜಿ ಮನಸ್ಸು ಎನ್ನ ಮಂಡೆಡು ಬೈದಿನ ದಾದವನ್ನಾಗ ಈ ಬಂಟರ ಸಮಾಜ ನಮ್ಮ ಹಿರಿಯಕಲು ಕಟ್ಟದಿನ ಈ ಸಮಾಜ ಈ ಬಂಟರ ಸಮಾಜ ಏಪಲ ಮಂಡ್ಯ ತಗ್ಗದಿನ ಸಮಾಜ ಅತ್ತು ಏರ್ಲ ಈ ಸಮಾಜದ ನಿಂತು ಬೆರೆಲ್ ತೊಜಿಪಾಂಡ ಈ ಸಮಾಜ ಕೇಂದಿನ ಗುಳ್ಳತ್ತು ನಮ್ಮ ಏತೆ ಎಂಚಿನ ವೈಮಾನಂಡಲ ನಮ್ಮಡ ಖಂಡಿತ ಸಂದರ್ಭವನ್ನು ವೈಮಾನಸ ಇಜ್ಜಿ ನಮ್ಮಡ ಒಂಜಿ ಶಕ್ತಿ ಉಂಡು ನಮಗೆ ಎಂಕುಲು ವಾ ವೈಮಾನಸಲ್ದಂತ ಎಂಕುಲು ಈತ ಜನ ಲೀಡರ್ ನಕುಲು ಮೂಲ ಕುಲ್ದ ನಿಕುಲು ಮಾತ ಲೀಡರ್ ನಕುಲೆ ನಮ್ಮ ಒವೇ ಸಂದರ್ಭಲ್ಲ ಒವೇ ಪರಿಸ್ಥಿತಿ ಇಲ್ಲ ನಮ್ಮ ಬಂಟೇರು ನಮ್ಮ ಒವೇ ನಮ್ಮ ಬಂಟೇರ್ನ ಪ್ರಾಬ್ಲಮ್ ನಮ್ಮ ಸಾಲ್ವ್ ಮಾಡ್ಕೊಂತಿನ ಶಕ್ತಿ ನಮ್ಮಡ ಸ್ವಾಮೀಜಿ ನಗುಲ್ಲೇರು ಪೊಲಿಟಿಕಲ್ ಲೀಡರ್ ನಗುಲ್ಲೇರು ಇತ್ತೆ ಬಯ್ಯ ಮುಟ್ಟ ಕೆಲವು ನಮ್ಮನೆದ ಕಾರ್ಯಕ್ರಮ ಆರಂಡು ಪೊಲಿಟಿಕ್ಸ್ದಾಗಲ್ಲ ಪಿಕ್ಚರ್ದಾಗಲ್ಲ ಬಯ್ಯಾಡಿಲ್ಲ ಸಮಾರೋಪಡು ನಮ್ಮ ಅತಿರಥ ಗಣ್ಯರು ಭಾಗವಹಿಸರಿಲ್ಲೇರು ಯಾನು ಒರಿಯನತ್ತು ಒರಿ ಪುದರ್ಪಣಂದೆ ಯಾನು ಹೆಚ್ಚು ಪಾತಿರಂದೆ ಕಾರ್ಯಕ್ರಮ ಒಂದು ಅರ್ಧ ಗಂಟೆ ಪಿರಂಡು ಮಾತೆರೆಗಳ ನನ್ನಂತ ಪುರ್ತನ ಬಡವಲ ಶುರು ಹಾಕೊಂಡು ಯಾನು ಮಾತೆರೆಗಳ ನಿಗಳಿಗೆ ಕೃತಜ್ಞತೆ ಸಲ್ಲಿಸೋದು ಇನ್ನಿತ್ತ ಈ ಕಾರ್ಯಕ್ರಮ ಎನ್ನ ಕಾರ್ಯ ಮತ್ತು ಅಥವಾ ಜಯಕರಣ ಕಾರ್ಯಕ್ರಮ ಮತ್ತು ಒಂದು ಪ್ರತಿ ಒಂದು ಬಂಟನ ಕಾರ್ಯಕ್ರಮ ಪ್ರತಿ ಒಂದು ಸ್ವಾಭಿಮಾನ ಇತ್ತಿನ ಬಂಟಾಗ ಈ ಬಂಟ ಸಮ್ಮೇಳನ ಸಕ್ಸಸ್ ಆವಡ್ ಬಂಟಿನ ಮಾತೆರಲ್ಲ ಒಂದು ಖಂಡಿತ ನಿಗಲ್ಲ ಮನಸ್ಸು ಉಪ್ಪುಂಡೆ ಒಂದು ಎನ್ನುವೇನು ಇನ್ನಿತ ಪಾರ್ಕಿಂಗ್ದ ವ್ಯವಸ್ಥೆ ಆಡು ಅಥವಾ ಒಣಸ್ದ ವ್ಯವಸ್ಥೆ
ಬಂಟೇರು ಆಡು ನಮ್ಮ ಜಾಗಡು ಏತು ಜಾಗ ಉಂಡು ಅವು ಪೂರ ಫುಲ್ ಆತನು ದಯಮಾಲ್ತದ ಮಾತೇಡಲ್ಲ ನಿಗಲು ರಿಕ್ವೆಸ್ಟ್ ಅದ ಬಂದಾಗ ಮಾತೇರ್ಲ ಒಲ್ಪಲ ದಾಲ ಒಂಜಿ ಪ್ರಾಬ್ಲಮ್ ದಂತೆ ನಿಗಲು ಪುರ್ಲುಡು ಈ ಕಾರ್ಯಕ್ರಮ ಯಶಸ್ಸು ಮಲ್ತ್ಕೊರುಡು ಯಾನು ಮೂಲ ನಮ್ಮ ಒಂಜಿ 5 ಜನ ಮಾನಿಯರ್ನ ಬಂಟೆರ್ನ ಮಾನಿಯರ್ನ ಫೋಟೋ ದೀತ ಒಂಜಿ ಮುಲ್ಕಿ ಸುಂದರಂ ಶೆಟ್ರು ಅವು ಬಂಟೇರ್ ಪ್ರತಿವರಿಲ್ಲ ಇಲ್ಲಾಡು ಪೂಜಾ ನಂಚಿನ ವ್ಯಕ್ತಿ ಇನಿ 2 ಜನ ವ್ಯಕ್ತಿನಗಳೇನು ಜನ್ಮ ಕೊಡ್ತೀನಂಚಿನ ಜಸ್ಟಿಸ್ KS ಹೆಗ್ಡೆರೆಗೆ ಅಂಚನೆ ನಿಟ್ಟ ವಿನಾಯಕ್ ಡೆರೆಗೆ ಅಂಚನೆ ಆರ್ನ ಪೂರ ಫ್ಯಾಮಿಲಿಂದ ನಂಗೆ ಇಡೀ ಬಂಟರಿ ಮಾದರಿ ಆಯ್ನ ನಮ್ಮ ಬಂಟೆರ್ನ ಕಿರೀಟನ್ನು ಎತ್ತರ ಮಲ್ದಿನ KS ಹೆಗ್ಡೆರ್ ಉಳ್ಳೇರು ಆರ್ನ ಫೋಟೋನ್ ದೀತ ಎಂಕುಲು ಅಂಚನೆ ಈ ಒಂದು ಫೆಡರೇಷನ್ ಸ್ಥಾಪನೆ ಮಲ್ಬರ ಕಾರಣಗರ್ತಾರೆ ಇನ್ನು ಪಲ್ಲಿ ಜಯರಾಮ್ ಶೆಟ್ರಿನ ಎಂಗುಲು ನೆನಪು ಮಲ್ದ ಅವತ್ತಂದೆ ಈ ಒಂಜಿ ಗುತ್ತುದ ಮನೆ ತುಲೆ ಈ ಗುತ್ತುದ ಇಲ್ಲಿ ಒಂದಕ್ಕೊಂಜಿ ಮನೋಹರ್ ಶೆಟ್ರ್ ಅರ್ನ ಫ್ಯಾಮಿಲಿ ಅದು ಇಲ್ಲೇರು ಅಂಚನೆ ಎಂಗಲ ರವಿಯನ್ನೇ ಬಾಂಬೆಡ್ದು ಅಲ್ತದ್ದು ಮಾತಾರ್ ನಮಗೆ ಬಲ ಮಾತಿರಲ್ಲ ಈ ಒಂದು ಸಮ್ಮೇಳನ ಸಕ್ಸಸ್ ಮಲ್ಪೋಡು ಬಂದಿನ ಉದ್ದೇಶೋಡು ಒಂದೊಂದು ಏದೋ ದಿನೋಡ್ದಿಂಚಿ ಗುತ್ತದಿಲ್ಲ ಆ ಒಂದು ದೊಡ್ಡ ಗೊರ್ದು ಗುತ್ತದಿಲ್ಲ ಮಲ್ಪರ ಸಾಧ್ಯ ಜಗಲ್ಲ ಇನ್ನು ಎಂಚಿನ ಮಲ್ದಿಂಡಲ್ಲ ಅಕಲ ಮನಸ್ಸಿಡು ಗುತ್ತದಿಲ್ಲ ಆತಂಡಲ್ಲ ಅವು ರವಣ್ಯ ಸಹೋದರನ ಅಕಲ್ನ ಮಲ್ಲ ಮನಸ್ಸಿಡು ಆತಂಡು ಉದ್ಘಾಟನೆ ನಮ್ಮ ಸುರುಟು ಮಲ್ತ ಅಲ್ತವಾಗ ಸಚ್ಚಗಡ್ರಿ ಬಂಟರ ಸಮಾಜವು ಮಸ್ತ್ ಕೊಡುಗೆ ಕೊಡ್ತಿದ್ದಾರೆ ಸಚ್ಚಗಡ್ರನ್ನೆಲ್ಲ ಎಂಗ್ಳು ಪುದರ್ದೈತ ಸುಂದರಂ ಶೆಟ್ಟಿ ನಾವು ಫಸ್ಟ್ ಮಲ್ಲ ದ್ವಾರ ಪಾಡ್ದ ಅಲ್ಪಕ್ಕ ಸಚ್ಚಗಡ್ನ ಉಂಡು ಕೈಯಾರ ಕಿಂಜನ್ ರೈಲು ನಮ್ಮ ಬಂಟೇರ್ನ ಒಂಜಿ ಮಲ್ಲ ಸಾಹಿತ್ಯ ಆದಿತ್ತೇರು ಆರ್ನ ಅವ್ರು ನಮ್ಮ ದ್ವಾರ ಮಲ್ದ ಅವ KS ಹೆಗ್ಡೆರ್ನ ಪಾಡ್ದ ಸಾನ ಬಿಲ್ಡರ್ದ ಸುಧಾಕರ್ ಶೆಟ್ಟಿ ಖರ್ಚಿಗಿಂದೆ ಎಂಗಳಿಗೆ 5 ಲಕ್ಷ ರೂಪಾಯಿ ದಾನ ಮಲ್ದೇರು ಆರ್ನಲ್ಲ ಒಂಜಿ ಎಂಗುಲು ಅಲ್ಪ ದ್ವಾರ ಪಾಡ್ದ ಅವತ್ತಂದೆ ಪ್ರತಿ ಇವರಿಲ್ಲ ದಾನ ಮಲ್ದಿನ ಗುಲ್ಲೇರು ಸುಮಾರು ಒಂಜಿ 5 ಜನ ಡೈರೆಕ್ಟರ್ನ ಗುಲ್ಲೇರು ಸುಮಾರು ಒಂಜಿ 50 ಜನ ಪ್ಯಾಟರ್ನ್ ಮೆಂಬರ್ನ ಗುಲ್ಲೇರು ಒಂಜಿ 2 ಜನ ಪ್ರೈಮ್ ಪ್ಯಾಟರ್ನ್ ಮೆಂಬರ್ನ ಗುಲ್ಲೇರು ಅಕಲ್ನ ಪೂರ ದೊಡ್ಡ ಒಟ್ಟು ಮಲ್ತದು ಇನ್ನಿತ್ತೆ KS ಹೆಗ್ಡೆ ಪಂಡೇರು ಮೇರೆ ಸಾರಿ ಜಸ್ಟಿಸ್ ಸಂತೋಷ್ ಹೆಗ್ಡೆ ಪಂಡೇರು ಒಂದು ನಮ್ಮ ಸಮ್ಮೇಳನೆ ಮಲ್ಪುನತ್ತು ಒಂದು ನಮ್ಮ ಪಾಪದ ಕಲೆ ಕೆಲಸ ಮಲ್ಪಡು ಒಂದು ಅಲ್ತ ಪಕ್ಕ ಹರಿಯಾಣ ಇವತ್ತು ಕುಚ್ಚೂರು ಡಿಸ್ಕಸ್ ಮಾಡ್ತಾರೆ ಭಾರಿ ಸಂತೋಷ ಅನ್ನ ಎಂಗಲ್ಲ ಭಾರಿ ಒಂಜಿ ಪುರ್ಲುದ ಎಂಗಲ್ಲ ಒಂಜಿ ಟೀಮ್ ಉಂಡು ಮಾತಿರಲ್ಲ ಈ ಸಮಾಜೋಗ ಹತ್ರ ದಾದಲ್ಲ ಕೊಡುಗೆ ಕೊರಡು ಅನ್ಪಿನಂಚಿನ ಒಂಜಿ ಉದ್ದೇಶ ಉಂಡು ಎಂಗಲ್ಲ ಆನಂದ್ ಶೆಟ್ರು ಬೊಂಬೇಡ್ ಬಂತೇರು ಪೂರ ಇಂಡಸ್ಟ್ರಿ ದಕ್ಕಲಿನ ಒಟ್ಟು ಮಲ್ಪುಗ CSR ಫಂಡೆಡ್ ಒಂಜಿ ಈತೆ ಒಂದು ಪರ್ಸೆಂಟೇಜ್ ಅವು ಕೊರ್ಪಿನುಂಡು ಅವಿನ ಏರೇರಿಗೆ ಸಮಾಜ ಕೊರ್ಪಿನ ಇರ್ದು ಆ ನಮ್ಮ ಬಂಟರ ಸಮಾಜಕ್ಕೆ ಬರ್ಪಿಲಕ್ಕ ಮಲ್ಪ ಪನ್ಪಿನ ಒಂಜಿ ಪಾತ್ರೆ ಕೊಡ್ತೀರ ಪಾತ್ರೆ ಪನ್ನೆಟ್ಟಾರ ಖಂಡಿತ ಮಲ್ಪೇರು ಬಂದೆ ಎನ್ನುವ ನೀಗಳು ಏತು ದೊಡ್ಡ ಗೋರಿಯಲ್ಲ ಬೆಂಡ್ರೆ ಎಂಕುಲ್ಲ ಇರ್ ತುಯ್ಯಾರ ಎಂಗಲ್ಲ ಜವನೇರಿನ ಪೂರ 1000 ಜವನೇರು ಉಳ್ಳೇರು ಎಂಜಿನ ಒಲ್ಪೋಡು ಒಲ್ದು ಎಂಜಿನ ತುಂಬರ ಬಂಡಲ್ಲ ಎಂಗೆ ತುಂಬ ತಯಾರಿಲ್ಲ ಈ ಸಮಾಜ ಸೇವೆ ಮಲ್ಪರ ತಯಾರಿಲ್ಲ ಅಂಜನೆಟ್ ಹತ್ರ ನನ್ನ ಮಿತ್ತಿಗೆ ಎಂಗಲು ಈ ಈತ ಕೆಲವೊಂದು ಐನ್ ಇಲ್ಲಿದ ಮಟ್ಟ ಮಲ್ತ ಇಲ್ಲದ ಅಂತಿನಗಳಿಗೆ ಮೂಲ ಇತ್ತಿನಗಲ್ಲ ಮಾತೆಲ್ಲ ಏರೇ ಗಂಡಲ್ಲ ಇಲ್ಲು ದಾಂತೆ ಇಲ್ಲಿ ಕಟ್ಟರೆ ಜಾಗದಂತೆ ಏರಂಡಲ್ಲ ಉಲ್ಲೇಡ ನಿಗುಲು ಅಪ್ಲಿಕೇಶನ್ ಕೊರ್ಲೆ ಫೆಡರೇಷನ್ ನಿಗುಲು ಕೊರ್ದು 1 ವರ್ಷದಲ್ಲ ಎಂಗುಲು ಆಜಿ ತಿಂಗೊಲ್ದಲ್ಲ 1 ವರ್ಷ ಆಜಿ ತಿಂಗೊಲ್ದಲ್ಲ ಎಂಗುಲು ಇಲ್ಲು ಮಲ್ತು ಕೊರ್ಪಿನ ಕೆಲಸ ಖಂಡಿತ ಮಲ್ಪ ಏರೆಗಳ ಒಂಜಿ ಬಂಟೆ ಒಂಜಿ ಮುಲಿತೆ ಇಲ್ಲಾಡು ಕುಲ್ಲರ ಬಲ್ಲಿ ಓವೇ ಒಂಜಿ ಬಂಟೆ ಓಲ್ಲ ಒಂಜಿ ಊರುಡು ಮುಲಿತೆ ಇಲ್ಲ ಒಂದು ಅಂಡ ಅವನಿಗೆ ಸರ್ವೆ ಮಲ್ಪೋಡು ಪ್ರತಿ ಬಂಟ್ ಸಂಘದ ಕುಲಕ್ಕೆ ಖಾಲಿ ಬಂಟ್ ಸಂಘದ ಅಧ್ಯಕ್ಷ ಆದ ಕುಲ್ಲರ ಬಲ್ಲಿ ದಯ ಮಲ್ತದೆ ನಿಗಲೆ ಕೆಲಸ ಮಲ್ಪರ ಶಕ್ತಿ ಉಂಡು ಮಾತ್ರ ಅಧ್ಯಕ್ಷ ಆದ ಕುಲ್ಲೆ ನಿಗಲ್ನ ಏರಿಯೋಡು ಓವು ಅಧ್ಯಕ್ಷ ಆದುಲ್ಲರ ಆ ಊರ್ದ ಹಳ್ಳಿ ಸರ್ವೆ ಮಲ್ಪಲೆ ಏರೆ ಕಲ್ಪರೆ ದುಡ್ಡಿಜ್ಜ ಏರೆಗೆ ಉಂದಿ ಮೆಡಿಕಲ್ ದುಡ್ಡಿಜ್ಜ ಏರೆಗೆ ಇಲ್ಲಿಜ್ಜ ನಿಗುಲ್ ಅಪ್ಲಿಕೇಶನ್ ಕೊರ್ಲೆ ಎಂಗುಲ್ ಐಕೆ ಸ್ಪಂದಿಸಿಜ್ಜ ಅಂಡ ನಿಗುಲ್ ಇಂಚಿನ ಬಹಿರಂಗ ಸಭೆ ನಿಗುಲ್ ಪನ್ನೆ ಫೆಡರೇಷನ್ ದಗುಲ್ ಬಾರಿ ಪಾತಿರ್ದೇರು ಅವು ಮಲ್ಪ ಒಂದು ಮಲ್ಪ ದಾಲ ಮಲ್ದಿಜ ನಿಗುಲ್ ಇಂಚಿನ ಬಹಿರಂಗ ಸಭೆ ನಿಗುಲ್ ಪನ್ನೋಡು ಯಾನ್ ಏಪಮುಟ ಅಧಿಕಾರಡು ನಾವೇನು ಖಂಡಿತ ಎನ್ನ ಆಫೀಸ್ ಬೇರೆ ನಗಲೊಟ್ಟು ಕೂಡ್ದು ಖಂಡಿತ ಈ ಬಂಡರ ಸಮಾಜ ಯಾನು ಉಲ್ತಂಡಲ ದೊಡ್ಡ ನಟದಗಂತದ್ದು ಯಾನು ಈ ಸಮಾಜೋಡು ಏತು ಜನಕ್ಕೆ ಏತು ಪ್ರಾಬ್ಲಮ್ ಉಂಡುಲ್ಲ ಖಂಡಿತ ಮಲ್ಪನ್ಪಿನ ಒಂದು ಆತ್ಮವಿಶ್ವಾಸ ಹೆಂಗೊಂಡು ಅವು ಹಿಂಗೆ 5 ಸೆಕ್ಷನ್ ಮಲ್ದೆ ಎಂಗುಲು ಮ್ಯಾರೇಜ್ ಸೆಕ್ಷನ್ ನಮ್ಮ ಈತ ಬೆಳ್ತಂಗಡದಲ್ಲಿ ಜಾರಮಣ್ಣಲ್ಲಿ ರೇಪಲ್ ಬಂತೇರು ಮ್ಯಾರೇಜ್ ಫಂಡ್ಗಳ ಮ್ಯಾರೇಜ್ ಆಪಿನ ಪರಿಸ್ಥಿತಿ ಬಂಗತ್ತನ್ನೆಲ್ಲ ಎಂಗುಲಾಗಿ ಹೆಲ್ಪ್ ಮಲ್ಪ ಮೆಡಿಕಲ್ಗಳ ಹೆಲ್ಪ್ ಮಲ್ಪ ನಮ್ಮ ಜೋಕ್ಲಿಗೆ ಈತ ಕಲ್ಪನಾ ಜೋಕ್ಲಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಅಂಡ ಬತ್ತನ ಕಲ್ಪನಾ ಪರಿಸ್ಥಿತಿ ಇದ್ದರೆ ಖಂಡಿತ ಎಂಗುಲಾಗಿ ಸಹಕಾರ ಕೊರ್ಪ ಇಲ್ಲದಂತೆ ಇಲ್ಲಿ ಕಟ್ಟಿನ ಪಂಡ್ಯಾನು ಮಲ್ಪನ ಯೋಜನೆಯಲ್ಲಿ ಪೂರ ಉಂಡು ಅವು ಸಹಕಾರ ಅವಡು ಅಂಡ ಮಾತೇರ್ನಲ್ಲಿಗಳ ಸಪೋರ್ಟ್ ದಾನಿಲಿ ಪೂರ ಕುಡರ ವಂದನೆ ಮಲ್ತದೆ ಇನಿ ಮಸ್ತ್ ಕಾರ್ಯಕ್ರಮ ಆರೆಂಡು ಯಾನು ನಮ್ಮ ಇಡೀ ಸಮಾಜದ ಬಂಟೇರ್ನ ಒಂಜಿ ಗುತ್ತಿನಾರನ ಕಲಿ ಒಂಜಿ ಸನ್ಮಾನ ಮಲ್ಪ
ಮಲ್ಪನ ಒಂಜಿ ವಿಶೇಷ ಕಾರ್ಯಕ್ರಮ ದೀತ ದುಮ್ಮದ ಕಾಲೋಡು ಒಂಜಿ ಊರಿಗೆ ಒಂಜಿ ಗುತ್ತಿನಾರ್ ಇತ್ತಿನಂಡ ಆ ಗುತ್ತಿನಾರ್ನ ಒಂಜಿ ಪಾತೆರನ್ನು ಒಂಜಿ ಜನ ನಮ್ಮ ಬಂಟೆರಾಡು ಬೇತೆ ಕೆಲ್ಸ ಕೆಲ್ದಕ್ಕುಲಾಡು ಮೀರೊಂದಿತ್ತಿಜರು ಆ ತಕಲೆ ಗೌರವ ಇತ್ತನು ಇನ್ನು ಈ ಸಮಾಜೋಡು ಇತ್ತೆಲ್ಲ ಆ ಒಂಜಿ ಅಕಲೊಂಜಿ ವ್ರತ ನಿಷ್ಠೆ ಅದು ಅಕಲೊಂಜಿ ಇಲ್ಲದ ಗತ್ತದ ಒಂಜಿ ಮರ್ಯಾದಿನ ಆ ದೈವ ದೇವರನ್ನ ಒಂಜಿ ಮರ್ಯಾದಿನ ದೀದು ಅಕಲು ಇತ್ತೆಲ್ಲ ನಮ್ಮ ಉಪ್ಪುನ ಅಂಚಿನ ಗುತ್ತಿನಾರ್ನ ಅಕಲಿಗೆ ಒಂಜಿ ಗೌರವ ಮಲ್ಪನ ವಿಶೇಷ ಸನ್ಮಾನ ಉಂಟು ಅವತ್ತಂದೆ ಪೊಲಿಟಿಕಲ್ ಲೀಡರ್ನ ಕುಲ್ಲೇರು ಅಕಲೆಲ್ಲ ಕೇಂದ್ರ ಉಂಟು ಅಕಲೆ ಗೌರವ ಮಲ್ಪನತ್ತು ನಿಗಲಿದ್ದು ಎಂಕಲೆಗೆ ಈ ಸಮಾಜಕ್ಕೆ ದಾದ ನಿಗಲ್ ಕೊರ್ಪಾರಂದು ಸ್ವಾಮೀಜಿನ ಕಲ್ಲಲ್ಲ ಎಂಗುಲ್ ಕೇನಾತೆ ಎಂಗಲೆಗೆ ನಿಗಲ್ಲ ಆಶೀರ್ವಾದನೆ ಅತ್ತು ನಿಗುಲ್ ಅಂತ ಎಂಗಲಿ ಸಮಾಜವು ನಿಗುಲು ಎಂಗಲಿಗೆ ಸಮಾಜಗಳು ಬೆನಿಫಿಟ್ ಹಾಪಿನಂಚಿನ ಒಂದು ಕೆಲಸ ಮತ್ತು ಮಲ್ಪೋಡು ಬಂದು ನಿಗಲ್ಲ ವಿನಂತಿ. ಎಲ್ಲ ಬಂಟ ಬಂಧುಗಳಿಗೆ ಮತ್ತು ಈ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡುವಲ್ಲಿ ಈ ಕಾರ್ಯಕ್ರಮವನ್ನು ಸಂಯೋಜಿಸುವಲ್ಲಿ ಶ್ರಮಿಸಿದಂಥ ಎಲ್ಲ ಬಂಟ ಬಂಧುಗಳಿಗೆ ಆಗಮಿಸಿದ ಎಲ್ಲ ಸಹೃದಯ ಮಿತ್ರರಿಗೆ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನೂ ಕೂಡ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಈ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಈ ಸಮ್ಮೇಳನದ ರೂವಾರಿಯಾಗಿರತಕ್ಕಂಥ ಶ್ರೀ ಐಕಳ ಹರಿಶೆಟ್ಟಿಯವರನ್ನು ಮತ್ತು ಸಂತೋಷ್ ಹೆಗಡೆಯವರನ್ನ ಮಾತೃ ಸಂಘದ ಅಧ್ಯಕ್ಷರಾದಂಥ ಮಾಲಾಡಿ ಅಜಿತ್ ಕುಮಾರ್ ರೈಯವರನ್ನ ಹಿರಿಯರಾದಂಥ ಸದಾನಂದ ಶೆಟ್ಟಿಯವರನ್ನ ಮತ್ತು ವೇದಿಕೆಯ ಮೇಲಿರುವಂಥ ಎಲ್ಲ ಈ ವೇದಿಕೆಯ ನಿರ್ಮಾಣಕ್ಕೆ ಸಹಕಾರ ನೀಡಿದಂಥ ಆನಂದ ಶೆಟ್ಟಿ ದಂಪತಿಗಳಿಗೆ ಹಾಗೂ ನೆರೆದಿರುವಂಥ ಎಲ್ಲ ಬಂಧುಗಳಿಗೆ ಸಮಗ್ರವಾಗಿ ಎಲ್ಲರಿಗೂ ಕೂಡ ಕೈ ಜೋಡಿಸಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ.